ಹೆಲೋ ನಮಸ್ತೆ ನಮಸ್ಕಾರ ಸುಲ್ಮೆಲುಕುಡ್ಲ ರೇಸ್ ಆಗಿರೋ ಶೈನ್ ಆಗಿರೋ ಸ್ಟಾರ್ಗಳನ್ನು ಪರಿಚಯಿಸಿರುವ ರೇಸಿಂಗ್ ಸ್ಟಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮೇಶ್ ಶ್ರೀನಿವಾಸ್. ಜೋಡಿ ಹಕ್ಕಿಗಳಾಗಿ ಊರು ಸುತ್ತಿದ ರೈಡಿಂಗ್ ಜೋಡಿಗಳು ಇವರು ತಮ್ಮ ಸಂತೋಷಕ್ಕಾಗಿ ತಮ್ಮ ರೈಡಿಂಗ್ನ ಆಸಕ್ತಿಯನ್ನು ಹುಟ್ಕೊಂಡು ತುಂಬ ರೈಡಿಂಗ್ಗಳನ್ನು ಮಾಡಿರುವಂಥವರು. ಇದರ ಜೊತೆಗೆ ಹಲವಾರು ಬಡ ಜೀವಗಳಿಗೆ ಒಂದು ಆಸರೆಯಾಗಿರುವಂಥವರು, ಒಂದು ಇನ್ಸ್ಪಿರೇಷನ್ ಆಗಿರುವಂಥವರು. ಇವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹೋದರೆ ತುಂಬಾ ಇದೆ. ಅಂದರೆ ರೈಡಿಂಗ್ ಮುಖಾಂತರ ಹಲವಾರು ಅಭಿಮಾನಿಗಳನ್ನು ಪಡೆದುಕೊಂಡವರು ಇವರು. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಂಚೋತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಈ ಒಂದು ಕಾರ್ಯಕ್ರಮ ನೇರ ಪ್ರಸಾರ ಆಗಿರೋದ್ರಿಂದ ಇವರು ರೇಸಿಂಗ್ ಸ್ಟಾರ್ ಇವತ್ತು ಕಪಲ್ಸ್ ಇದ್ದಾರೆ, ರೈಡಿಂಗ್ ಜೋಡಿ ಇದ್ದಾರೆ. ಅವರ ಫ್ಯಾನ್ಸ್ ಆಗಿರ್ಬೋದು, ಫಾಲೋವರ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅಥವಾ ಈ ಚಾನೆಲ್ಗಳನ್ನು ನೋಡೋ ವೀಕ್ಷಕರಾಗಿರ್ಬೋದು, ಅವರಿಗೆ ಕಾಲ್ ಮಾಡಿ ಅವರ ಜೊತೆ ಮಾತಾಡ್ಬೋದು. ಈ ಒಂದು ಕಾರ್ಯಕ್ರಮಕ್ಕೆ ನಾನು ಅವರನ್ನು ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ನಮಸ್ತೆ. ಎಂಚೊಲ್ಲರ್ ಸೂಪರ್. ಮೊದಲನೇದಾಗಿ ಹೇಳಬೇಕಂತ ಹೇಳಿದರೆ ಇದು S² ಅಂದರೆ ಶೈನಿ ಕಾಮತ್ ಮತ್ತು ಶ್ಯಾಮ್ ಪ್ರಸಾದ್ ಅಂತ ಹೇಳಿ. ಇದಕ್ಕೆ S³ ಅಂತ ಕೂಡ ಮಾಡ್ಬೋದು. ಹೇಗಪ್ಪ ಅಂತ ಹೇಳಿದರೆ ಸೋಷಲ್ ವರ್ಕ್ನ ಮೂಲಕ ಸಮಾಜದಲ್ಲಿ ಗುರುತಿಸಿಕೊಂಡವರು ಇವರು. ಸೊ S³ ಕೂಡ ಮಾಡ್ಬೋದು. ಹಾಗಾಗಿ ಇನ್ನೊಂದು ಹೇಳಬೇಕಂತ ಹೇಳಿದರೆ ರೈಡಿಂಗ್ ಜೋಡಿ ಜೊತೆಗೆ ರೈಸಿಂಗ್ ಸ್ಟಾರ್ ಕಾರ್ಯಕ್ರಮ. ಸೊ ಇದನ್ನು ಕೂಡ ನಾವು ತಿಳಿಬಹುದು. ಇವರ ಬಗ್ಗೆ ಹಲವಾರು ವಿಷಯಗಳನ್ನು ಅವರು ತಿಳಿಸ್ಲಿಕ್ಕೆ ಇದ್ದಾರೆ, ನಾವು ಕೂಡ ಕೇಳೋಣ ಅಂತ ಹೇಳ್ತಾ ಮೊದಲನೇದಾಗಿ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ಮತ್ತೊಮ್ಮೆ. ಪ್ರಸ್ತುತ ಅಂದರೆ ನಾನು ಫಸ್ಟಿಗೆ ಒಂದು ಕ್ವಶನ್ ಕೇಳಲೇಬೇಕು ನಿಮ್ಮ ಹತ್ರ. ಅಂದರೆ ಹಲವಾರು ಮಾನವೀಯ ಕಾರ್ಯಗಳನ್ನು ನೀವು ಮಾಡಿರುವಂಥವ್ರು, ಸಮಾಜದಲ್ಲಿ ಗುರುತಿಸಿಕೊಂಡಂಥವರು. ಸೊ ಮೊದಲನೇದಾಗಿ ನಾನೊಂದು ಕ್ವಶನ್ ಕೇಳ್ತೇನೆ. ಮಾನವೀಯತೆ, ಹ್ಯುಮ್ಯಾನಿಟಿ ಅಂದರೆ ಏನು? ಮಾನವೀಯತೆ ಅಂದರೆ ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ಇರಬೇಕು ನನ್ನ ಪ್ರಕಾರ. ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಈಗ ಎದುರಿನವನಿಗೊಂದು ತಾಗಿದ್ರೆ ನನಗೆ ತಾಗಿದ ಹಾಗೆ, ಅವನಿಗೊಂದು ಆಣಿ ತಾಗಿದ್ರೆ ನನ್ನ ಕಾಲಿಗೆ ಹೋದ ಹಾಗೆ, ಅದು ಮಾನವೀಯತೆ. ನಾವು ಬೇರೆ ಅಲ್ಲ, ಅವರು ಬೇರೆ ಅಲ್ಲ, ಹಾಗೆ ನಾವು ನೋಡ್ಕೊಂಡು ಹೋಗಿದ್ದೇವೆ. ಹಲವಾರು ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ನಮ್ಮ ಮೇಡಮ್ನವರ ಕಣ್ಣಲ್ಲಿ ನೀರು ಬಂದದ್ದು, ನನ್ನ ಕಣ್ಣಲ್ಲಿ ನೀರು ಬಂದದ್ದು. ಯಾಕಂತ ಹೇಳಿದರೆ ಯಾರ್ದಾದ್ರೂ ಒಂದು ಆಕ್ಸಿಡೆಂಟ್ ಆಗ್ತದೆ, ಅಲ್ಲಿ ಹೋಗುವಾಗ ನಾವು ಫುಲ್ ಇಮೋಷನಲ್ ಆಗ್ತೇವೆ. ನಮ್ಮ ಫ್ಯಾಮಿಲಿಗೆ ಆದಾಗ ನಮಗೆ ಅನಿಸ್ತದೆ, ನಮ್ಮ ತಾಯಿಗೆ ಆದಾಗ ಅನಿಸ್ತದೆ. ಶೈನಿ ಸಹ ತುಂಬ ಸರ್ತಿ ಹೇಳಿದೆ, ನನ್ನ ಅಜ್ಜಿಯನ್ನು ನೋಡಿದಾಗ ಆಗ್ತದೆ, ಕೆಲವು ಕುಟುಂಬಸ್ಥರನ್ನು ನಾವು ಭೇಟಿಯಾಗುವಾಗ, ಕೆಲವು ಬಡತನ ನೋಡುವಾಗ, ಕೆಲವು ಏನೂ ಇಲ್ಲ, ಮೂಲಭೂತ ಸೌಕರ್ಯ ಇಲ್ಲದ ಕೆಲವು ಮನೆ ನೋಡುವಾಗ ನಮ್ಮ ಹಿಂದಿನ ಒಂದು ನೆನಪು ಬರ್ತದೆ ನಮಗೆ ಸಹ. ನಾವು ಝೀರೋ ಅಲ್ಲ, ಮೈನಸ್ಸಿಂದ ಬಂದವರು, ನಮಗೆ ಅದರದ್ದು ದುಃಖ ಗೊತ್ತುಂಟು. ಹಾಗಾಗಿ ಜನಗಳ ದುಃಖ ನಮ್ಮ ದುಃಖ. ನಾವು ಇವತ್ತಿಲ್ಲಿ ಕೂತ್ಕೊಳ್ಳಿಕ್ಕೆ ಸಹ ಈ ಜನಗಳ ಪ್ರೀತಿ ಕಾರಣ. ಅಂದರೆ ಈಗ ಸಮಾಜ ಸೇವೆಗಳನ್ನು ನೀವು ಮಾಡ್ತಾ ಇರ್ತೀರಿ, ಮಾನವೀಯತೆ ಬಗ್ಗೆ ಹೇಳಿದ್ರಿ. ನಿಮ್ಮ ಪ್ರಕಾರ, ನೀವು ನೋಡಿದ ಪ್ರಕಾರ ಎಲ್ರಿಗೂ ಮಾನವೀಯತೆ ಅನ್ನೋದು ಇದೆಯಾ ಅಂತ ಹೇಳಿ? ಮಾನವೀಯತೆ ಉಂಟು, ಇಲ್ಲ ಅಂತಿಲ್ಲ. ಆದರೆ ಕಲಿಯುಗ ಅಂತ ಹೇಳ್ತಾರೆ, ಎಲ್ರಿಗೂ ಹೇಳೋದಿಲ್ಲ ನಾನು, ಒಂದು ಸ್ವಾರ್ಥ ಪ್ರಪಂಚ ಅಂತ ಹೇಳ್ಬೋದು. ಯಾಕಂತೇಳಿ ಅನಿವಾರ್ಯ ಕೂಡ. ಯಾಕಂತೇಳಿದರೆ ತುಂಬ ಕಮಿಟ್ಮೆಂಟ್ ಇರ್ತದೆ. ಈಗ ಒಂದು ಉದಾಹರಣೆ, ಒಂದು 25,000 ಸಂಬಳ ಒಬ್ಬರಿಗೆ ಬಂದರೆ ಅದರಲ್ಲಿ ಬರೋ ಮುಂಚೆ ಅವರಿಗೆ EMI ಕಟ್ಟಾಗ್ತದೆ, ಮನೆಯದ್ದು ಬಾಡಿಗೆ ಕಟ್ಟಾಗ್ತದೆ, ಗ್ಯಾಸ್ ಸಿಲಿಂಡರ್, ಕರೆಂಟ್ ಬಿಲ್, ಹಾಲಿದ್ದು, ಮಕ್ಕಳಿದ್ದು ಬಿಲ್ ಎಲ್ಲ ಆಗುವ ಕೈಯಲ್ಲೇನು ಇರೋದಿಲ್ಲ. ಪುನಃ ಸಾಲ ಮಾಡಬೇಕಾಗ್ತದೆ. ಅಂಥವರು ಇನ್ನೊಬ್ಬರ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಟೈಮೇ ಸಿಕ್ಕೋದಿಲ್ಲ. ಮಾನವತೆ ಇರ್ತದೆ, ಆದರೆ ಸಹ ಇದೊಂದು ಏನು ಹೇಳ್ತೇವೆ, ಒಂದು ವರ್ತುಲ ಅಂತ ಹೇಳ್ತೇವೆ, ವಿಷದ ವರ್ತುಲ ಟೈಪ್. ಅಂದರೆ ಅಷ್ಟರಲ್ಲೇ ಕಳೆದು ಹೋಗ್ತದೆ ಜೀವನ. ಅಂದರೆ ಈಗ ಹೇಳ್ಬೇಕಂತ ಹೇಳಿದರೆ ತಾನು ತನಗಾಗಿ ಅನ್ನೋ ಬದುಕ್ತಾರೆ. ಬಟ್ ನೀವು ಏನು ಮಾಡಿದ್ರಿ ಅಂತ ಹೇಳಿ, ತಾನು ತನಗಾಗಿ ಸೊ ನಮಗೂ ಕೂಡ ಹೆಮ್ಮೆ ಇದೆ ಇದರ ಬಗ್ಗೆ. ಆ ಮಾನವೀಯತೆ ಬಗ್ಗೆ ಕೇಳಿದೆ, ನೀವು ಆನ್ಸರ್ ಹೇಳಿದ್ರಿ. ಪ್ರಸ್ತುತ ನೀವು ಏನು ಮಾಡ್ತಾ ಇರೋದು, ಅಂದರೆ ಎಲ್ಲಿ ಕಲ್ತಿರೋದು, ಏನು ಕತೆ ಅಂತ ಹೇಳಿ? ನಂದು ಆ್ಯಕ್ಚುಲಿ ತೀರ್ಥಹಳ್ಳಿ. ಓಕೆ. ನಾನು ಸ್ಪೋರ್ಟ್ಸ್ ಕೋರ್ಟಲ್ಲಿ ವಾಲಿಬಾಲ್ ಪ್ಲೇಯರ್. ಸ್ಪೋರ್ಟ್ಸ್ ಕೋರ್ಟಲ್ಲಿ SDMಗೆ ಬಂದದ್ದು. ಓಕೆ. ಹಾಗೆ ನಮ್ಮಲ್ಲಿ ನಮ್ಮ GSB ಕೊಂಕಣಿಯಲ್ಲಿ ನಮ್ಮ ಸ್ವಲ್ಪ ಹೆಣ್ಮಕ್ಳು ಕಡಿಮೆ ಡಿಮಾಂಡಲ್ಲಿ ಮದುವೆ ಆಗ್ತಾರೆ. ಸೊ ನನ್ನನ್ನು ಇವರು ಖರ್ಚು ಮಾಡಿಕೊಂಡು ಮದುವೆ ಆಗಿದ್ದು. ನಾವು ಹುಡುಗನ ಕಡೆಯವ್ರ ಥರ ಹಾಗೆ ಬಂದದ್ದು ಅಷ್ಟೇ. ಓಕೆ, ಕೇಳ್ತೇನೆ ಇದರ ಬಗ್ಗೆ. ನೀವು ಪ್ರಸ್ತುತ ಸರ್ ಎಲ್ಲಿರೋದು, ಎಲ್ಲಿ? ಉಜಿರೆ, ಹುಟ್ಟಿದ್ದು ಸಹ ಉಜಿರೆ, ಕಲ್ತದ್ದು SDM ಕಾಲೇಜ್. ನಮಗೆ ಅಂದರೆ ಮುಂಚಿಂದಲೇ ಅಡ್ವೆಂಚರ್ ಆಸಕ್ತಿ. ಎಲ್ಲ ಟ್ರೆಕ್ಕಿಂಗ್ ಮಾಡ್ತಿದ್ದೆವು.
ದೊಡ್ಡ ದೊಡ್ಡ ಸಾಹಸ ಪ್ರವೃತ್ತಿ ಮುಂಚಿಂದಲೇ ಇತ್ತು, ಬೈಕ್ ರೈಡ್ ಮಾಡೋದು. ಅದೇ ರೀತಿ ಓನ್ ಜಿಮ್ ಇತ್ತು, ನನಗೊಂದು 15 ವರ್ಷ ಓನ್ ಜಿಮ್ ಇತ್ತು. ಈಚೆಯಿಂದ ಕರಾಟೆ ಕೂಡ ಬ್ಲ್ಯಾಕ್ ಬೆಲ್ಟ್, ನಾನು ಕರಾಟೆ ಸಹ ಮಾಡ್ತಿದ್ದೆ. ನಾವು ಬೆಳಿಗ್ಗೆ ಎದ್ದರೆ ಗ್ರೌಂಡಿಗೆ ಹೋಗೋದು, ಓಡೋದು, ಏನಾದರೂ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದು. ಅದೇ ರೀತಿ ಸ್ಕೇಟಿಂಗ್ ಕ್ಯಾಂಪ್ ಕೂಡ ಒಂದು 5-6 ವರ್ಷ ಮಾಡಿದ್ದೆ, ಅದು ಮದುವೆ ಆದ ನಂತರ ಮಾಡಿದ್ದು. ಅದೆಲ್ಲ ಸಾಹಸ ಕ್ರೀಡೆಗಳು, ಅದರಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ನಮಗೆ ಈ ಯೂಟ್ಯೂಬಿಗೆ ಅಂತೇಳಿದರೆ ಮುಂಚೆ ತುಂಬ ಸಾಹಸ ಎಲ್ಲ ಮಾಡ್ತಿದ್ದೆವು, ಅಂದರೆ ಟ್ರೆಕ್ಕಿಂಗ್ ಎಲ್ಲ. ಯಾವುದು ವೀಡಿಯೋ ಮಾಡಲಿಕ್ಕೆ ಅವಕಾಶ ಸಿಗ್ತಿಲ್ಲ, ಅಂದರೆ ಯೂಟ್ಯೂಬ್ ಇರಲಿಲ್ಲ, ಮತ್ತು ಮೊಬೈಲ್ ಸಹ ವೀಡಿಯೋ ಮಾಡುವಂಥದ್ದು ಮೊಬೈಲ್ ಯಾರು ಇರಲಿಲ್ಲ ನಾವೊಂದು ಅಡ್ವೆಂಚರ್ ಮಾಡೋ ಟೈಮಲ್ಲಿ. ಇಲ್ಲದ್ರೆ ತುಂಬ ಎಲ್ಲ ಅಂತ ಮೆಮೊರೀಸ್ ಉಂಟು ನಮ್ಮಲ್ಲಿ, ಆದರೆ ಅದನ್ನು ಮೆಮೊರೀಸ್ ನಮ್ಮಲ್ಲಿ ಉಂಟು ಮೈಂಡಲ್ಲಿ, ಆದರೆ ಅದು ವೀಡಿಯೋ ಮಾಡಲಿಕ್ಕೆ ಆಗಲಿ ಆ ಟೈಮಲ್ಲಿ ಇರಲಿಲ್ಲ ಫೆಸಿಲಿಟಿ. ಹಾಗೆ ಇವರು ವಾಲಿಬಾಲ್ ಪ್ಲೇಯರ್ ಅಂತ ಹೇಳಿದರೆ, ನೀವು ಕರಾಟೆ ಪಟು ಅಂತ ಹೇಳಿದ್ರಿ. ಇವರು ಹೇಳಿದ ಹಾಗೆ ಗಂಡಿನ ಕಡೆಯವರಾಗಿ ನಾವು ಬಂದು ಮಾತಾಡಿದ್ವಿ ಅಂತ ಹೇಳಿದ್ವಿ. ಅದೊಂದು ಕ್ವಶನ್ ಮಾರ್ಕ್ ಬೀಳ್ತದೆ, ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್ ಅಂತ ಹೇಳಿ. ಏನು? ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್. ಅರೇಂಜ್ ಆದ ನಂತರ ಲವ್. ಅರೇಂಜ್ ಕಮ್ ಲವ್, ಲವ್ ಕಮ್ ಅರೇಂಜ್ ಅಲ್ಲ, ಅರೇಂಜ್ ಕಮ್ ಲವ್. ಹೇಗಾಯ್ತು ಅದು ಲವ್? ನಾನು ಮೆಸ್ಸಲ್ಲಿದ್ದೆ, ಓಕೆ. ನಮ್ಮ ಮೆಸ್ ಲವ್ ಅಲ್ಲ, ಹೇಗೆ ಪ್ರಪೋಸಲ್? ಪ್ರಪೋಸಲ್ ಅರೇಂಜ್ ಹೇಗಾಯ್ತು? ನನ್ನ ಮೆಸ್ಸಿಂದ ನಮ್ಮ ಕ್ಯಾಸ್ಟ್ ಅವರೊಬ್ರು ಇದ್ರು, ಸುವರ್ಣಕ್ಕ ಅಂತ. ಅವರು ನಮ್ಮದೊಂದು ಓಲ್ಡ್ ಕಾಂಪ್ಲೆಕ್ಸ್ ಉಂಟು, ಅದೇ ಕಾಂಪ್ಲೆಕ್ಸಲ್ಲಿ ಅವರು ರೆಂಟಿಗಿರೋದು. ಸೊ ಅವ್ರು ಹೇಳಿದರು, ಹೀಗೆ ನಾನಿರೋ ಬಿಲ್ಡಿಂಗಲ್ಲಿ ಒಬ್ಬ ಹುಡುಗ ಇದ್ದಾನೆ, ಎಲ್ಲ ಅನುಕೂಲ ಇದೆ, ಮತ್ತು ನನಗೆ ಸಹ ಸ್ವಲ್ಪ ಎಜುಕೇಷನ್ ಸ್ವಲ್ಪ ಕಷ್ಟ ಆಗ್ತಿತ್ತು, ಅಂದರೆ ಕಾಲೇಜೆಲ್ಲ ಫ್ರೀ ಇತ್ತು. ಬಟ್ ಮೆಸ್ ಅಂದರೆ ನಾನು SSLC, ನನ್ನ ಅಪ್ಪ ಸ್ವಲ್ಪ ಬೇಗ ತೀರ್ಕೊಂಡ್ರು, ಹಾಗಾಗಿ ಸ್ವಲ್ಪ ಟ್ರಬಲ್ ಆಗ್ತಿತ್ತು. ಸೊ ಮಂತ್ಲಿ ನನಗೆ ಎಲ್ಲ ಕಟ್ಟಲಿಕ್ಕೆ ಕಮಿಟ್ಮೆಂಟ್ ಇತ್ತು. ಅಪ್ಪ ಇಲ್ಲದೆ ಇರೋ ಕಾರಣ ಅಮ್ಮನಿಗೆ ಸ್ವಲ್ಪ ಕಷ್ಟ ಅಲ್ಲ. ಸೊ ನನ್ನೊಂದು ಕಮಿಟ್ಮೆಂಟ್ ನಮ್ಮ ಅಮ್ಮಂಗೆ ಸ್ವಲ್ಪ ರಿಲೀಸ್ ಆದರೆ ಅವರಿಗೆ ಮತ್ತೆ ಟೆನ್ಷನ್ ಇರೋದಿಲ್ಲ. ಮತ್ತು ನನ್ನ ತಮ್ಮ ನನ್ನ ತಂಗಿ ಅವರಿಗೆ ಹಾಸ್ಟೆಲಲ್ಲಿ ಇದ್ದರು. ಸೊ ನಮ್ಮಲ್ಲಿ ಇಲ್ಲಾದರೆ ಚಿನ್ನ ಕೇಳ್ತಾರೆ, ಈಗ ಇಲ್ಲ, ಆ ಟೈಮಲ್ಲಿ ಚಿನ್ನ ಕೇಳಿ. ಅಂದರೆ ಫಸ್ಟ್ ನನಗೊಂದು ಲಾಯರ್ ಒಂದು ಪ್ರಪೋಸಲ್ ಬಂದಿತ್ತು, ಅವರೊಂದು 25 ಪವನ್ ಚಿನ್ನ ಹಾಕಬೇಕು ಹೇಳಿದರು. ಸೊ ಅಲ್ಲಿಗೆ ಅದು ಡ್ರಾಪ್ ಆಯಿತು. ಸೊ ಇವ್ರು ಏನು ಹೇಳಿದಂದರೆ, ಏನು ಹಾಕೋದು ಬೇಡ, ನಾನೇ ಎಲ್ಲ ಅರೇಂಜ್ ಮಾಡ್ತೀನಿ, ಮದುವೆಗೆ ಬಂದರೆ ಸಾಕು ಅಂತ. ಇವನ್ ಎಂಗೇಜ್ಮೆಂಟಿಗೆ ಕೂಡ ಅವರು ತುಂಬ ಗ್ರ್ಯಾಂಡಾಗಿ ಮಾಡಿದರು. ಈ ಸಾರಿ ಕೊಡಿಸು ಎಲ್ಲ ಏನೆಲ್ಲ ಉಂಟು ಎಲ್ಲ ಅವ್ರು ಮಾಡಿದ್ದಾರೆ. ಮತ್ತು ಮದುವೆಗೆ ಸಹ ಫುಲ್ ಅವರೇ ಖರ್ಚು, ಏನು ನಮ್ಮ ಹತ್ರ ಕೇಳಿಲ್ಲ. ನಾನು ಮೊದಲೇ ಹೇಳಿದೆ, S² S³ ಅಂತ ಮಾಡ್ಬೋದು ಅಂತ ಹೇಳಿದೆ. ರಕ್ತಗತವಾಗಿ ಅಂದರೆ ಒಂದು ಸೋಷಿಯಲ್ ವರ್ಕ್ ಅನ್ನ ಮಾಡ್ಕೊಂಡು ಬಂದವರು. ಸೊ ಮಾನವೀಯತೆಯನ್ನ ನಿಮ್ಮಿಂದಲೇ ಫಸ್ಟ್ ಅವರು ಕಲಿತ್ರ ಅಂತಾನೆ ಹೇಳ್ಬೋದು, ಪಡೆದುಕೊಂಡ್ರ ಅಂತಾನೆ ಹೇಳ್ಬೋದು. ನೀವು ಹೇಳಿದ್ರಿ ಹೀಗೆಲ್ಲ ಆಯ್ತಂತ ಹೇಳಿ. ಅಂದರೆ ತಂದೆ ತೀರ್ಕೊಂಡಾಗ ಆ ಒಂದು ಮನೆಯ ಪರಿಸ್ಥಿತಿ ಹೇಗಿತ್ತು? ಅಂದರೆ ನನ್ನ ಅಮ್ಮನಿಗೆ ಹೀಗೆಲ್ಲ ಕೆಲಸಕ್ಕೆಲ್ಲ ಹೋಗಿ ಅಭ್ಯಾಸ ಇಲ್ಲ, ನಮ್ಮಲ್ಲೆಲ್ಲ ಅದೇ ಎಲ್ಲೋ ಇಲ್ಲ, ಹೊರಗೆಲ್ಲ ಹೋಗಿ ಕೆಲಸ ಮಾಡೋದು. ಸೊ ಅಮ್ಮಂದು ನನ್ನ ದೊಡ್ಡಮ್ಮ ಇದ್ದಾರೆ ಮಂಗಳೂರಲ್ಲಿ, ಚಿತ್ರಕ್ಕ, ಅವರಾಗಲಿ ನನ್ನ ಮಾವ ಆಗಲಿ, ಅಂದರೆ ಗಜಾನ ಶೆಟ್ಟಿ 10 ಬಸ್ ಇತ್ತು ಅಂತ ಫ್ಯಾಮಿಲಿಯಿಂದ ಬಂದವರು. ಅಮ್ಮನಿಗೆ ಅಮ್ಮನ ತಂದೆ ಪ್ರಾಪರ್ ಚಿಲ್ಬಿಯಲ್ಲಿ ಶಾರದಾನಿಕೇತನ ಉಂಟು. ಸೊ ಅವರು ಒಂದು ರಿಚ್ ಫ್ಯಾಮಿಲಿಯಿಂದ ಬಂದು ಕೆಲಸ ಮಾಡಿ ಕೆಲಸ ಹೋಗಿ ಗೊತ್ತಿಲ್ಲ, ಹಾಗೆ ಸಡನ್ ಆಗಿ ಹಸ್ಬೆಂಡ್ ತೀರ್ಕೊಂಡ್ರು. ಅಷ್ಟೊತ್ತಿಗೆ ಎಂತ ಮಾಡೋದು, ಕಂಗಾಲಾದ್ರು ಅವರೆಲ್ಲ. ನಿಮ್ಗೆ ಗೊತ್ತುಂಟಲ್ಲ, ಕಷ್ಟ ಬರೋಗೆ ಯಾರು ಬರೋದಿಲ್ಲ. ಹೌದು, ಹಾಗೆ ಅವರು ಯಾವಾಗಲೂ ಫ್ಯಾಮಿಲಿಯವ್ರ ಹತ್ರನೇ ಕೇಳಬೇಕಾಗತ್ತಲ್ಲ. ಸೊ ಆದರೂ ನನಗೆ ಒಂದು 2 years ಅವರೆಲ್ಲ ಹೆಲ್ಪ್ ಮಾಡಿದ್ದಾರೆ, ನನ್ನ ಮಾವ ಆಗಲಿ, ಇವರಾಗಲಿ, ನನ್ನ ದೊಡ್ಡಮ್ಮ ಆಗಲಿ, ಮತ್ತು ಅಮ್ಮನ ಅಕ್ಕ ಇನ್ನೊಬ್ರು ತದಡಿಲಿದ್ದಾರೆ, ಅವರೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ನನ್ನ ಅಪ್ಪನ ಫ್ಯಾಮಿಲಿಯಿಂದನೂ. ಆದರೆ ನನ್ನ ಅಮ್ಮನ ಫ್ಯಾಮಿಲಿಯಿಂದ ಸ್ವಲ್ಪ ಹೆಲ್ಪ್ ಜಾಸ್ತಿ ಸಿಕ್ಕಿದೆ ನನಗೆ. ಓಕೆ. ಇವತ್ತು ನಾನು ಎಷ್ಟು ದೊಡ್ಡ ಲೆವೆಲ್ ಇದ್ರೂ ಸಹ ಅವರನ್ನ ನೆನ್ಪು ಮಾಡ್ಕೊಳ್ತೀನಿ. ಹೇಳಿದ್ರಿ, ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ರಿ ಸರ್? ಹೇಗಿತ್ತು ನಿಮ್ಮ ಒಂದು ಚೈಲ್ಡ್ಹುಡ್? ನಮ್ದಂದರೆ ಬಾಲ್ಯ ಕಷ್ಟಕರ ಬಾಲ್ಯವೇ. ಯಾಕಂತ ಹೇಳಿದರೆ ನಾವು 5 ಜನ ಅಣ್ಣ ತಮ್ಮಂದಿರು. ಮುಂಚೆ ಗೊತ್ತುಂಟಲ್ಲ ನಿಮಗೆ ಹೇಗೆಲ್ಲ ಲೈಫು ಅಂತೇಳಿ, ನಾವು ಎಲ್ಲ ಟೈಪ್ ನೋಡಿಕೊಂಡು ಬಂದವರು. ಹಂತ ಹಂತವಾಗಿ ಈ ಲೆವೆಲ್ಗೆ ಬಂದಿದ್ದೇವೆ. ಹಾಗಾಗಿ ಬಾಲ್ಯದ ಬಗ್ಗೆ ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ ನಾನು. ಯಾಕಂತ ಹೇಳಿದರೆ ಅದು ಮುಗಿದೋದ ಅಧ್ಯಾಯ. ನಾವು ಯಾವತ್ತೂ ಮುಂದೆ ಹೋಗಬೇಕು, ಹಿಂದೆ ಬರಲಿಕ್ಕೆ ಇಲ್ಲ. ಹಾಗೆ ಆದರೂ ಸಹ ಅದರ ನಮಗೆ ನೆನಪು ಇಂಪ್ಯಾಕ್ಟ್ ಇರ್ತದೆ. ಆದ್ದರಿಂದ ನಾವು ಈಗ ಸಮಾಜ ಸೇವೆ ಅಥವಾ ಇನ್ನೊಬ್ಬರ ಕಷ್ಟಕ್ಕೆ ನಾವು ಕೂಡಲೇ ಸ್ಪಂದಿಸೋದು. ಯಾಕಂತ ಹೇಳಿದರೆ ನಾವು ಆ ಕಷ್ಟದಲ್ಲಿ ಇದ್ದೇವೆ ಒಂದು ಟೈಮಲ್ಲಿ. ಹಾಗಾಗಿ ನಮಗೆ ಗೊತ್ತುಂಟು, ಯಾರು ಸಹ ಬರೋದಿಲ್ಲ, ಯಾರ ಕಷ್ಟಕ್ಕೆ ಯಾರು ಬರೋದಿಲ್ಲ. ಅಡ್ವೈಸ್ ಮಾಡ್ತಾರೆ, ಈಗ ಬರ್ತಾರೆ, ಕಷ್ಟಕ್ಕೆ ಬರೋರು ಕಷ್ಟದಲ್ಲಿರುವವರು ಮಾತ್ರ. ಈಗ ನಾವು ಎಷ್ಟೋ ಹೆಲ್ಪಿಂಗ್ ಹ್ಯಾಂಡ್ಸ್ ವೀಡಿಯೋ ಮಾಡ್ತೇವೆ, ತುಂಬ ಜನ ದುಡ್ಡಿದ್ದವರು ಎಪ್ರಿಷಿಯೇಟ್ ಮಾತ್ರ. ಹೇಗೆ ಭಾರಿ ಎಡ್ಡೆ ವೀಡಿಯೋ, ಭಾರಿ ಎಡ್ಡೆ ಬೇಲೆ, ಅಷ್ಟು ಮಾತ್ರ. ಏನಾದರೂ ನಾನು ಕೊಡ್ತೇನೆ ಅವರಿಗೆ ಹೆಲ್ಪ್ ಮಾಡಿ, ಅದಿಲ್ಲ. ಅದು ಹಾಕುವವರು ಡೈಲಿ ಒಂದು ಕೆಲಸ ಮಾಡಿ ಕಷ್ಟದಲ್ಲಿ ದುಡಿಯೋರು
ಅವರೊಂದು 500 ರೂಪಾಯಿ ದುಡ್ಡದಲ್ಲಿ 100 ರೂಪಾಯಿ ಒಂದು ಅವರ ಅಕೌಂಟಿಗೆ ಅಂಥವರೇ ಹಾಕೋದು. ಕೆಲವರು ಸ್ಕ್ರೀನ್ಶಾಟ್ಸ್ ಕಳಿಸ್ತಾರೆ, ಮೇಡಮ್ ನನ್ನ ಹತ್ರ ಒಂದು 50 ರುಪೀಸ್ ಮಾತ್ರ ಹಾಕ್ಲಿಕ್ಕೆ ಆಗೋದು, ಹಾಕಿದ್ದೇನೆ. ಅದು ಖುಷಿ ಆಗತ್ತೆ. ಅವರು ಹಾಕಿದ 50 ರುಪೀಸ್ ಇರ್ಬೋದು, ಆದ್ರೆ ಅದ್ರ ವ್ಯಾಲ್ಯೂ ತುಂಬಾ ಉಂಟು. ಅದು ಅವರ ಗುಡಿದರ ಹಳ್ಳ ಅವರ ಒಂದು ದಿನದ ಒಂದು 3 ಗಂಟೆ ದುಡಿತದ ಒಂದು 50 ರೂಪಾಯಿ ಅಂದರೆ ಬೆವರಿನ ಒಂದು ಹನಿ ಅದರಲ್ಲಿ ಉಂಟು. ಈಗ ಮೊನ್ನೆ ಒಂದು ಇಲ್ಲಿ ಅಶೋಕನಗರ ಮಂಗಳೂರು ಒಂದು ಕ್ಯಾನ್ಸರ್ ಪೇಷಂಟಿಗೆ ತುಂಬ ಕಷ್ಟದಲ್ಲಿದ್ದರು. ಅವರು ಆ್ಯಕ್ಚುಲಿ ಅವರು PGಯಲ್ಲಿ ಅಡುಗೆ ಮಾಡೋದು ಅವರ ತಂದೆ. ಅವರಿಗೆ 25,000 ಸ್ಯಾಲ್ರಿ ಇರೋದು. ಅವರು ಮಗನಿಗೆ 5ನೇ ಕ್ಲಾಸ್ ಮಗ ಬ್ಲಡ್ ಕ್ಯಾನ್ಸರ್. ನಮಗೆ ತುಂಬ ದಿವಸದಿಂದ ಹೇಗೆ ನಂಬರ್ ತೆಗೆದ್ರು ಗೊತ್ತಿಲ್ಲ, ಕರಿತಿದ್ರು. ನಾವು ಅಶೋಕನಗರ ಅವರ ಮನೆಗೆ ಹೋಗಿ ವಿಡಿಯೋ ಮಾಡಿದೆವು. ವಿಡಿಯೋ ಮಾಡಿ ಈಗ ಅವರಿಗೆ ಒಂದು ವಾರದಲ್ಲಿ ಸಾಧಾರಣ 6,70,000 ರೂಪಾಯಿ ಬಂದಿದೆ. ನಿನ್ನೆ ಫೋನ್ ಮಾಡಿ ಹೇಳಿದರು ನಿಮ್ಮ ಮನೆಗೆ ಬರ್ತೇನೆ, ಥ್ಯಾಂಕ್ಸ್ ಹೇಳಲಿಕ್ಕೆ. ನಾನು ಹೇಳಿದೆ ಬೇಡ, ಹುಡುಗನ ಟ್ರೀಟ್ಮೆಂಟ್ ಮಾಡಿ. ಮತ್ತೊಂದು ಹೇಳಿದೆ, ಪ್ರತಿಯೊಬ್ಬರ ಬೆವರ ಹನಿದ ದುಡ್ಡು ಒಳ್ಳೆಯದಕ್ಕೆ ಯುಟಿಲೈಸ್ ಮಾಡಿ, ದುಂದು ವೆಚ್ಚ ಮಾಡಬೇಡಿ. ದುಡ್ಡು ಉಳಿದ್ರೆ ಫಿಕ್ಸೆಡ್ ಡೆಪಾಸಿಟ್ ಹುಡುಗನ ಅಕೌಂಟಿಗೆ ಹಾಕಿಡಿ, ಕಷ್ಟದಲ್ಲಿ ಎಲ್ಲ ಸೇರಿಸಿಕೊಟ್ಟ ದುಡ್ಡು ಹೇಳಿದ್ರಿ ನೀವು. ಅಂದ್ರೆ ಕಷ್ಟದಲ್ಲಿರುವವರೇ ಕಷ್ಟದವರಿಗೆ ಸಹಾಯ ಮಾಡೋದು. ಅಂದ್ರೆ ಈಗ ಶ್ರೀಮಂತರನ್ನ ದೂರ್ಲಿಕ್ಕಿಲ್ಲ, ಬಡವರನ್ನ ಸಹ ಹೊಗಳಿಕ್ಕಿಲ್ಲ. ಸೊ ಎಲ್ಲರೂ ಸಮಾನರೇ, ಆದ್ರೆ ಕಷ್ಟದಲ್ಲಿರುವವರು ಇನ್ನು ಕೂಡ ನಮ್ಗೆ ಹೆಲ್ಪ್ ಮಾಡ್ತಾರಂತೆ. ಅವರಿಗೆ ಗೊತ್ತಿರ್ತದೆ. ಈಗ ಒಬ್ಬನಿಗೆ ಅಕ್ಕಿ ತರುವ ಕಷ್ಟ ಗೊತ್ತಿದ್ರೆ ಅವನಿಗೆ ಹಸಿದವನ ನೋವು ಗೊತ್ತಾಗ್ತದೆ. ಅವನಿಗೆ ಹೊಟ್ಟೆ ಫುಲ್ ಇದ್ರೆ ಹಸಿದವನಿಗೆ ಅವನಿಗೆ ಒಂದು ತಮಾಷೆಯಾಗಿ ಕಾಣ್ತದೆ. ನಮಗೆ ಗೊತ್ತುಂಟು ಹೊಟ್ಟೆಯಲ್ಲಿ ಅನ್ನ ಇಲ್ಲದಿರೋ ಏನಾಗ್ತದೆ ನಮ್ಗೆ ಗೊತ್ತುಂಟು. ಆಗ ಇನ್ನೊಬ್ಬ ಊಟ ಮಾಡಿಲ್ಲ ಹೇಳುವಾಗ ನಮಗೆ ಹೊಟ್ಟೆ ಚುರ್ರ ಆಗ್ತದೆ. ಮಾನವೀಯತೆ ಹೇಳಿದ್ರಲ್ಲ, ಮಾನವೀಯತೆ ಸ್ಟಾರ್ಟ್ ಆಗುವುದೇ ಬಡತನದಿಂದ. ಶ್ರೀಮಂತಿಕೆಯಿಂದ ಮಾನವೀಯತೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಮಾನವೀಯ ಕಾರ್ಯ ಮಾಡುವ ಮುಂಚೆ ರೈಡಿಂಗ್ ಜೋಡಿ ಅಂತ ನೀವು ಹೆಗ್ಗಳಿಕೆ ಪಡೆದವರು. ಸೊ ನಾನು ರೈಡಿಂಗ್ ಜೋಡಿಯ ಬಗ್ಗೆ ಕೇಳ್ತೇನೆ. ಸೊ ರೈಡಿಂಗ್ ಜೋಡಿ ಫಸ್ಟ್ ಕಾನ್ಸೆಪ್ಟ್ ಹುಟ್ಟಿದ್ದು ಯಾರಿಗೆ ಅಂತ ಹೇಳಿ. ಯೂಟ್ಯೂಬ್ ಮಾಡಬೇಕು, ರೈಡಿಂಗ್ ಮಾಡಬೇಕು ಅನ್ನೋ ಹುಚ್ಚು ಇವರದ್ದು. ಯಾಕೆ ಸ್ಟಾರ್ಟ್ ಆಯ್ತು ಸರ್ ಅದು? ನಮಗೆಂದರೆ ಸಣ್ಣದಿಂದಲೇ ನಾನು ಆಗಲೇ ಹೇಳಿದೆ, ಸಾಹಸ ಪ್ರವೃತ್ತಿ, ಬೈಕ್ ರೈಡ್ ಮಾಡೋದು, ಟ್ರೆಕ್ಕಿಂಗ್ ಹೋಗೋದು. ನಾವು ಕುಮಾರ ಪರ್ವತ ಮತ್ತು ಅರ್ಬಿ ಫಾಲ್ಸ್ ಎಲ್ಲ ದೊಡ್ಡ ದೊಡ್ಡ ಇದಕ್ಕೆಲ್ಲ ಟ್ರಕ್ ಮಾಡಿದೆ. ಕುದುರೆಮುಖ 24 ಕಿಲೋಮೀಟರ್ನ ಟ್ರಕ್ ಆಗುತ್ತೆ ಅದು. ಕುಮಾರ ಪರ್ವತ ಅದು ಸಹ ಹಾಗೆ ಟಫೆಸ್ಟ್ ಟ್ರಕ್. ಒಂದು 2-3 ದಿವಸ ಆಗ್ತದೆ ಅದಕ್ಕೆ ಹೋಗಿ ಬರಬೇಕಾದ್ರೆ. ಅಂದರೆ ಒಂದು ದಿವಸ ಹೋಗಿ ಹಾಲ್ಟ್ ಮಾಡಿ ಹಾಗೆಲ್ಲ ಬರೋದು ಅದು ಅಂತ ತುಂಬ ಟ್ರೆಕ್ಕಿಂಗ್ ಎಲ್ಲ ಮಾಡಿದ್ದೇನೆ. ಆದರೆ ಆ ಟೈಮಲ್ಲಿ ವೀಡಿಯೋ ಮಾಡಲಿಕ್ಕೆ ನಮಗೆ ಅವಕಾಶ ಇರಲಿಲ್ಲ. ಯಾಕಂದರೆ ಫೆಸಿಲಿಟಿ ಇರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ. ನಾವು ಮಾಡಿದೊಂದು ಫೋಟೋ ಮಾಡ್ತಿದ್ದೆವು. ಫೋಟೋಸ್ ಕೆಲವು ಉಂಟು ಈಗ, ಮತ್ತು ಮುಂಚೆ ಗೊತ್ತುಂಟು ನಿಮಗೆ ಕಲರ್ ಫೋಟೋ ಎಲ್ಲ ಹಾಳಾಗ್ತಿತ್ತು. ಅದರ ನಂತರ ಲಾಕ್ಡೌನ್ ಟೈಮಲ್ಲಿ ನನಗೆ ಸ್ವಲ್ಪ ನಾನು ಸುಮ್ಮನೆ ಒಂದು ಹೀಗೆ ವೀಡಿಯೋ ಮಾಡಿ ಹಾಕ್ತಿದ್ದೆ. ಈಗ ಯಾವುದಾದ್ರೊಂದು ವಿಷಯ ಬಂದರೆ, ನಾವೀಗ ಸೌತಡ್ಕ ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ದೆವು ಫಸ್ಟಿಗೆ, ಚೌತಿ ಹೊತ್ತು. ಪ್ರತಿ ಚೌತಿಗೆ ನಾವು ಅರ್ಲಿ ಮಾರ್ನಿಂಗ್ ಒಂದು 3 ಗಂಟೆ 4 ಗಂಟೆಗೆ ಎದ್ದು ಹೋಗ್ತೇವೆ. ಹೋಗಿ ಆಗುವಾಗ ಅಲ್ಲಿ ನಾನು ಒಂದು ರೆಕಾರ್ಡ್ ಮಾಡಿದ್ದೆ, ಒಂದು ವಾಯ್ಸ್ ಕೊಟ್ಟು. ಅಂದರೆ ಒಂದಿಷ್ಟು ಜನ ಬಂದಿದ್ದಾರೆ, ಹೀಗೆ ಪೂಜೆ ಆಗ್ತಾ ಉಂಟು ಅದೆಲ್ಲ. ಅದು ನಾನೊಂದು ಸ್ಟೇಟಸ್ ಹಾಕಿದೆ. ಅದು ತುಂಬ ಜನರಿಗೆ ಇಷ್ಟ ಆಯಿತು. ಅಂದರೆ ತುಂಬ ಜನ ಹೇಳಿದ್ರು ನೀವು ಒಂದು ಹೀಗೆ ಮಾಡ್ಬೋದಲ್ಲ, ಲಾಗ್ ಮಾಡ್ಬೋದಲ್ಲ. ನಮಗೆ ಲಾಗಿಂಗ್ ಇದ್ದು ಏನು ಸಹ ABCD ಗೊತ್ತಿರಲಿಲ್ಲ. ಅಂದರೆ ತುಂಬ ಜನ ಗೊತ್ತಿದ್ದವರಿದ್ದಾರೆ, ಆದರೆ ಯಾರು ಹೇಳೋದಿಲ್ಲ. ಅದೊಂದು ಸೀಕ್ರೆಟ್ನಾಗೆ ಮಾಡ್ತಾರೆ. ನಾನೀಗ ಮೋಟರ್ ಲಾಗ್ ಸ್ಟಾರ್ಟ್ ಮಾಡುವಾಗ ಗೋಪುರ ಎಲ್ಲಿ ತಗೊಳ್ಳೋದು, ಮೈಕ್ ಹೇಗೆ ಸೆಟ್ ಮಾಡೋದು, ವಾಟರ್ ಪ್ರೂಫ್ ಹೇಗೆ ಮಾಡೋದು, ತುಂಬ ಅದರಲ್ಲಿ ಉಂಟು. ಒಂದು ಮನುಷ್ಯರು ನನಗೆ ಹೇಳಿಕೊಡಲಿಲ್ಲ. ಯಾಕಂತ ಹೇಳಿದರೆ ಯಾಕಂತ ಗೊತ್ತಿಲ್ಲ. ಅವರ ಫೀಲ್ಡ್ಗೆ ನಾವು ಬರ್ತೇವೆ ಅಂತ ಹೆದರಿಕೆಯ ಏನಂತ ನಿಮ್ಗೆ ಗೊತ್ತುಂಟಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಎಲ್ಲ ನಾನು ಕಷ್ಟಪಟ್ಟು ಸೆಟ್ ಮಾಡಿದ ನಂತರ ಅದು ಲಾಗ್ ಮಾಡಿದ್ದೇನೆ. ಮೈಕ್ ಹೇಗೆ ಸೆಟ್ ಮಾಡಬೇಕು, ವಾಟರ್ ಪ್ರೂಫ್ ಹೇಗೆ ಮಾಡಬೇಕು, ಎಲ್ಲಿ ತಗೊಳ್ಬೇಕು, ಮಂಗಳೂರಲ್ಲಿ ಎಲ್ಲಿ ಸಿಗ್ತದೆ, ಉಡುಪಿಯಲ್ಲಿ ಎಲ್ಲಿ ಸಿಗ್ತದೆ, ಎಲ್ಲ ನಾವು ಅಂತ ಹೇಳಿದರೆ ಇನ್ನೊಬ್ಬನಿಗೆ ಬರೋವರಿಗೆ ಸಹ ನಾಳೆ ಮೋಟರ್ ಲಾಗಿಗೆ ಎಷ್ಟು ಸಹ ಇದು ಓಪನ್ ಟು ಆಲ್, ಯಾರು ಬೇಕಾದ್ರೆ ಬರ್ಬೋದು ಯೂಟ್ಯೂಬಿಗೆ ಅಲ್ವಾ. ಮತ್ತು ಸಣ್ಣ ದೊಡ್ಡದಂತ ಇಲ್ಲ. ಇವತ್ತು ಒಬ್ಬ ವೀಡಿಯೋ ಸ್ಟಾರ್ಟ್ ಮಾಡಿದರೆ ಒಂದೇ ಸಬ್ಸ್ಕ್ರೈಬರ್ ಇರಲಿ, ನಾನು ಅವನನ್ನು ನಮ್ಮ ಹಾಗೆ ನಾನು ಇಲ್ಲಿ ಕೂರಿಸ್ತೇನೆ. ಯಾಕಂತ ಹೇಳಿ ಸಬ್ಸ್ಕ್ರೈಬರ್ ಜಾಸ್ತಿ ಆದ ಕೂಡ ದೊಡ್ಡ ಜನ ಅಲ್ಲ, ಜನಗಳಿಂದ ನಾವು ಇರೋದು. ಇವತ್ತು ನಾವು ಈ ಚೇರಲ್ಲಿ ಕೂತ್ಕೊಳ್ಬೇಕಾದ್ರೆ ಜನಗಳು ಕಳಿಸಿದ್ದು, ನಾವು ಬಂದದ್ದಲ್ಲ. ಜನಗಳ ಪ್ರೀತಿ, ನಿಮ್ಮ ಗುರುತಿಸುವಿಕೆ, ನಾವು ಇಲ್ಲಿದ್ದೇವೆ. ರೈಡಿಂಗ್ ಅಂದರೆ ನಿಮ್ಮ ಒಂದು ಕಾನ್ಸೆಪ್ಟಿಂದ ಹುಟ್ಟಿಕೊಂಡದಂತ ಹೇಳಿದ್ರಿ. ಇದು ಮದುವೆಗೂ ಮುಂಚೆ ಇತ್ತ ನಿಮ್ಮದು ರೈಡಿಂಗ್ ನಾನು ಮಾಡಬೇಕು ಅಂತ ಹೇಳಿ? ಇತ್ತು. ಮದುವೆ ಮುಂಚೆ ನಾವು ಮೈಸೂರು, ಬೆಂಗಳೂರು ಎಲ್ಲ ಬೈಕಲ್ಲೇ ಹೋಗ್ತಿದ್ದದ್ದು. ಬೈಕ್ ರೈಡ್ ಕ್ರೇಜ್ ಜಾಸ್ತಿ ಇತ್ತು ಅವರಿಗೆ. ಸೊ ಮದುವೆ ಆದ ಕೂಡಲೇ ನನಗೆ ಬೈಕ್ ಆಗಲಿ, ಕಾರ್, ಸ್ಕೂಟರ್ ಎಲ್ಲ, ಕಾಲೇಜಿಗೆ ಸಹ ನಾನು ಸ್ಕೂಟ್ರಲ್ಲಿ ಹೋಗ್ತಾ ಇದ್ದೆ. ಅಂದ್ರೆ ಮದುವೆ ಮುಂಚೆ ನೀವು ಕಲಿತಾ ಅಂದ್ರೆ ನಿಮ್ಗೆ ಕ್ರೇಜ್ ಇತ್ತಾ ಬೈಕ್ ರೈಡ್? ನನಗೆ ಸೈಕಲ್ ಗಾಡಿದಲ್ಲಿ ಹುಚ್ಚು ಭಾರಿ ಇತ್ತು.
ಅವರು ಸ್ಕೂಟ್ರ್ ಕೊಡಿಸ್ತೀನಿ ಮದುವೆ ಅಂದ್ಕೊಳ್ಳೋ ಅರ್ಧ ನಾನು ಸ್ಕೂಟ್ರಿಗೋಸ್ಕರ ಮದುವೆ ಆಗಿದ್ದೀನಿ ಅನ್ಸ್ಬೋದು ಕಾಲೇಜ್ ಹೋಗ್ಲಿಕ್ಕೆ. ಸ್ಕೂಟರ್ ತಂದು ನಾನು ಇಟ್ಟಿದ್ದೇನೆ ಓಕೆ. ಮನೆಯಲ್ಲಿ. ಇವಳಿಗೆ ಹೇಳಿದೆ ನಾಳೆಯಿಂದ ಕಲಿಸ್ತೇನೆ ಅಂತೇಳಿ ನಾನು ಪೇಟೆಗೆ ಹೋದೆ. ಬರುವಾಗ ಇವಳ ಸ್ಕೂಟ್ರಲ್ಲಿ ಡಬಲ್ ಮಾಡಿ ಪೆಟ್ರೋಲ್ ಪಂಪಿಗೆ ಒಂದು ರೌಂಡ್ ಹಾಕಿ ಬಂದಿದ್ದಾಳೆ. ನನಗೆ ಯಾರು ಹೇಳಿದ್ರು, ಹಾಗೆ ಇಟ್ಟಿದ್ದನ್ನ ನನಗೆ ಯಾರು ಹೇಳಿದ್ರು ಇರ್ನ ಬುಡದಿ ಎಲ್ಲ ಸ್ಕೂಟರ್ ಹಿಡ್ಕೊಂಡು. ನಾನು ಹೇಳಿದೆ ಅಲ್ಲ ಗೊತ್ತು ಅಜ್ಜಿ ಅಂತೇಳಿ. ಸೈಕಲ್ ಬ್ಯಾಲೆನ್ಸ್ ಇತ್ತು, ಕ್ರೇಜ್ ಇತ್ತು, ಅದು ಕಲಿಸದೆ ಅವಳು ತಗೊಂಡು ಹೋಗಿದ್ದಾಳೆ ಫಸ್ಟ್ ಡೇ. ಅದು ಸಹ ಕಾಲೇಜ್ ಇಡೀ SDM ಕಾಲೇಜ್ PU ಡಿಗ್ರಿ ಎಲ್ಲ ಒಟ್ಟಿಗೆ ಇತ್ತು. ಅದ್ರ ಯಾರಿಲ್ಲ ಅಂದರೆ ಸ್ಟೂಡೆಂಟ್ಸ್ ಈಗ ಎಲ್ಲರೂ ಗಾಡಿ ಬಿಡ್ತಾರೆ, ಆಗ ಒಬ್ಬಳು ಇದ್ದದ್ದು, ಅದು ಬಿಟ್ಟರೆ ನಾನೇ. ಆ ಟೈಮಲ್ಲಿ ನನಗಾಯಿತು ಕಾನ್ಫಿಡೆನ್ಸ್ ಉಂಟು, ಕಾನ್ಫಿಡೆನ್ಸ್ ಇದೆ ಅಂದರೆ ಬೈಕ್ ಕಲಿಸಬೇಕು. ಅದು ವೆರಿ ನೆಕ್ಸ್ಟ್ ಕಾರ್ ಡ್ರೈವಿಂಗ್ ಕಲಿಸಿದೆ ನಾನು. ಅಂದರೆ DL ಒಟ್ಟಿಗೆ ಮಾಡಿಸುವಂತ ಆಯಿತು, 2 ವೀಲರ್ ಮತ್ತು 4 ವೀಲರ್. ಕಾರ್ ಡ್ರೈವಿಂಗ್ ಕಲಿಸಿದ್ದೆ. ಅದು ಸಹ ಕೂಡಲೇ ಅಂತೇಳಿದರೆ ಬೇಗ ಕ್ಯಾಚ್ ಮಾಡ್ತಿರ್ಲು. ಅದೇ ರೀತಿ ಬೈಕ್ ಸಹ, ಬೈಕ್ ಅಂತೇಳಿ ನಾನು ನನ್ನಲ್ಲಿ ಬೇರೆ ಬೇರೆ ಟೈಪ್ ಬೈಕ್ ಇತ್ತು. ನಾನೊಂದು ಲೈಟ್ ವೆಯ್ಟ್ ಕಲಿಸಲಿಕ್ಕೆ ಲೈಟ್ ವೆಯ್ಟ್ ಬೈಕ್ ಈಸಿ ಅಂತೇಳಿ 2 ಸ್ಟ್ರೋಕ್ ಬೈಕ್ ಒಂದು Yamaha RX 100 ರೆಡಿ ಮಾಡಿದ್ದೆ. ರೆಡಿ ಮಾಡಿದ್ದೆ. ಇವಳಿಗೆ ಹೇಳಿದೆ 5 ಗಂಟೆ ಬೆಳಿಗ್ಗೆ ಹೇಳಬೇಕು, ಅಂದರೆ ರೋಡೆಲ್ಲ ಖಾಲಿ ಇರ್ತದಲ್ಲ. ನಾನು ಗ್ರೌಂಡಲ್ಲಿ ಕಲಿಸಿಲ್ಲ, ರೋಡಲ್ಲಿ ಕಲಿಸುವ ಅಂತೇಳಿ. ಹಾಗೆ 5 ಗಂಟೆಗೆ ಯಾವ ನಮ್ಮನೆ ಸ್ಟಾರ್ಟ್ ಆಗೋದಿಲ್ಲ ಬೈಕ್. ಅದು ಏನು ಮಾಡೋದಂತ ಆಯಿತು. ಅರ್ಧ ಗಂಟೆ ನಾನು ನೋಡಿದ್ದೇನೆ, ಮುಂಚಿನ ದಿವಸ ಸರಿ ಇತ್ತು, ಸ್ಟಾರ್ಟ್ ಆಗೋದಿಲ್ಲ. ನಾನು ಆದದ್ದಾಗ್ತದೆ ಅಂತೇಳಿ ನನ್ನ ರಾಯಲ್ ಎನ್ಫೀಲ್ಡು ಬುಲೆಟ್ ತಗೊಂಡು ಬಂದೆ. ಬುಲೆಟಲ್ಲಿ ನನಗೆ ಸಡನ್ ರೋಡಲ್ಲಿ ಕೊಡಲಿಕ್ಕೆ ಧೈರ್ಯ ಬರಲಿಲ್ಲ. ಗ್ರೌಂಡಿಗೆ ಹೋದೆ ಒಮ್ಮೆ ಟ್ರಯಲ್, ನಾನು ಹಿಂದೆ ಕೂತು ಹೇಳಿದೆ ಬೇಸಿಕ್. ಓಕೆ ಕರೆಕ್ಟು ಹೋದ್ಲು. ನಾನು ಹೇಳಿದೆ ಸೀದಾ ರೋಡಿಗೆ ಹೋಗುವ. ಧರ್ಮಸ್ಥಳದವರೆಗೆ ಹೋದೆವು ಫಸ್ಟ್ ಅಟೆಂಪ್ಟಲ್ಲಿ ರಾಯಲ್ ಎನ್ಫೀಲ್ಡ್. ಹಾಗೆ ಬೈಕ್ ಬುಲೆಟಲ್ಲಿ ಕಲ್ತದ್ದು. ಹಾಗಾಗಿ ಯಾವ ಬೈಕ್ ಸಹ ಅವಳಿಗೆ ಬಿಡ್ತಾಳೆ, ಯಾಕಂತ ಹೇಳಿದರೆ ಹೆವಿ ಇರೋದು ಬುಲೆಟ್. ಬೈಕ್ ಬಿಟ್ಟಿದ್ದು ನಾನೇ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಉಜಿರೆ ದಣಿಗಳು ಕೂಡ ಮೊನ್ನೆ ಹೇಳ್ತಾ ಇದ್ರು, ನಾನು ಉಜಿರೆಯಲ್ಲಿ ಬೈಕ್ ಬಿಟ್ಟದನ್ನು ನೋಡಿದ್ದು ಫಸ್ಟ್ ನಿನ್ನನ್ನೇ. ಅಂದ್ರೆ ಇಲ್ಲಿ ಕಾನ್ಫಿಡೆನ್ಸ್ ಕೂಡ ಅವರಲ್ಲಿ ಇತ್ತು, ಕಲಿಯುವ ಆಸಕ್ತಿ ಕೂಡ ಅವರಲ್ಲಿ ಇತ್ತು. ಅದೇ ನಮ್ದು ಸ್ಪೋರ್ಟ್ಸ್ ಮೆಂಟಾಲಿಟಿ. ಮತ್ತೆ ಮೋಟಾರ್ ಲಾಗಿಂಗ್ ಅಲ್ಲಿ ಲೇಡಿ ಲಾಗರ್ ಅಂತೇಳಿ ನಮ್ಮ ಮೇಡಮ್ ಅವರೇ ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿದ್ದೇವೆ ನಾವು, ಮಾಡಿ ಹೇಳೋದು. ನಮ್ಮ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಲೇಡಿ ಲಾಗರ್ ಅಂತೇಳಿ ಯಾರು ಇರಲಿಲ್ಲ. ನಾವು ಒಂದು 2.5-3 ವರ್ಷ ಆಯಿತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಈಗೆಲ್ಲ ಮಂಗಳೂರಲ್ಲಿ ತುಂಬ ಲೇಡಿ ರೈಡರ್ ಇದ್ದಾರೆ. ಲೇಡಿ ಲಾಗರ್ ಅಂತೇಳಿ ಲಾಗಿಂಗ್ ಮಾಡ್ತಿದ್ದದ್ದು ನಾವೇ ಮಾಡ್ತಿದ್ದದ್ದು. ಅದೇ ನನಗೆ ಆಗ ಒಬ್ಬರು ಕಮೆಂಟ್ ಮಾಡಿದರು, ದಕ್ಷಿಣ ಕನ್ನಡದ ಫಸ್ಟ್ ಲೇಡಿ ಲಾಗರ್ ಅಂತ ಹಾಕಿದ್ರಲ್ಲ, ತುಂಬ ಜನ ಇದ್ದಾರೆ. ನಾನು ಹೇಳಿದೆ ಕರೆಕ್ಟ್ ನೋಡಿ, ನಾವು ಕರ್ನಾಟಕ ಅಂತ ಹಾಕಿಲ್ಲ, ದಕ್ಷಿಣ ಕನ್ನಡ ಅಂತ ಹಾಕಿದ್ದು. ದಕ್ಷಿಣ ಗೂಗಲೆಲ್ಲ ಸರ್ಚ್ ಮಾಡಿ ಮತ್ತೆ ನಾವು ಹಾಕಿದ್ದು. ಬೇಕಾದ್ರೆ ಸರ್ಚ್ ನೋಡಿ ಫಸ್ಟ್ ಯಾರ್ದು ಹೆಸರು ಬರ್ತದೆ ನೋಡಿ ಅಂತ ಹೇಳ್ತೆ. ಹಾಗೆ ಹೇಗೆ ಅನಿಸ್ತು ಅಂದ್ರೆ ಆ ಒಂದು ಕಮೆಂಟ್ಸ್ ಅನ್ನು ನೋಡಿದಾಗ? ಅಲ್ಲ, ನಾವು ನೆಗೆಟಿವ್ ಯಾವುದನ್ನು ನೋಡಿ ಕಮೆಂಟ್ ತುಂಬ ಬರ್ತದೆ. ನೀವಾಗ ಬಾಲ್ಯದ ಕೇಳಿದ್ರಿ, ನಾನು ಹೇಳಿದೆ ಹಿಂದೆದ್ದು ನಮಗೆ ಬೇಡ, ಮುಂದೆದ್ದು. ಈಗ ನಾವು ಇವತ್ತೊಂದು ವಿಡಿಯೋ ಮಾಡ್ತೇವೆ, ಕಮೆಂಟ್ ಕೆಲಸ ನಮಗೆ ನೋಡಲಿಕ್ಕೆ ಟೈಮ್ ಇರೋದಿಲ್ಲ. ಇನ್ನೊಂದು ವಿಡಿಯೋ ಎಡಿಟಿಂಗ್ ಆಗ್ತಿರ್ತದೆ, ನಾಳಿದ್ದು ಪ್ಲ್ಯಾನಿಂಗ್ ಆಗ್ತದೆ. ಅದೇ ರೀತಿ ನಾವು ಈಗ ಬರುವಾಗ ಸಹ ನಮಗೆ 2 ವಿಡಿಯೋ ಮಾಡಲಿಕ್ಕೆ ಫೋನ್ ಬಂದಿದೆ. ನಾವು ಫುಲ್ ಬ್ಯುಸಿ ಇರ್ತೇವೆ. ನಾವು ಅಂತ ಹೇಳಿದರೆ ನಮ್ಮ ಕುಡ್ಲ ಹೇಳೋದು ನಮ್ಮ ಇಡೀ ಒಂದು ನಮ್ಮ ದಕ್ಷಿಣ ಕನ್ನಡಕ್ಕೆ ಹೆಮ್ಮೆ, ಫಸ್ಟ್ ಚಾನಲ್. ಅದಕ್ಕೋಸ್ಕರ ನಿಮ್ಗೊಂದು ಇಂಟರ್ವ್ಯೂ ಕೊಡಲೇಬೇಕಂತ ಹೇಳಿ ನಾವು ಬಂದದ್ದು. ನೀವು ಬಂದ ನಮಗೂ ಕೂಡ ಹೆಮ್ಮೆ, ನಮಗೂ ಕೂಡ ಒಂದು ಪ್ರೌಡ್ ಫೀಲ್. ನಾವು ನಿಮ್ಮ ಜೊತೆ ಸಂದರ್ಶನ ಮಾಡ್ತಿದ್ದೇವೆ ಅಂತ ಹೇಳಿದರೆ. ಇವರೇ ಹೇಳಿದರು ಫಸ್ಟ್ ಅಂದರೆ ಉಜಿರೆಯಲ್ಲಿ ಬೈಕ್ ರೈಡ್. ಆಗ ಒಂದು ಹೇಗೆ ಅನಿಸ್ತು ಅಂದರೆ ರೈಡ್ ಅಂದರೆ ಬೈಕ್ ರೈಡ್ ಮಾಡುವಾಗ? ಒಂದು ಹೆದರಿಕೆ ಆಗಲಿಲ್ವಾ, ನಾ ಬೀಳ್ತೇನೆ ಅಥವಾ? ಆ ಥರ ಏನಿಲ್ಲ, ಫುಲ್ ಅಂದರೆ ಭಾರಿ ಇಂಟ್ರೆಸ್ಟ್ ಇತ್ತಲ್ಲ ನನಗೆ ಗಾಡಿ ಬಿಡಬೇಕು ಅಂತ. ಸೊ ಕಾಲೇಜಿಗೆ ದಿನಕ್ಕೆ ಒಂದೊಂದು ಗಾಡಿಯಲ್ಲಿ ಹೋಗೋದು. ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಈಗ ನಿಂತು ನೋಡೋದು ಮೇಲಿಂದ, ಇವತ್ತು ಯಾವ ಗಾಡೀಲಿ ಬರ್ತಾಳೆ ಅಂತ. ಒಂದಿನ ಸ್ಕೂಟ್ರ್, ಒಂದಿನ ಕಾರು, ಒಂದಿನ ಬೈಕ್, ದಿನಕ್ಕೆ ಒಂದೊಂದು ಗಾಡಿಯಲ್ಲಿ ಹೋಗ್ತಾ ಇತ್ತು. ಈಗ ಸಹ ನಮ್ಮಲ್ಲಿ ಒಂದು 8 ಬೈಕ್ ಉಂಟು. ಆದರೆ ಎಲ್ಲಿ ಹೋಗ್ಲಿಕ್ಕೆ ಪುರ್ಸೊತ್ತಾಗ್ತಾ ಇಲ್ಲ. ಲಾಸ್ಟ್ ಇಯರ್ ಒಂದು ಗೋವಾ ಹೋಗಿ ಬಂದ್ವಿ ಬೇರೆ ಬೇರೆ ಬೈಕಲ್ಲಿ. ಅದ್ರ ಮೇಲೆ ಲಾಂಗ್ ರೈಡ್ ಮಾಡ್ಬೇಕನ್ನುವಾಗ ಏನಾದರೂ ಒಂದು ಕಮಿಟ್ಮೆಂಟ್. ನಮ್ಮ 2 ಬೈಕ್ 2 ಹೆಲ್ಮೆಟಲ್ಲಿ ಇಂಟರ್ಕಾಮ್ ಇರ್ತದೆ. 1.5 ಕಿಲೋಮೀಟರ್ ರೇಂಜಲ್ಲಿ ನಾವು ಮಾತಾಡ್ಬೋದು. ನಾನು ಫ್ರಂಟ್ ಇರ್ತೇನೆ, ಇವಳು ಬ್ಯಾಕ್ ಇರ್ತಾಳೆ, ಮತ್ತು ಗೋಪುರ ಇರ್ತದೆ. ನಾವು ಇಬ್ಬರು ಮಾತಾಡಿದ ವಾಯ್ಸ್ ರೆಕಾರ್ಡ್ ಆಗ್ತದೆ, ಪಿಕ್ಚರ್ ಸಹ ಬರ್ತದೆ, ವಿಡಿಯೋಸ್. ನಾನು ಹೇಳ್ತೇನೆ ಇಲ್ಲಿ ಪೊಲೀಸ್ ಚೆಕ್ ಪೋಸ್ಟ್ ಉಂಟು, ಇಲ್ಲಿ ಲಿಮಿಟ್ 80 ಕಿಲೋಮೀಟರ್ ಸ್ಲೋ ಮಾಡು, ಅಲ್ಲಿ ಇನ್ಸ್ಟ್ರಕ್ಷನ್. ಅದು ಎಲ್ಲರೂ ಕಟ್ಟಾದ್ರೆ ನಾನು ನಿಲ್ತೇನೆ. 1.5 ಕಿಲೋಮೀಟರ್ ರೇಂಜ್ ಮತ್ತು ಕಟ್ ಆಗ್ತದೆ ಟರ್ನಲ್ಲಿ, ನಾನು ನಿಲ್ತೇನೆ. ಬರಲಿಲ್ಲ ಬಂದ ನಂತರ ಒಟ್ಟೊಟ್ಟಿಗೆ ಹೋಗೋದು, ಗೊತ್ತಾಯ್ತಾ ನಿಮಗೆ? ಹಾಗೆ ಅಂದ್ರೆ ಗಂಡ ಹೆಂಡತಿ ಅಂತ ಹೇಳಿದ್ರೆ ಒಟ್ಟಿಗೆ ಹೋಗುವವರು ಇದ್ದಾರೆ, ಒಂದೇ ಬೈಕಲ್ಲಿ ಹೋಗುವವರು. ನೀವು ಆಕ್ಚುಲಿ ರೈಡರ್ ಅಂತ ಹೇಳಿದ್ರೆ ಸಿಂಗಲ್ ಹೋಗುದು, ರೈಡಿಂಗ್ ಎಲ್ಲ ಸಿಂಗಲ್ ಹೋಗುದು. ಯಾಕಂತ ಹೇಳಿದ್ರೆ ಲಾಂಗ್ ರೈಡ್ ಹೋಗುವಾಗ ತುಂಬಾ ಟಯರ್ಡ್ ಆಗ್ತದೆ. ಡಬ್ಬಲ್ ಇದ್ರೆ ಅದು ಎದುರು ನನಗೆ ವೆಯ್ಟ್ ಬೀಳ್ತದೆ. ಸಿಂಗಲ್ ಅಂದ್ರೆ ಕಂಫರ್ಟ್. ಮತ್ತೆ ನಮ್ದು ಹಿಂದೆ ಟಾಪ್ ಬಾಕ್ಸ್ ಎಲ್ಲ ಲಗೇಜ್ ಇರ್ತದೆ. ಒಬ್ಬೊಬ್ಬರೇ ಹೋಗುದು ರೈಡಿಂಗ್ ಆಕ್ಚುಲಿ.
ಮತ್ತು ಸ್ಮಾಲ್ ರೈಡಿಗೆಲ್ಲ ಡಬಲ್ ಹೋಗ್ಬೋದು, ಆದರೆ ಲಾಂಗ್ ರೈಡಿಗೆ ಕಂಫರ್ಟೇಬಲ್ ಸಿಂಗಲ್ ಹೋಗೋದು, ಸಿಂಗಲ್. ಮತ್ತು ಅವರಿಗೆ ಸಹ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ಆಗ್ತದೆ, ಇಲ್ಲ ಬೋರ್ ಅಲ್ಲ. ನೋಡಿ, ಇಲ್ಲಿಂದ ಗೋವಾಕ್ಕೆ ಸಾಧಾರಣ ನಾವು ಬೆಳಿಗ್ಗೆ 7 ಗಂಟೆ ಹೊರಟದ್ದು, ಸಾಧಾರಣ ಒಂದು 3:30-4 ಗಂಟೆಗೆ ನಾವು ರೀಚ್ ಆಗಿದೆ ಗೋವಾಕ್ಕೆ. ಅದು 2 ನಾನ್ ಸ್ಟಾಪ್ ರೈಡಿಂಗ್. ಇಲ್ಲಿಂದ ನಾವು ಬೆಳಿಗ್ಗೆ 7 ಗಂಟೆ ಬಿಟ್ಟು ಅದೊಂದು ಕುಂದಾಪುರ ಟಿಫಿನ್ ನಿಂತಿದ್ದೇವೆ. ಒಂದು ಸ್ಟ್ರೆಚ್ ನಾವು 100 ಕಿಲೋಮೀಟರ್ಸ್. ಮತ್ತೊಂದು ಏನಾದರೂ ಅಂದರೆ ಭಯಂಕರ ಸೆಕೆ ಟೈಮ್, ಜ್ಯೂಸ್ ಏನಾದರೂ ಕುಡಿದು ಒಂದು 100 ಕಿಲೋಮೀಟ್ರ್ 150 ಕಿಲೋಮೀಟ್ರ್ ಒಂದು ಬ್ರೇಕ್ ಕೊಟ್ಟು ಒಂದು ಲೈಮ್ ಸೋಣೆ ಕೊಟ್ಟು ಮತ್ತೆ ಪುನಃ ಹೋಗೋದು. ಹಾಗೆ ಕಂಟಿನ್ಯೂ ಹೋಗಿದೆ. ಒಂದು ಅದೇ 7 ಗಂಟೆಗೆ ಹೊರಟದ್ದು ಒಂದು 3:30 ಗಂಟೆಗೆ ಗೋವಾ ತಲುಪಿದ್ದೇವೆ. ಹಿಂದೆ ಕೂತ್ರೆ ನಿದ್ರೆ ಬರ್ತದೆ. ಹೌದು, ಇದು ಬಿಡ್ಲಿಕ್ಕಿದ್ರೆ ಮಲಗಿದ್ದು ಸಹ ಉಂಟು. ಹಾಗೆ ಕೇಳ್ತಾರೆ, ಎಂತ ಮಲಗಿದೆ? ಇಲ್ಲಪ್ಪ ಮಲಗಿಲ್ಲ. ಅಲ್ಲ, ಅದು ರಿಸ್ಕ್. ಅದು ಹಿಂದೆ ಕೂತ್ಕೊಳ್ಳೋದು, ಹಿಂದೆ ನಿದ್ರೆ. ನಾವು ಮಕ್ಕಳಿಗೆಲ್ಲ ಕರ್ಕೊಂಡು ಹೋಗೋದಿಲ್ಲ ಬೈಕಲ್ಲಿ, ಮಕ್ಕಳು ಮಲಗಿದ್ರೆ ಅದು ರಿಸ್ಕ್. ಅದು ಬಾರಿ. ಅಂದರೆ ನಾನು ನೋಡಿದ ಪ್ರಕಾರ ಒಂದು ಮಾದರಿ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಹೆಣ್ಣು ಮಗುವಿಗೆ ಕಾನ್ಫಿಡೆಂಟ್ ಇರ್ತದೆ, ಅಷ್ಟೊಂದು ಇರೋದಿಲ್ಲ, ಆಸಕ್ತಿ ಇರ್ತದೆ, ಅಷ್ಟೊಂದು ಇರೋದಿಲ್ಲ. ಆದರೆ ಇವರೊಂದು ಮಾದರಿ, ಇವರೊಂದು ಉದಾಹರಣೆ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ. ಆ್ಯಂಡ್ ನೀವು ಹೇಳಿದ್ರಿ ರೈಡಿಂಗ್ ನಾವು ಹೋಗ್ತಾ ಇರ್ತೇವೆ ಅಂತ. ಫಸ್ಟ್ ನೀವು ರೈಡ್ ಮಾಡಿದ್ದು ಎಲ್ಲಿಗೆ? ತೀರ್ಥಹಳ್ಳಿಗೆ. ನಿಮ್ಮ ಮನೆ. ಓಕೆ, ನೀವು ಎಲ್ಲಿಗೆ ಹೋದದ್ದು? ಅದೇ ನಾವು ಬೇರೆ ಬೇರೆ ಬೈಕಲ್ಲಿ. 2 ಓಕೆ, ಬೈಕಲ್ಲಿ. ತೀರ್ಥಹಳ್ಳಿ. ನಿಮ್ಮ ಊರು ಕೂಡ ತೀರ್ಥಹಳ್ಳಿ. ಅಂದ್ರೆ ಈಗ ಹೋಗಿದ್ದೀರಿ, ಯಾವೆಲ್ಲ ಪ್ಲೇಸ್ಗೆ ಹೋಗಿದ್ದೀರಿ ನೀವು? ಅಲ್ಲಿ ತುಂಬ ಪ್ಲೇಸ್ ಉಂಟು ಅಂತ ಹೇಳಿದರೆ, ಅಲ್ಲಿ ಗಣಪತಿ ದೇವಸ್ಥಾನ ಉಂಟು, ರಾಮೇಶ್ವರ ಟೆಂಪಲ್ ಉಂಟು, ಮತ್ತು ಕುಂದಾದ್ರಿ ಬೆಟ್ಟ ಉಂಟು, ಕುವೆಂಪು ಮನೆ ಉಂಟು, ಕವಿ ಮನೆ ಉಂಟು. ತುಂಬ ನೇಚರ್ ತೀರ್ಥಹಳ್ಳಿ. ತುಂಬ ನೋಡಲಿಕ್ಕೆ ಒಳ್ಳೊಳ್ಳೆ ಪ್ಲೇಸ್ ಉಂಟು. ಬ್ಯಾಕ್ ವಾಟರ್ ಉಂಟು. ಮತ್ತು ನಮ್ಮ ಸಾಧಾರಣ ಚಿಕ್ಕಮಂಗ್ಳೂರು ಟೈಪ್ ವೆದರಲ್ಲಿದ್ದು ಫುಲ್ ಮಿಸ್ಟ್ ಕವರ್ ಆಗ್ತದೆ. ಹಾಗೆ ಒಳ್ಳೆ ಊರು. ಅಂದರೆ ನಿಮ್ಮನ್ನು ನೋಡಿ ನಾವು ಇನ್ಸ್ಪೈರ್ ಆಗ್ತೇವೆ. ನೀವು ಯಾರನ್ನು ನೋಡಿ ಇನ್ಸ್ಪೈರ್ ಆಗಿದ್ದೀರಿ? ನಮಗೆ ಅಂತ ಹೇಳಿದರೆ ಸಾಹಸ ಪ್ರವೃತ್ತಿ, ಏನಾದೊಂದು ಎಕ್ಸ್ಪೆರಿಮೆಂಟ್ ಮಾಡ್ತೇವೆ ನಾವು ಮುಂಚಿಂದಲೇ. ಇನ್ಸ್ಪೈರ್ ಅಂತ ಅಲ್ಲ, ಅಂತ ಹೇಳಿದರೆ ನೋಡಿ, ಈಗೆಲ್ಲ ಕಾರಲ್ಲಿ ಎಲ್ಲ ಹೋಗ್ತಾರೆ, ಈಗ ಟ್ರಿಪ್ ಕಾರಲ್ಲಿ ಹೋಗ್ತಾರೆ. ನಮಗೆ ಬೈಕಲ್ಲಿ ಅಂತ ಹೇಳಿದರೆ ನೋಡಿ, ಕೆಲವರಿಗೆ ವಾಮಿಟಿಂಗ್ ಎಲ್ಲ ಇರ್ತದೆ, ಕಾರಲ್ಲೆಲ್ಲ ಜರ್ನಿ ಆಗೋದಿಲ್ಲ. ನೀವು 2 ವೀಲರಲ್ಲಿ ಎಷ್ಟು ದೂರ ಹೋಗಿ ನಿಮ್ಗೆ ವಾಮಿಟಿಂಗ್ ಆಗೋದಿಲ್ಲ. ಅಂತ ಹೇಳಿದ್ರೆ ಎಂಜಾಯ್ ಮಾಡ್ತಾ ಹೋಗಬೇಕು. ಕೆಲವರು ಇರ್ತಾರೆ ಬಿಸಿಲು ಹೇಳ್ತಾರೆ, ಮಳೆ. ನಾವು ಹಾಗಲ್ಲ, ಬಿಸಿಲು ಮಳೆ ಗಾಳಿ ಚಳಿ ಅದು ಎಂಜಾಯ್ ಮಾಡ್ತಾ ಹೋದರೆ ಮಾತ್ರ ರೈಡಿಂಗ್. ನಿಮಗೆ ಅದು ಟೆನ್ಷನ್ ಇದ್ದರೆ ದೊಂಬ ಗೇರು ಪೋಪನ್ ಅದು ಆಗೋದಿಲ್ಲ. ಹೇಗೆ ಅದು ನೀವು ಎಂತ ಹೇಳ್ತೀರ ಅದಕ್ಕೆ? ರೈಡನ್ನು ಲವ್ ಮಾಡಬೇಕು, ಲೈಕ್ ಮಾಡಬೇಕು, ಆದರೆ ಮಾತ್ರ. ನಾವು ಯಾವ್ಯಾವುದು ಗುಡ್ಡ ಹತ್ತಿದ್ದೇವೆ, ಅಷ್ಟು ಮಳೆ ಬರ್ತದೆ, ಜಾರ್ತದೆ, ಆದ್ರೆ ಸಹ ಅಂತ ಗುಡ್ಡಕ್ಕೆಲ್ಲ ಹತ್ತಿ ವ್ಲಾಗ್ ಮಾಡಿದ್ದೇವೆ. ಎಲ್ಲ ಬಂದು ಕೆಲವರು ಅಪ್ರಿಷಿಯೇಟ್ ಮಾಡ್ತಾರೆ ಲೇಡೀಸ್. ಆಗ್ಬೋದು ಮಾರತಿ, ಯಾವ ಗುಡ್ಡ ಹತ್ತಿದ್ದೀರಲ್ಲ, ಯಾವ ಗುಡ್ಡ ಹತ್ತುತ್ತೀರಾ ನೀವು, ಎಲ್ಲೆಲ್ಲ ಕಾಡಿಗೆಲ್ಲ ಹೋಗಿದ್ದೇವೆ, ತುಂಬ ಮಳೆಗೆಲ್ಲ ವಿಡಿಯೋ ಮಾಡಿದ್ದೇವೆ ವ್ಲಾಗ್ಸ್ ಎಲ್ಲ. ನೀವು ಹೇಳಿದಿರಿ ತುಂಬ ಗುಡ್ಡವನ್ನು ಹತ್ತಿದ್ದೇನಂತ. ನಿಮ್ಮ ಮೊಬೈಲಲ್ಲಿ ಲೊಕೇಶನನ್ನು ಇಟ್ಕೊಂಡು ನೀವು ಹೋಗ್ತೀರಿ. ಸೊ ಒಂದು ವೇಳೆ ಲೊಕೇಶನ್ ಆಫ್ ಆಯಿತು, ಏನು ಮಾಡ್ತೀರಿ? ಆ ಪ್ಲೇಸಲ್ಲಿ ಲೊಕೇಶನ್ ಆಫ್ ಆಗಿದೆ, ಯಾರೆಲ್ಲರೂ ಕೇಳಿಕೊಂಡು ಹೋಗ್ತೇವೆ. ಅಲ್ಲಿ ಯಾರು ಸಹ ಇಲ್ಲ, ಯಾರು ಇಲ್ಲದಿದ್ದರೆ ಹೋಗ್ತೇವೆ, ಎಷ್ಟಾಗ್ತದೆ. ಅದೇ ರೀತಿ ಆಗಿದೆ. ನಾವು ಒಮ್ಮೆ ಸಾಧಾರಣ ಒಂದು 4-5 ಬೈಕಲ್ಲಿ ಹೋದದ್ದು ಇದೇ ರೀತಿ ಲೊಕೇಶನ್ ಎಲ್ಲ ಹಾಕ್ಕೊಂಡು. ಸಾಧಾರಣ ನಮ್ಮ ಕಿಲ್ಲೂರಿನ ಹತ್ರ ಒಂದು ಪ್ಲೇಸ್ ಉಂಟು, ಬೆಳ್ತಂಗಡಿ ತಾಲೂಕು. ಅಲ್ಲಿ ಒಬ್ಬರು ಹೇಳಿದ್ದು ಫಾರೆಸ್ಟ್ ಬಂಗ್ಲೆ ಒಂದು ಉಂಟು, ಅಲ್ಲಿಗೆ ಹೋಗುವ ಅಂತೇಳಿ ಯಾರೊಬ್ಬರು ಕರ್ಕೊಂಡು ಹೋಗೋದು. ಹೋಗಿ ನಾವು ದಾರಿ ಮಿಸ್ ಆಗಿ ಸಾಧಾರಣ ಒಂದು 5-6 ಕಿಲೋಮೀಟ್ರ್ ರಿಸರ್ವ್ ಫಾರೆಸ್ಟ್ ಒಳಗೆ ಹೋಗಿದೆ. ಅದು ನ್ಯಾಷನಲ್ ಪಾರ್ಕ್, ನಿಷೇಧಿತ ಪ್ರದೇಶ, ನಮ್ಗೆ ಗೊತ್ತಿಲ್ಲ. ಹೋಗಿ ಆಗಿದೆ ಒಳಗಡೆ. ಒಂದು ಸಿಂಗಲ್ ರೋಡ್ ಉಂಟು, ಮಡ್ ರೋಡ್ ಟೈಪ್. ಕೆಲವು ಕಡೆ ಸಣ್ಣ ಸಣ್ಣ ಮರ ಬಿದ್ದಿದೆ, ಸ್ವಲ್ಪ ಆಚೆ ಮಾಡಿ ಬೈಕ್ ಹೋಗಿ ಒಂದು 5-6 ಕಿಲೋಮೀಟರ್ ಫುಲ್ ರೆಕಾರ್ಡ್ ಆಗಿದೆ, ರೆಕಾರ್ಡ್ ಆಗ್ತಾ ಉಂಟು ನನ್ನ ಗೋಪುರದಲ್ಲಿ. ನಾನು ಹೇಳ್ತಿದ್ದೇನೆ ಸ್ವಲ್ಪ ಮಿಸ್ ಆಗ್ತಾ ಉಂಟಾ, ಒಟ್ಟಾಸಿ ಹೋಗ್ತಿದ್ದೆ, ಪ್ರಾಣಿ ಬರ್ತದ ಅಲ್ಲ, ಅಷ್ಟು ದಟ್ಟ ಅಭಯಾರಣ್ಯ. ಅಷ್ಟಿಗೆ ಒಂದು 7 ಕಿಲೋಮೀಟರ್ ನಾವು ತಿರುಗಿಸಿ ವಾಪಸ್ ಬಂದೆ. ನಮಗೇನು ಅನ್ನಿಸ್ಲಿಲ್ಲ, ಫುಲ್ ಲೀಚಸ್ ಎಲ್ಲ ಇತ್ತು, ಕಾಲಿಗೆಲ್ಲ ಹತ್ತಿಕೊಂಡಿದೆ, ಎಲ್ಲ ತೆಗೆದೆವು. ರಾತ್ರಿ ವಿಡಿಯೋ ಅಪ್ಲೋಡ್ ಆಯಿತು. ಅದು ರಾತ್ರಿ ಎಡಿಟ್ ಮಾಡಿ ಕೂಡಲೇ ರಾತ್ರಿ ಸಾಧಾರಣ ನಾವು ಒಂದು 6 ಗಂಟೆಗೆ ಹಾಕಿದೆ. ಒಂದು 7:30 ಗಂಟೆಗೆ ಫಾರೆಸ್ಟ್ನವ್ರದ್ದು ಫೋನ್, ನಿಮ್ಮ ಮೇಲೆ FIR ಆಗ್ತದೆ, ಹೇಗೆ ಹೋದಿರಿ ಒಳಗಡೆ? ಹಾಂ, ನಾವು ಆಗ ಶಾಕ್. ನಿಮ್ಮನ್ನು ತುಂಬ ಜನ ಫಾಲೋ ಮಾಡ್ತಾರೆ, ನಾಳೆ ಅಲ್ಲಿ 1000 ಜನ ಒಳಗಡೆ ಹೋಗ್ಬೋದು, ಎಲ್ಲರೂ ಅಲ್ಲಿ ಹೋಗ್ತಾರೆ. ಅದೇ ನಾನು ನನ್ನ ಫ್ರೆಂಡ್ ಒಬ್ರು ಇದ್ರು, ಅವ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇರೋದು. ಸೊ ಅವ್ರ ಹತ್ರ ನಾನು ಕೇಳಿದಾಗ ಮಲ್ಲೇಜು ಪೋಲೆ ಅಂತ ಹೇಳಿದರು. ಇದು ನಮ್ಗೆ ಗೊತ್ತಿಲ್ಲಲ್ಲ, ಅದ್ರ ಒಳಗೆ ಎಲ್ಲ ಬಂಗ್ಲೆ ಇರಬಹುದು ಅಂತ ನಾವು ಒಳಗೆ ವಿಡಿಯೋ ರೆಕಾರ್ಡಿಂಗ್ ಕೂಡ ಉಂಟು, ಅದನ್ನು ಕೂಡ ನಾವು ಹಾಕಿದ್ದೇವೆ. ಹೇಗೆ ದಾರಿ ತಪ್ಪಿದಾಗೆ ಆಗಿದೆ, ನಮಗೆ ತಪ್ಪಿದೆ, ಎಲ್ಲಿ ಹೋಗ್ತಿದ್ದೆ ಗೊತ್ತಿಲ್ಲ. ಮತ್ತೆ ಅವರಿಗೆ ನಮ್ಗೆ ಅಲ್ಲಿ ರೇಂಜ್ ಸಿಕ್ಕಿತ್ತು ಒಂದು ಹೈಟ್ ಪ್ಲೇಸ್ ಅಲ್ಲಿ,
ಅಲ್ಲಿ ಫೋನ್ ಮಾಡಿದಾಗ ಅವು ಅಲ್ಪ ಹತ್ತಿ ತಿರ್ತಬಲೆ ಹಾಗೆ ವಾಪಸ್ ಬಂದಿದೆ. ಬಂದೆವು. ಮತ್ತೆ ನೋಡುವಾಗ ಲಾಸ್ಟಿಗೆ ಮತ್ತೆ ವಿಡಿಯೋ ಡಿಲೀಟ್ ಮಾಡಿ ಅಂತ ಹೇಳಿದರು. ಡಿಲೀಟ್ ಮಾಡಿದೆ ವಿಡಿಯೋ. ಮತ್ತೆ ಅದು ಅವರು ಹೇಳಿದರು, ಅಂದರೆ ನಿಮ್ಮನ್ನು ನೋಡಿ ಮತ್ತೆ ಸಹ ತುಂಬ ಜನ ಹೋಗ್ತಾರೆ, ಹೋಗಬಾರ್ದು ಹಾಗೆ ಹೀಗೆ, ನಿಮ್ಮ ಕೇಸ್ ಆಗ್ತೇನೆ ಹಾಗೆ ಹೀಗೆಲ್ಲ ಹೇಳಿದರು. ಹೌದು. ನಾವು ಹೇಳಿದೆವು ನಾವು ಇಂಟೆನ್ಷನ್ ಹೋಗಿದ್ದಲ್ಲ ಮೇಡಮ್, ನೋಡಿ ಬೇಕಾದ್ರೆ ರೆಕಾರ್ಡಿಂಗ್ ಕೂಡ ಉಂಟು, ನಾನು ಸೇವ್ ಮಾಡಿದ್ದೇನೆ, ನಾಳೆ ನಿಮ್ಮದು ಬೈಕೆಲ್ಲ ಸೀಸ್ ಮಾಡ್ತೇನೆ ಹಾಗೆ ಹೀಗೆ ಹೇಳಿದರು. ಇವ್ರು ಮತ್ತೆ ಹೇಳಿದ್ರು ಸಾರಿ ಕೇಳು, ನಾವು ಆರ್ಗ್ಯೂ ಮಾಡೋದು ಬೇಡ. ಅಲ್ಲ, ಡಿಪಾರ್ಟ್ಮೆಂಟಲ್ಲಿ ನಾವು ಓದೋದು ತಪ್ಪು ಹೌದಾ? ಅಲ್ಲ, ಅನ್ಎಕ್ಸ್ಪೆಕ್ಟೆಡ್ ಓದೋದು ತಪ್ಪು ಅಂತೇಳಿ ಎಲ್ಲ ರೆಕಾರ್ಡ್ ಉಂಟು ವಿಡಿಯೋ. ಆದರೆ ಮತ್ತೆ ಅಧಿಕಾರಿಗಳ ಹೊತ್ತಿಗೆ ನಾವು ವಾದ ಮಾಡಬಾರ್ದು ಅಂತೇಳಿ ನಾನು ಹೇಳಿದೆ, ಸಾರಿ ಕೇಳಿ ಹೇಳಿದೆ, ಅಲ್ಲಿಗೆ ಮುಗಿಸಿದ್ದೆ. ಅದು ನಾವಂತ ಹೇಳಿದೆ, ಉಗುರಲ್ಲಿ ಆಗೋದನ್ನು ಕೊಡಲಲ್ಲಿ ತೆಗಿಬಾರ್ದು ಹೇಳ್ತಾರಲ್ಲ, ಯಾಕೆ ದೊಡ್ಡ ಇಶ್ಯೂ ಮಾಡೋದು, ಅಂದರೆ ಸಮಸ್ಯೆ ಏನಾಗೋದು ಬೇಡ ಅಂತ ಹೇಳಿದರೆ ಏನಾದರೂ FIR ಆದರೆ ಆಗೋದೇನಿಲ್ಲ, ಒಂದು ಕೇಸ್ ಆಗ್ತದೆ, ನಾಳೆ ಲಾಯರನ್ನು ಹಿಡ್ಕೊಂಡು ಹೊರಗಡೆ ಬರುವ. ಆದರೆ ಒಂದು ಸ್ಟೇಷನ್ ಕಚೇರಿ ಅಂತ ಹೇಳಿದರೆ ಒಂದು ಟೆನ್ಷನ್ ಇರ್ತದಲ್ಲ, ನಮ್ಮದು ಬೇರೆ ಕೆಲಸ ಎಲ್ಲ ಸ್ಟ್ರಕ್ ಅದರ ಹಿಂದೆ ಹೋಗಬೇಕು. ಅದಕ್ಕೆ ಬೇಡ ಅಂತ ಹೇಳಿದೆ, ಸಾರಿ ಕೇಳಿದ್ದು ಸುಖಾಂತಿ ಆಯ್ತು ಅಲ್ಲಿಗೆ. ಹಾಗೆ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿದ್ದೀರಿ. ಅದರ ನಂತರ ಈಗ ನಾವು ಕೇಳ್ತೇವೆ, ಹೋಗುವಾಗ ಹೇಗೆ ಹೋಗ್ಬೋದಾ, ರಿಸರ್ವ್ ಫಾರೆಸ್ಟ್ ಉಂಟಾ ಅಂತ ಕೇಳಿಕೊಂಡು ವಿಡಿಯೋ ಮಾಡ್ಬೋದಾ ಮಾಡುವ. ಅದರ ನಂತರ ಒಂದು 2 ಕಡೆ ನಮ್ಮನ್ನು ಫಾರೆಸ್ಟ್ ಬೆನ್ನು ಹಟ್ಟಿದ್ರು ಅಂತೇಳಿ ನಾವು ಸುಮ್ಮನೆ ಒಂದು ಕಡೆ ಹೋದದ್ದು. ಅವರು ನಿಕ್ಲ ಐತ ಉಲಾಯ್ಪ ಹೋಗ್ತಾರೆ, ಅಂದರೆ ಗಾರ್ಡನ್ವರೆಗೆಲ್ಲ ಫೈರ್ ಮಾಡಿದ್ದಾರೆ. ನಾವು ಒಳಗಡೆ ಹೋದದ್ದು, ಅದು ಮೇಲೆ ಆಫೀಸರ್ನವರೆಗೆ ಹೋಗಿದೆ. ಗಾರ್ಡನ್ವರಿಗೆಲ್ಲ ನೀವು ಎಲ್ಲಿದ್ರಿ, ಅಲ್ಲಿ ಗೇಟ್ ಇಲ್ವಾ, ನೀವು ನಿಲ್ಲಿಲ್ವಾ? ಹಾಂ, ಗಾರ್ಡನವರು ಡ್ಯೂಟಿ ಮಾಡಬೇಕಲ್ಲ ಗೇಟಲ್ಲಿ ಯಾರು ಇರಲಿಲ್ಲ, ಗೊತ್ತಾಯ್ತಾ ನಿಮಗೆ? ನೀವು ಇರೋದು ಅವ್ರಿಗೆ ಅಡ್ಡ ಇತ್ತು, ನಾವು ಅದನ್ನು ಸೈಡ್ ಒಳಗೆ ಹೋದ. ಅದೇ ದಾರಿ ತಪ್ಪಿ ಹೋದದಷ್ಟೇ. ಹೌದು. ಅದು ಅವ್ರು ಕೇಳೋದಿಲ್ಲ, ನೀವು ಕೋರ್ಟಿಗೆ ಹಾಕಿದರೆ ನಾಳೆ ಏನು ಹೇಳ್ತೀರಾ? ನಾನು ಹೇಳ್ತೇನೆ ಮೇಡಮ್, ಕೋರ್ಟಲ್ಲಿ ಅದು ವಿಡಿಯೋ ಉಂಟಲ್ಲ, ವಿಡಿಯೋ ಉಂಟು, ನಾನು ಹೇಳ್ತೇನೆ ಇಲ್ಲ ಅಂತ, ಆಗ ಏನು ಮಾಡ್ತೀರಾ? ಅವರು ಸ್ವಲ್ಪ ಜೋರಿದ್ರು ಮೇಡಮ್, ಕೇಳೋದಿಲ್ಲ. ಮತ್ತೆ ಸಹ ಇಲ್ಲಿ ನಾವಂತ ಎಂತ ಮಾಡಿದ್ವಿ, ವಿಡಿಯೋ ಡಿಲೀಟ್ ಮಾಡಿದ್ವಿ. ವಿಡಿಯೋ ಡಿಲೀಟ್ ಮಾಡಿ ಅದು ಕೂಡ ಒಂದು 2000 ಮೇಲೇನೆ ವ್ಯೂಸ್ ಹೋಗಿತ್ತು. ಅದು ಬರೀ ವೈರಲ್ ಆಗಿದೆ, ಸ್ಪೀಡ್ ಹೋಗಿತ್ತು. ಇದರ ಬಗ್ಗೆ ಮಾತಾಡುವ, ಒಂದು ಸಣ್ಣ ಬ್ರೇಕ್ ತಗೊಂಡು ಬರುವ. ರೈಸಿಂಗ್ ಸ್ಟಾರ್ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ ಸಣ್ಣದೊಂದು ವಿರಾಮದ ಬಳಿಕ.
ರೈಸಿಂಗ್ ಸ್ಟಾರ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಇಷ್ಟು ಹೊತ್ತು ನೋಡಿದ್ವಿ, ಹಲವಾರು ವಿಷಯಗಳನ್ನು ನಮ್ಮ ಜೊತೆ ಹೇಳಿದರು. ಇನ್ನೂ ಕೂಡ ತಿಳಿಲಿಕ್ಕಿದೆ ಅವರ ವಿಷಯ. ಅಂದರೆ ಇವರ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂತ ಹೇಳಿದರೆ, ಪ್ರಮೋಷನ್ಗಳನ್ನು ಮಾಡ್ತಾ, ಅಂದರೆ ಬಟ್ಟೆ ಮಳಿಗೆ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಪ್ರಮೋಷನ್ ಶೂಟ್ಗಳನ್ನು ಮಾಡ್ತಾ ಕೊನೆಗೆ ಇವರು ಒಂದು ಬಡವರ ಕಣ್ಣೀರ ಒಂದು ಜಾಗಕ್ಕೆ ಬಂದಿರುವಂಥದ್ದು. ಹಲವಾರು ಇವರ ಸಮಾಜಮುಖಿ ಕಾರ್ಯಗಳನ್ನು ಹೇಳಿದದು ಅಷ್ಟಿಷ್ಟಲ್ಲ, ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ತನ್ನನ್ನೇ ತಾನು ತೊಡಗಿಸಿಕೊಂಡು ಟ್ರೆಂಡಿಂಗ್ನಲ್ಲಿರುವಂತಹ ರೈಡಿಂಗ್ ಜೋಡಿಗಳು ಇವರು. ಬನ್ನಿ ಅವರನ್ನು ವಾಪಸ್ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ನಮಸ್ತೆ. ಈಗ ನಾವು ಅಂದರೆ ಇಷ್ಟು ಹೊತ್ತು ನಾವು ಕನ್ನಡದಲ್ಲಿ ಎಲ್ಲ ಮಾತಾಡಿದ್ವಿ. ಇನ್ನು ಮುಂದೆ ನಾವು ಇದನ್ನು ತುಳುವಲ್ಲಿ ಮಾತಾಡುವ. ಅರ್ಧ ಗಂಟೆ ಎಂಚ ಆನಂದ್ ಪಂದ್ ಗೊತ್ತಿಜ್ಜಿ ಮಸ್ತ್ ವಿಷಯ ಅಂತ ಏರಿಯೋನಿ ಎಕ್ಸ್ಪರಿಮೆಂಟ್ ಮಲ್ತಾರೆ ಮಾತಾಡ್ತಾರೆ. ಆ್ಯಂಡ್ ನಾನು ಫಸ್ಟ್ ಪನ್ಪಿಂದಾದ ಪಂಡ ಪ್ರಸ್ತುತ ಪಂಡ ಇತ್ತೆ ಪ್ರೆಸೆಂಟ್ ಆದ ನಿಕ್ಕಲ್ ದಾದ ವರ್ಕ್ ಮಲ್ತೊಂದುಲ್ಲಾರಂತ ಪ್ರೆಸೆಂಟ್ ಆದ ಹಿಂದೆ ರೀಲ್ಸ್ ಎಲ್ಲ ಯೂಟ್ಯೂಬ್ ಪ್ರೆಸೆಂಟ್ ಆದ ಪಂಡ ಇತ್ತೆ ನಿಕ್ಕಲ್ ಕಲ್ತದ ಒಂಜಿ ಜಾಬ್ ಅಂದ್ ಜಾಬ್ ಪಂಡ ಓನೆ ಸ್ಟಾರ್ಟಿಂಗ್ ಅನ್ನ ಜಿಮ್ ಇತ್ತುಂಡು ಒಂಜಿ 10-12 ವರ್ಷ ಓನ್ ಜಿಮ್ ಇತ್ತುಂಡು. ಹಿಡಿದು ಬೊಕ ಸ್ಕೇಟಿಂಗ್ ಕ್ಯಾಂಪ್ ಮಲ್ತ ಹಿಡಿದು ಬೊಕ ಅಂಗಡಿ ಇತ್ತೆ ಒಂಜಿ ಅಂಗಡಿ ಉಂಡು ಉಜಿರೆಡ್ ಇಮಿಟೇಷನ್ ಜ್ಯುವೆಲರಿ ಶೌರ್ಯ 1 ಗ್ರಾಮ್ ಗೋಲ್ಡ್ ಅಂದ್ ಬೊಕ ಇಟ್ಟು ಸ್ಟಾಪ್ ಇಪ್ಪೇರು ಎಂಕ್ಲಿಗಿತ್ತೆ ಜನಕುಲ ಬುಡೊಂದಿಜ್ಜೇರು ಅಂಚಾದ ಅವೇ ದಿನಕ್ಕೆ ಒಂಜಿ 3-4 ರೀಲ್ಸ್ ಪಾಡುವ ಅವು ಎಡಿಟಿಂಗ್ ಮೈನ್ ಐತೆ ಕ್ರೆಡಿಟ್ ನಮ್ಮ ಮೇಡಮ್ಗೆ ದಯಗ ಪಂಡ ವೀಡಿಯೋ ದೆಪ್ಪೆ ಪಾತೆರ್ವೇನು ಪೂರ ಮಲ್ಪೆ ಎಡಿಟಿಂಗ್ ಮಲ್ಲಬೇಲೆ ಇರೇ ಗೊತ್ತಿಪ್ಪು ಏತು ಕಷ್ಟ ಉಂಡೊಂದು ಅವಳ ಎಂಕಲ ಎಡಿಟಿಂಗ್ದ ಝೀರೋ ನಾಲೆಜ್ ಹಿಡಿದು ಬತ್ತೀನ ಎಂಚ ಎಡಿಟಿಂಗ್ ಮಲ್ಪೋಡು ಆ್ಯಪು ಯೂಸ್ ಮಲ್ಪೋಡು ಅವಳ ಸ್ಟಾರ್ಟಿಂಗ್ ಲ್ಯಾಪ್ಟಾಪಡೆ ಮಲ್ತೀನ ಮೊಬೈಲ್ ಲ್ಯಾಪ್ಟಾಪಡೆ ಮಲ್ತೀನ 2 years ಐ ಟಿ ಎಡಿಟ್ ಮಲ್ತೇನ ಬೊಕ್ಕ ಬೊಕ್ಕ ಕೆಲವು ಕಡೆ ಕ್ಯಾರಿ ಮಲ್ಪರ ಹಾಕು ಜತ್ತ ಬೊಕ್ಕ ಕೆಲವು ಲಾಗ್ ಪೂರ ಸಿಸ್ಟಮ್ ಮಲ್ಪ ಆಲ್ಮೋಸ್ಟ್ ಪೂರ ಮೊಬೈಲ್ ಪಂಡ ಇತ್ತೆ ಎಡಿಟಿಂಗ್ದ ಬಗ್ಗೆ ಪಂಡ ನೇಕ್ ದುಂಬು ಒಂಜಿ ಅನ್ಕೇಂದಿತ್ತೆ ಪಂಡ ಇತ್ತೆ ನಮ್ಮಕ್ ಏರ್ಲ ಪಂದು ಕೊರ್ಪುಜೇರು ಬಟ್ ನಿಕ್ಕಲ್ ಪಂದು ಕೊರ್ಪಾರು. ಸೊ ಅವು ಒಂಜಿ ಫೀಲ್ ಎಂಚುಂಡು ಪಂಡ ನಿಕ್ಕಲ್ ಒಂಜಿ ತಿಕ್ಕಕ್ಕೆ ಪೋದಿಪ್ಪುವರು ಅಪ್ಪಗ ಅಕ್ಕಲ್ ದಾಲ ಪನಂದು ಇಪ್ಪುವೇರು ಪಂಡ ನಮಕ್ ದಾದನ ಒಂಜಿ ಗೊತ್ತಿತ್ತಿನ ಬೋರ್ಡ್ ಇಪ್ಪು ನಮಕ್ ಇಂಪಾರ್ಟೆಂಟ್ ಆದಿಪ್ಪು ಬಟ್ ಅಕ್ಕಲ್ ಪಂದು ಕೊರೊಂದು ಇಪ್ಪುಜೇರು. ಸೊ ನಿಕ್ಲೇಡ ಬತ್ತದ ಏರಣಲ್ಲಿ ಇಂಚ ಮನ್ಪೆರೆ ಎಂಚ ಅಂಚ ಪೂರ ಕೇಂದಿನ ಉಂಡೆ ಎಂಕಲ ಪಣ್ಪ ಅಂಡ ಕೆಲವು ಸರ್ತಿ ಆಪ್ ಉಂಡು ಎಂಕ್ಲೇಗಲ್ಲ ದುಂಬುದಕ್ಲ ದಯಗ ಪಣಂದಿಜ್ಜ ಉಂಡು ಅವು ಪಂಡ ಆ ಅನುಭವನ ಮುಕ್ಕಲು ಎಂಕ್ಲೇಗಲ್ಲ ಮಲ್ಪೇರು ಗೊತ್ತಂಡತೀರಿ ಅರ್ಥ ಉಂಡ ಇತ್ತೆ ಎಂಕ್ಲೇಗ ದಯಗ ಕೆಲವರು ಪಣಂದಿಜ್ಜ ಉಂಡು ಆ ಕ್ವಶನ್ ಇತ್ತುಂಡತ್ತ ಪಂಡ ಎಂಕಲ್ ಕಲ್ಪನಾಗ ಏನು ಪಂಡೆ ಪಣಂದಿಜ್ಜ ಉಂಡು ಎಲ್ಲ ಅವು ದಯಗ ಅಂದ ಪಂಡ ಇತ್ತೆ ಒರೇ ಬದೇ ಉಂಡ ಕೇಂಡೆ ಹೇಗೇನು ಪೂರ ಪಂಡು ಕೊರಿಯೆ ಒಂಜಿ ವರೆ ನೊಟ್ಟಗಿತ್ತೆ ಕಲ್ತೆ ಪೋಯೆ ಅಂಚೆ ಪೋದ ಬೇತೇನ ಆಯ್ತಂಡ ಎಂಕ್ಲ ಬಗ್ಗೆ ಪಂಡ ಎಂಕ್ಲೆಗ ಆಪುಂಡು ಐಕೆ ಎಂಕ್ಲೆಗ ದುಂಬುದಕ್ಲ ಪಣಂದು ಕೊರೊಂದು ಇಜ್ಜ ಉಂಡು ಟೈಮ್ ಪಂಡ ಅಂಚ ಒರಿಯನ ಕಲ್ಪನ ಮಟ ಮಾತ್ರ ಜನಕ್ಕುಲು ಪಂಡ ಮಾತೆಲ್ಲ ಪಂಡ್ ಪೂಜೆನ ಸಮಯ ಸಾಧಕರನಕ್ಲು ಜಾಸ್ತಿ ಉಳ್ಳೇರು ಅಂಡಲ್ಲ ಎಂಕ್ಲ ಏನು ಪೂರ ಮೈಂಡ್ ಮಲ್ಪುಜ ನಿಜವಾದ ಒರೆ ಇತ್ತೆ ಬತ್ತದ ಎಂಕ್ಲಡ ಕೆಂಡ ಎಂಕ್ಲ ಪಂಡ್ಪಾನೆ ಆಯ ಬೋಡಣ ಎಂಚಿನ ಬೋಡಣ ಏನು ಮಲ್ಪಾಡ ಎಂಚ ಎಲ್ಲ ಎಡ್ಡೆ ಅವಡಾಯ ಎಂಕ್ಲೆಗ ಆಯದಾಲ ಮಲ್ತಂಡಲ್ಲ ಇತ್ತೆ ಫಲಾಪೇಕ್ಷೆ ಇಜ್ಜಂದು ಎಂಕ್ಲು ಮಲ್ಪೋನ ಇತ್ತೆ ಸಮಾಜ ಸೇವಾಡು ಓಲಾಡು ಎಂಕ್ಲು ಬೊಕ್ಕದಾಯ್ತ ಅಪ್ಪಡು ಎಂಕ್ಲೆಗೆ ಗೊತ್ತೈಜಿ ಅಂಚ ನೇತ ಬಗ್ಗೆ ಕಂಟಿನ್ಯೂ ಮನ್ಪು ಒಂಜಿ ಕಾಲ್ ಉಂಡು. ಹಲೋ ನಮಸ್ತೆ ಮೇಡಮ್. ನಮಸ್ತೆ, ಎಲ್ಲಿಂದ ಮಾತಾಡೋದು ಮ್ಯಾಮ್? ಎಂಚಲ್ಲ, ನಾನು ಸಂತೋಷ್ ಶೆಟ್ಟಿ ಪೊಳಲಿ ದುಬೈಯಿಂದ ಮಾತನಾಡ್ತಾ ಇದ್ದೀನಿ. ನಾವು ರೈಡಿಂಗ್ ಜೋಡಿ ಅವರು ತುಂಬಾ ಫಾಲೋ ಮಾಡ್ತಾ ಇರ್ತೇವೆ, ಸಾಮಾಜಿಕ ಜಾಲತಾಣದಲ್ಲಿ ಒಳ್ಳೊಳ್ಳೆ ವಿಡಿಯೋಸ್ ಬರ್ತಾ ಇದೆ, ಅವರ ಸ್ವಲ್ಪ ಮಾತನಾಡುದು. ಓಕೆ, ಏನ್ ನಮಸ್ತೆ. ಓಕೆ, ನಮಸ್ತೆ. ಸಂತೋಷ್ ಶೆಟ್ಟಿ ಪೊಳಲಿ ಬಂದ ದುಬೈ. ನಮಸ್ತೆ. ಇಂಕಲ ವಿಡಿಯೋಸ್ ಪೂರ ತಗೊಂಡಿದ್ದೆ ಮತ್ತೆ ಖುಷಿ ಹಾಕೊಂಡು ಬಂದಿರ್ತಾರೆ ಒಳ್ಳೆ ಪ್ರತಿಫಲ ಪರೀಕ್ಷೆ ಇದ್ದಂದೆ ಎಕ್ಸ್ಪೆಕ್ಟೇಷನ್ ಇದ್ದಂದೆ ಬೆಲೆ ಮಾಡ್ತಾರೆ ಸಮಾಜಮುಖಿ ಚಿಂತನೆ ಬಾರಿ ಖುಷಿ ಹಾಕೊಂಡು ಬಂದ ನಿಖಲ ಪ್ರತಿಯೊಂದು ವಿಡಿಯೋಸ್ ತಗೊಂಡು ನಿಖಲ ಬಿಸ್ನೆಸ್ ನ ಒಟ್ಟಿಗೆ ಅವೇನು ಮ್ಯಾನೇಜ್ ಮಾಡೋದು ಬೋಪರದೆ ಅವೆಂಕ್ಲೆ ಬಾರಿ ಖುಷಿ ನಿಖಲ ಒಂಜಿ ಪ್ರೀತಿ ಆಶೀರ್ವಾದ ಬ್ಲೆಸ್ಸಿಂಗ್ ಸಪೋರ್ಟ್ ಖಂಡಿತ ಏಪಲ್ ಒಪ್ಕೊಂಡು ಅವು ಬಾರಿ ಖುಷಿ ಆಪುಂಡು ನಿಖಲ್ ಮಲ್ಪನ ಬೇಲೆ ಎಂಕ್ಲೆ ಅಪ್ರಿಶಿಯೇಟ್ ಮಾಡ್ಕೊಡ ಹಾಪುಂಡು ಹ್ಯಾಟ್ಸ್ ಆಫ್ ಮಾಡೋಡು ಹಾಪುಂಡು. ಥ್ಯಾಂಕ್ ಯು ಸರ್. ಪ್ರತಿ ಒಂಜಿ ನೀಡಿ ಅಕ್ಲೆ ಪೋದು ಅಲ್ಪ ಹಾಸ್ಪಿಟಲ್ ಆದಪ್ಪು ಬೇತೆ ಬೇತೆ ಜಾಗ ಇಲ್ಲಡೆ ಪೋದು ಬೋರ್ತಿನ ಒಂಜಿ ಜನಕುಲ್ಡ ಒಂದು ರಿಕ್ವೆಸ್ಟ್ ಒಂದು ಮಲ್ಪನ ಉಂಟದೆ ಅವು ಮಸ್ತ್ ಮಲ್ಲ ಬೇಲೆ ಬಟ್ ಎನಿಗೋಲ್ಡ್ ಅಂಚೆ ಬಾರಿ ಕಮ್ಮಿ ಆಗಿ ಅತ ಇತ್ತೆ ಮೂಲ ನಮ್ಮ ಮೇಡಮ್ಡ ಪಂಡೆ ಎಡ್ಡೆ ಬೇ ಒಂಜಿ ಫೋನ್ ಬರ್ತದೆ ಅರ್ಧ ಗಂಟೆ ಎಡ್ಡೆ ಬೇಲೆ ಸಪೋರ್ಟ್ ಇಜ್ಜ ಅಂದ ಇತ್ತೆ ಪಾತೆರ್ನಾತೆ ತುಳು ಎಂಕ್ಲೆಗ್ ಧಮಾಕ ದುಬ್ಬ ಹಿಡ್ದೆ ಫೋನ್ ಮಾಡ್ತೇರು ಪಾಪ ಫಸ್ಟ್ ಜಾಕ್ ಪೋಟ ಎಂಕ್ಲೆ
ಶೈನಿ ಮೇಡಮ್ ನ ಲೈಕ್ ಪ್ರತಿಯೊಂದು ವಿಡಿಯೋ ನಿಖಲ ತಗೊಂಡುಪ್ಪ ಥ್ಯಾಂಕ್ ಯು ಸರ್. ಖುಷಿ ಆಗ್ತದೆ ನಿಖಲ ಇನ್ಸ್ಪಿರೇಷನ್ ಈಗ ನಿಖಲೊಂಜಿ ಎಂಕ್ಲೆ ಮಾತಾಡಲ್ಲ ಇರ್ನಂಚಿನ ಮತ್ತಿಗೆ ನೈತ ತಗೊಂಡು ನಿಖಲ ವಿಡಿಯೋಸ್ ಅಕಲ ಇನ್ಸ್ಪಿರೇಷನ್ ಆಯ್ತು ಒಂಜಿ ಅವ್ಟ್ಲೆ ಒಂಜಿ 2% 10% ಅಟ್ಲೀಸ್ಟ್ ಒಂಜಿ 10% ರೀಚ್ ಆಗಲ್ಲ 100 ಜನ ಆಗಲ್ಲ ಅಂದ ಸರ್ ಒಂಜಿ ಮಲ್ಲ ಕೆಲಸ ಅಂದ್ ಈರ ಬಿಸಿ ಓನ್ ಶಾಪ್ ಉಂಟು ಅಂತ ತೂಪೇರ್ನ ಪ್ರತಿಯೊಂದು ವಿಡಿಯೋ ಥ್ಯಾಂಕ್ ಯು ಆಯ್ತು ಒಟ್ಟಿಗೆ ಮ್ಯಾನೇಜ್ ಮಾಡ್ತದ ಬೋಪರತೆ ಬಟ್ ಅವು ಅಂತೀನಿ ಗ್ರೇಟ್ ಬರೋಡು ಈರೊಂಜಿ ಇರ್ನ ಬಿಸಿ ಶೆಡ್ಯೂಲ್ಡ್ ಆತು ದೂರಡ್ದೆ ಒಂಜಿ ಕಾಲ್ ಮಾಡ್ತೇನೆ ಮಸ್ತ್ ಥ್ಯಾಂಕ್ಸ್ ಇರ್ನ ಸಪೋರ್ಟ್ ಏಪರ ಇಂಚನೆ ಇಪ್ಪಡಿ ಇದು ಅಂತ ಬೇಡ ಎಂಕಲು ಫಿಲ್ಮ್ ಮಸ್ತ್ ಊರುಡು ಬರ್ಕನಕ್ಲೆ ಸಪೋರ್ಟ್ ಮಾಡೋದು ಪ್ರೋಗ್ರಾಮ್ ಅದು ಪ್ರಮೋಟ್ ಫಿಲ್ಮ್ ದಾದಪ್ಪು ಅಂಚ ಥ್ಯಾಂಕ್ ಯು ಖುಷಿ ನಮ್ಮ ಕೂಡಲ ನಿಖಿಲ ಲೈಬ್ರರಿ ಅವು ಅಕ್ಲಿಂದ ಒಂದು ಮಾಡ್ಕೊಡಾಪು ನಮ್ಮ ಅಪ್ರಿಷಿಯೇಟ್ ಮಾಡ್ಕೊಡಾಪು ಥ್ಯಾಂಕ್ ಯು ಸರ್. ಚಾನಲ್ ಅಲ್ಲಿ ಎತ್ತದು ನಿಖಿಲ ಮುಖ್ಯ ಒಂಜಿ ನಮ್ಮ ಕೂಡಲ ಬಂಟ ಮಸ್ತ್ ವ್ಯೂವರ್ಸ್ ಇಲ್ಲ ರೈಟ್ ಮನೆಯಲ್ಲಿ ಥ್ಯಾಂಕ್ ಯು ಸರ್. ಊರು ಪರವಳು ಪೂರ್ವಲ್ಲ ಅಂಚ ಮಾತಾಡ ನಿಖಿಲ ವಿಡಿಯೋ ತಗೊಂಡಿಲ್ಲ ಥ್ಯಾಂಕ್ ಯು ಅಂಚ ನಿಖಿಲ ನನ್ನಲು ಇನ್ಸ್ಪಿರೇಷನ್ ಬಂತು ನಾ ಪ್ರೇರಣೆ ನನ್ನಲಾಗ್ತ ಎಡ್ಡೆ ಬೇಲೆ ಮಲ್ಪ ನಾ ದೇವರ ನಮ್ಮ ಪುರದ ಆದಿಮಾಯ ಸರಸ್ವತಿ ಮೇದೋಡಿ ಜಗನ್ಮಾತೆ ಶ್ರೀ ರಾಜೇಶ್ವರಿ ಅಪ್ಪೆ ಆಶೀರ್ವಾದ ಕೊರಡು ಧನ್ಯವಾದಗಳು ಸರ್. ನಿಕ್ಲೆನ ಪ್ರೋತ್ಸಾಹ ಇತ್ತಂಡ ನನಾತ್ ಈ ರೈಡಿಂಗ್ ಜೋಡ್ ನಕ್ಲೆ ಮಸ್ತ್ ಎತ್ತರಗ್ ಬೆಳೆಯಾಡಿ ಎಂಕ್ಲೆನಲ ಒಂಜಿ ಆಶಯವು ಒಂಜಿ ಆಸೆ ಅಲ್ಲ ಒಂಜಿ ಕಾಲ್ ಬತ್ತಂಡು ಅವಲ ದುಬೈಡ್ತು ಸೊ ಇಂಚ ಕಾಲ್ ಬಂದಾಗ ಒಂಜಿ ಪಾತೆರ್ ನಕ್ಲೊಂಜಿ ದೈವ ದೇವೇರ್ನಲ ಒಂಜಿ ಪಂಡೇರು ಪಂಡ ಮಾತೆರ್ಲ ಕಾಪಾಡು ಪಂದು ಇಂಚಾಂಡ್ ಎಂಕ್ಲೆಗ್ ಕಾತೊಂದಿಪ್ಪುನ ದೈವ ದೇವರೇ ಇಜ್ಜಾಣ ತುಲೆ ಎಂಕ್ಲೆಗ್ ಶಕ್ತಿ ಇಜ್ಜಿ ಎಂಕ್ಲೆಗ್ ಒಂಜಿ ಆರಿಕೋಡಿನ ಅಮ್ಮನ ಬೊಕ್ಕ ರಾಜರಾಜೇಶ್ವರಿ ಪೊಳೆಲಿ ಪಂಡೇರು ಅಂಚ ಕಟೀಲ್ ದಪ್ಪೆ ಬೊಕ್ಕ ನಮ್ಮ ಮಂಜ ಸ್ವಾಮಿನ ನಮ್ಮ ಉಜಿರೆ ಜನಾರ್ದನ ಸ್ವಾಮಿ ಅಂಚನೆ ನಮ್ಮನ ಸೌತಡ್ಕದ ಮಹಾಗಣಪತಿ ಬೊಕ್ಕ ಎಂಕ್ಲ ಕುಟುಂಬದ ದೈವ ದೇವೇರು ಕುಲದೇವರು ಅವು ಪೂರ ಎಂಕ್ಲನಿಂದ ಪ್ರೇರಣೆ ಕೊರ್ಪುನ ಮಲ್ಪವನ ತುಲೆ ಎಲ್ಲೇ ಒಂಜಿ ವಿಷಯ ಪಂಡ್ಪೆ ನಮ್ಮ ಒಂಜಿ ಸಾಧಾರಣ 10 ಕಿಲೋಮೀಟರ್ ದೂರ ಉಜಿರೆ ಹಿಡ್ದು ಚಾರುವಾಕ ಪಂಡ್ಪುನ ಒಂಜಿ ಪ್ಲೇಸ್ ಉಂಟು ಕೋಟೆ ಚೆನ್ನೈನ ಒಂಜಿ ಭಾರಿ ಒಂಜಿ ಶಿಥಿಲಾವಸ್ಥೆ ಇತ್ತಿನ ಒಂಜಿ ಜಾಗವು ಗರಡಿಯಿಂದ ಸಾಧಾರಣ ಅಲ್ಲಿ ತೂವರ ಪೋಣ ಒಂಜಿ 25-30 ದೈವಲು ಉಂಟು ದುಂಬುದ ಪೂರ ಕೆಲವು ಮುಖವಾಡ ಅವು ಇಂದು ಕತ್ತಿ ಕರ್ಸಲೆ ಪೂರ ಕಂಡಬಟ್ಟೆ ಪೂರ ಇತ್ತಂಡ ಅವು ಸಾಧಾರಣ ಪಾಳು ಬೂರ್ನ ಒಂಜಿ ಸ್ಥಿತಿ ಇತ್ತಂಡ ಎಂಕ ಅಲ್ಪದ ಒಂಜಿ ಎಂಚ ನಂಬರ್ ಗೊತ್ತೇಜಿ ಅಲ್ಪ ಒಂಜಿ ಜನ ನಂಬರ್ ದಿತ್ತದ ಎಂಕ್ ನಿಕ್ಲು ಬರೋಡು ಮಸ್ತ್ ಜನ ಯೂಟ್ಯೂಬರ್ ನಕ್ಲಿಗೆ ಅಕ್ಕಲ್ಲಿ ಎತ್ತೇರಿಗೆ ಎಲ್ಲ ಬತ್ತಿಜೇರು ಮಾರು ನಿಕ್ಲು ಒಂಜಿ ಬರೋಡೆ ಏನು ಇನ್ನಿ ಬರ್ಪೆ ಎಲ್ಲ ಬರ್ಪೆ ಮೂಲ ಬಿಸಿ ಇಪ್ಪುಂಡು ಒಂಜಿನ ಮೇಡಮ್ ಫೋನ್ ಎತ್ತೇರೇನು ಇತ್ತೇನೆ ಬರ್ಪ ಬಂಡೇರು ದಾಯ್ತಾನ ಪೋಯ್ ಬಂಡೇರು ಪೋಯ ಪೋದು ತೋನಾಗ ಅಲ್ತ ಒಂಜಿ ಮಲ್ತ ವಿಡಿಯೋ ಮಲ್ತ ಇನ್ನು ಮಲ್ತ ಪ್ರಚಾರ ಪಿರೊಂಜಿ ಕಾಲ್ ಉಂಡು ಕಂಟಿನ್ಯೂ ಮಾಡ್ಬೋದಾ? ಹಲೋ ಹಲೋ ನಮಸ್ತೆ ಸರ್. ನಮಸ್ತೆ ಮೇಡಮ್. ಎಲ್ಲಿಂದ ಮಾತಾಡೋದು? ನಾನು ಬೆಳ್ತಂಗಡಿ ತಾಲೂಕು ನಾವೂರು ಅಂತ. ನಾವೂರು ಗೋಂಟ್ರಗುತ್ತು ಚಾವಡಿ ಅಂತ ಮನೆ. ನಮ್ಮೂರ್ನವರೇ ಸರ್, ತುಳುವಲ್ಲಿ ಮಾತಾಡ್ಬೋದಲ್ಲ? ಹಾ ಪಾತ್ರಲ್ಲಿ ಸರ್ ಪುದರಿರ್ನ ಎನ್ನ ರಜಿತ್ ಕುಮಾರ್ ಅಲ್ಲಿ ಸರ್. ನಮ್ಮ ಒಟ್ಟುಗಿನಿ ನಮ್ಮ ಕುಡ್ಲ ವಾಹಿನಿಡ್ ನಮ್ಮನ ರೈಡಿಂಗ್ ಜೋಡಿಲ್ಲೇರು ದಾದ ಪನ್ಪರ್ ಸರ್ ನೀಕ್ ಅಕ್ಕಲಿ ರೈಡಿಂಗ್ ಜೋಡಿ ಅತ್ತು ಮೇಡಮ್. ಅಕ್ಲ ದೇವೇರು ಒಂದೇ ಮಾತಾಡ ಖಂಡಿತ ದೇವೇರು ಅಕ್ಲ ದೇವೇರು ದಯ ಗೊತ್ತುಂಡ ಮೇಡಮ್. ಅಕ್ಲೆ ಓಲೆ ಏರ ಇಪ್ಪು ಏತೆ ಮಲ್ಲ ಒಂದು ತಕ್ಲಿಪ್ಪು ಯೂಟ್ಯೂಬ್ ಇಂಚಿನ ತಕ್ಲಿಪ್ಪು ಮಕ್ಕಳು ಒಂಜಿ ಕಷ್ಟ ಗೊತ್ತಂದ್ರೆ ಲೆಪ್ಪಂದೆ ಪೋಪುನಾಕ್ಲಿ ಲೆಪ್ಪಂದೆ ಪೋಪುನಾಕ್ಲಿ ಎಂಕ್ಲಿನ ದೈವದ ಚಾವಡಿಗಳು ಅಂಚಿನಿ ಎಂಕ್ಲ ಒಂಜಿ ಸಲ ಬಲ್ಲೇನು ಪನ್ನ ಬತ್ತದ ಆಯ್ನ ಪೆಟ್ಟಿಗೆ ಅಕ್ಲೆ ಇಷ್ಟೇ ನಂಚೇನೆ ಎಂಕ್ಲೆ ಎಂಚಿನ ಪುನ ಇನ್ ಮನ್ಪು ಅನ್ ಮನ್ಪು ನಂಗೆ ಪಾತ್ರ ಕೊಡ್ತಾರೆ ಬೊಕ್ಕ ಏರು ಹುಷಾರಿಜ್ಜ ಏರು ಇಜ್ಜ ಎಂಚಿನ ಕೈಕಾರ್ ಸರಿ ಇಜ್ಜಿ ಅಕ್ಲೆ ಪೋದು ಮಕ್ಕಳು ಇಂಚಿನ ಕೈರ್ದ ಪುನ ಇನ್ ಮಲ್ತದ್ದು ಸಮಾಜದ್ದು ಅಂಚನೆ ಅಂತಾರಾಷ್ಟ್ರೀಯ ಮಟ್ಟದ ಈಗ ಫಾರಿನ್ ಗಲ್ಫ್ ದೇಶಡಿಪ್ಪು ಅಕ್ಲೇದ ಮಕ್ಕಳು ಮಂತದ್ದು ಅಕ್ಲೆಗೆ ಸಹಾಯ ಮಾಡ್ತು ಮಂಚಿದ ಮಲ್ಪ ಗುಣ ಇನ್ನು ಜಿಲ್ಲಾ ಮಟ್ಟದ ಒಂಜಿ ವಾಹಿನಿ ಇಡಲೇರೆ ನನ್ನ ರಾಜ್ಯದ ಅಂಚೆನೆ ದೇಶ ಅಂತಾರಾಷ್ಟ್ರೀಯ ಮಟ್ಟದ ಮಕ್ಕಳನ್ನು ಗುರುತಿಸಬಹುದು ಅಂಚೆ ಆಶೀರ್ವಾದ ಸರ್ ಖಂಡಿತ ಅಕ್ಲೆ ಎನ್ನ ಲೆಕ್ಕದವಿ ಯಾರು ದೇವೇರು ಅಂತ ಪಂಡ ಸರ್ಕಾರ ಗುರುತಿಸವ್ ನಂಚಿದ ನಂಜಿ ಪ್ರಯತ್ನ ಅವಳು ವಾಹಿನಿದ ಮುಖಾಂತರ ಇಂಚಿನಕ್ಲೇನು ಗುರುತಿಸೋದೇರಿ ಇಂಚಿದಿನಕ್ಲೇನು ಗುರುತಿಸೋದು ಅಂದಂತ ಪಂಡ ಮಾನವೀಯತೆ ಕಾರ್ಯನ ನನಾತ್ ದುಂಬುಕೊನೊಂದಿಲ್ಲೇರು ಬೇರೆ ತೂದು ಮಸ್ತ್ ಇನ್ಸ್ಪೈರ್ ಆಪುನಕ್ಲು ಮಸ್ತ್ ಜನ ಒಲ್ಲೇರು ನಮಕ್ಕೆಲ್ಲ ಅರೇನ ಒಂಜಿ ವಿಡಿಯೋ ಬೋಡೈನಾತ್ ಕಾಸಿಕೊಂಡು ಕೆಲವು ಇಲ್ಲಲ್ಲಿ ಶ್ರೀಮಂತಿರ ದನಿಸಿದ ಪೂರ ಇಪ್ಪುಂಡು ಅಂಡ ಸಮಾಜ ಇಪ್ಪು ಜಕ್ಲೆನ ಅಂತ ಅಕ್ಲೆನ ಜೋಕ್ಲ ದುಶ್ಯಾಟಗ ಎಂಚಿನಕ ಪೂರ ಖರ್ಚು ಮಂತೊಂದಿಪ್ಪೇರು ಅಂಡ ಇಂಚಿನ ಮೊಕ್ಲು ಉಂಡತಿ ಮೊಕ್ಲಿನ ಕೈರ್ದಿ ಅಂತ ಕೊರ್ನ ಉಂಡು
ಎಂಕ್ಲೆನ ಊರೇ ಒಂಜಿ ಊರು ಪಂಡ ಒಂಜಿ 10 ಕಿಲೋಮೀಟರ್ ಡಿಫ್ರೆನ್ಸ್ ಉಜಿರೆಡ್ ಅಕ್ಲೆನ ಕೈ ಹಿಡ್ದು ಕೊರ್ನು ಎಸ್ ಅಂಚಿನಕ್ಲು ಬಾರಿ ಕಮ್ಮಿ ಕಮ್ಮಿ ಸರ್ ಅಂದೆ ಕಮ್ಮಿ ಅವಲ ರಡ್ಡು ಜನ ಅಲ್ಲ ಅವೊಂಜಿ ಆ ಹೊಂದಾಣಿಕೆಡ್ ಅಕ್ಲು ಸಮಾಜದ ಒಂಜಿ ಮಲ್ಪೆರದವ್ರು ಇಟ್ಟಾಂಡಲ ಜೋಕ್ಲು ಚೂರು ಮಲ್ಲೆ ಜೋಕ್ಲು ಎಲ್ಲಿ ಒಪ್ಪನಾಗಲ್ಲ ಓಲೋಲ್ ಪೋದು ಐನ ಕಷ್ಟ ರಾತ್ರಿ ಆಡು ಯೂಟ್ಯೂಬ್ ಚಾನಲ್ ಪೋದು ಓಲೋಲ್ ಪೋದು ಪುರ ಮಲ್ತದ್ದು ಬಂದಾಗ ಆ ಜೋಕ್ಲು ಕಾತುಕೊಂಡಲ್ಲ ಮಕ್ಳು ಸಮಾಜದ ಜೋಕ್ಲೆನ ಅತ್ತಂಡ ಕಣ್ಣೀರು ಕೆಲಸ ಮಲ್ತದಿರತ್ತ ಅಂದೆ ಐಕ್ಯ ಅನ್ಕೊಂಡೆ ಮಕ್ಳು ಬೇವೇರು ಥ್ಯಾಂಕ್ ಯು ಧನ್ಯವಾದಗಳು ಅಂಚಿತ್ನ ಮಲ್ಲ ಪಾತ್ಯಾರ ಇರ ಪಂಡ ಇರ್ನ ಪ್ರೀತಿ ಅಂಡ್ ನನಾತ್ ಬೇಲೆ ಮಸ್ತ್ ಮಲ್ಪರ ಉಂಡು ಮಲ್ಪೋಡು ನಿಕ್ಲೆನ ಸಪೋರ್ಟ್ ಇತ್ತಂಡ ನಿಕ್ಲ ಸಪೋರ್ಟ್ ಖಂಡಿತ ಉಂಟು ಎಂಕ್ಲೆನ ಒಂದು ಸಪೋರ್ಟ್ ಉಂಡತ್ತು ಮೇಡಮ್ ಎಂಕ್ಲೆನ ದೈವತ ಚಾವಡಿ ಗುತ್ತು ಚಾವಡಿದ ಎಂಕ್ಲೆನ ಪ್ರಾರ್ಥನೆ ಉಂಡು ಏರ್ಪಾಲ ಅಂದೆ ಸರ್ ದೈವ ದೇವೇರ್ನ ಮನೆ ಏಪಲ ಕೈ ದೀನಗಲ ಮಕ್ಳೆನ ಏನು ನೆನವರಿಕೆ ಉಂಟು ಮಕ್ಳೆನ ಪ್ರಾರ್ಥನೆ ಉಂಟು ಮಕ್ಳೆನ ಬಗ್ಗೆ ಪ್ರಾರ್ಥನೆ ಉಂಟು ಮಕ್ಳಿಗೆ ಹೆಡ್ಡ ಸುಖ ಆಯುರಾರೋಗ್ಯ ಕೊದ್ದು ಸಮಾಜದ ನನಾತ್ ಕೆಲಸ ಮಾಡ್ತದೆ ಮಕ್ಳಿಗೆ ಮಲ್ಲ ಪುದರ್ ಬರುಡು ಎನ್ನುವಂಗೆ ಆಸೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇನ್ನ ಬ್ಲೆಸ್ಸಿಂಗ್ಸ್ ಏಪಲಿಂಚೆನೆ ಇಪ್ಪಡು ನಮ್ಮ ಕಾರ್ಯಕ್ರಮಕ್ಕೆ ಕಾಲ್ ಮಾಡ್ತೀನಿ ಥ್ಯಾಂಕ್ ಯು ಎಂಕ್ಲ ಮಸ್ತ್ ಬೇಲೆ ಇದು ಪಂಡ ಧರ್ಮಸ್ಥಳ ಧರ್ಮಾಧಿಕಾರಿ ವಿನೋದ್ ಹೆಗ್ಡೆರ್ನ ಎಂಕ್ಲೆ ಸಹಾಯ ಉಂಡು ಜನಕ್ಕುಲೆಗ್ ಪಂಡ ಗ್ರಾಮಾಭಿವೃದ್ಧಿ ಯೋಜನೆ ಅವಾರ್ಡ್ ಎಂಕ್ಲು ಒಂಜಿ ಹ್ಯಾಂಡಿಕ್ಯಾಪ್ನ ವೀಡಿಯೋ ಮಲ್ತನ ಕೂಡಲೇ ಅಕ್ಲ ದುಡ್ಡು ಪಾಡುವೇರು ಸಪೋರ್ಟ್ ಮಲ್ಪೇರು ಬೊಕ ಅಂಚನೆ ನಮ್ಮನ ಪೂರಣ್ ವರ್ಮ ಸರ್ ಅರ್ಲ ಅಂಚನೆ ಎಂಕಲ್ ಒಂಜಿ ಇಲ್ಲು ಮಲ್ತೊಂದುಲ್ಲ ಮಾತ ಸೇರುದು ಐಕ್ ಫಸ್ಟ್ ಪಣ್ಣ ಪಾತ್ಯಾರ ನಾನಿದ್ದೇನೆ ಮಾಡಿ ಪೂರಣ್ ವರ್ಮ ಸರ್ಗೂ ಮಸ್ತ್ ಥ್ಯಾಂಕ್ಸ್ ಅಂಚನೆ ನಮ್ಮ ಶಾಸಕರ ಹರೀಶ್ ಪೂಜೆ ಸರ್ ಎಂಚಿನ ಏರಿಗೆ ಪ್ರಾಬ್ಲಮ್ ಅಂಡಲ್ಲ ಎಂಕ್ಲು ಕಾಲ್ ಮಲ್ಪಾರೆ ಕಾಲ್ ಮಲ್ತನ ಕೂಡಲೇ ಸ್ಪಂದನೆ ಮಲ್ಪಾರೆ ಏನು ಮಸ್ತ್ ರಾಜಕೀಯದಕ್ಲಂತ ತೂತೆ ಫೋನ್ ದೆಪ್ಪುಜೀರು ದೆತ್ತಡ ಮೀಟಿಂಗ್ ಕಟ್ ಮಲ್ಪಾರೆ ಬೊಕ ಮಲ್ಪುಜೀರು ಐಕ ಹರೀಶ್ ಪೂಂಜ ಸರ್ನ ಅಪ್ರಿಷಿಯೇಟ್ ಮಲ್ಪ ಎಂಕ್ಲು ದಯಗ ಬಂಡ ಏತ್ ಬಿಸಿ ಶೆಡ್ಯೂಲ್ ಬೊಕ ಮಲ್ಪೇರ್ ಕಾಲ್ ರಿಟರ್ನ್ ಮಲ್ಪೇರ್ ಸ್ಪಂದನೆ ಮಲ್ಪೇರ್ ಅಂಚನೆ ಕೆಲವು ವಿಷಯ ನಮ್ಮ ಕಿರಣ್ ಚಂದ್ರ ಪುಷ್ಪಗಿರಿ ಅಲ್ಲ ಸ್ಪಂದನೆ ಮಲ್ಪೇರು ಅಲ್ಲ ಸಪೋರ್ಟ್ ಮಲ್ಪೇರು ಬೊಕ ಮುಲ್ತ ಕಡಬದ ಗಣೇಶ್ ಕಲೆ ಎಂದುಲ್ಲೇರು ಕಡಬದ ಆರ ಕುಡ್ಲಾಡ ಫಾರ್ಮಸಿ ಪುರ ಉಂಡು ಆರ್ಲ ಸಪೋರ್ಟ್ ಮಲ್ಪೇರು ಲಕ್ಷ್ಮೀ ಗೋಪ ಮೋನಣ್ಣೆ ಆರನ್ ಮಾರಪುರ ಸಾಧ್ಯ ಇಜ್ಜಿ ಆರು ಎಂಚಿನ ಇತ್ತಂಡಲ್ಲ ಪಣ್ಪೇರು ಎಂಚಿನ ಏನು ಉಲ್ಲೆ ನಿಕ್ಲ ಪೆರೋಡು ನಿಕ್ಲು ಮಲ್ಪುನ ಬೇಲೆ ಎಂಕ ಮಲ್ಪಾರ ಆಯ್ ಜಂಡಲ್ಲ ಏನು ಉಲ್ಲೆ ಪಣ್ಪೇರು ಆರು ಮಲ್ತ ಲೆಕ್ಕ ನಮ್ಮ ಉಜಿರಡಿ ಎಲ್ಲ ಮಲ್ಪುಜೀರು ಬೇಲೆ ಆರ್ನ ಲೆಕ್ಕ ಹೆಲ್ಪ್ ಉಂಡತ್ತೆ ಎಂಚಿನ ಸಂಘ ಸಂಸ್ಥೆ ಎಂಚಿನ ಫಂಕ್ಷನ್ ಇಪ್ಪಾಡು ಸ್ಪೋರ್ಟ್ಸ್ ಇಪ್ಪಾಡು ನಾಟಕ ಇಪ್ಪಾಡು ಕೆಸಡೊಂದು ದಿನ ಇಪ್ಪಾಡು ಫಸ್ಟ್ ಬರ್ಪುನ ನೆನಪಾಪುನ ಜನಕುಲೆಗೆ ಲಕ್ಷ್ಮೀ ಗೋಪ ಮೋನಣ್ಣೆ ಏರಗ್ಲಾರು ಇಂದ ಮಲ್ಪುಜೀರು ಅಂಚನೆ ಕುಡ್ಲದ ಕಾರ್ತಿಕರ ಒಂಜಿ ಕಾಂಟ್ರಾಕ್ಟ್ ಒಲ್ಲೇರು ಆರು ಎನ್ನ ಪುದರ್ ಬಣ್ಣ ಹೊಡ್ಸಿ ಪಂಡ್ಪೇರು ಪುದರ್ ಬೊಡ್ಸಿ ಪಂಡದು ವಿಡಿಯೋ ಬೊಡ್ಸಿ ದಾಲ ಬೊಡ್ಸಿ ಅವು ಏತ್ ಮುರಾಣಿ ಒಂಜಿ ಬಾಲೆದ ಪಂಡೇರು ಒಂಜಿ ಕಾಲೇಜ್ ಪೋಂದಿತ್ತಲ್ಲ ಅಲ್ಲ ಅವು ಎಂಚಿನ ಉಂಡು ಅಲ್ಲಿ ಏತ್ ಖರ್ಚು ಉಂಡು ಅನ್ಕೊರ್ಪೆ ತುಲೆ ಒಂಜಿ ಎಲ್ಲಿ ಒಂಜಿ ಉದಾಹರಣೆ ಪಂಡ್ಪೆ ಒಂಜಿ 5ನೇ ಕ್ಲಾಸ್ ಹುಡುಗಿ ಎಲ್ಲೇ ಹುಡುಗಿ 5ನೇ ಕ್ಲಾಸದ ಪುದರ್ ಎಂಚಿನ ಹಬ್ಬ ಉಂಡು ಪೂಜಾ 5ನೇ ಕ್ಲಾಸ್ದ ಹುಡುಗಿ ಮೇಡಮ್ ಅವರ ಪಾರ್ಲರ್ ಪೋನ ಹುಡುಗಿ ಎಂಚಿನ ಮೊಬೈಲ್ಗೆ ಬಂದು ಶಾಲೆ ಇಜ್ಜೆ ಕೇಳ ಇಜ್ಜಿ ಮೇಡಮ್ ಅಂದು ಅಪ್ಪೆ ಕಣ್ಣೀರ್ದು ಎತ್ತಳು ಎಂಕಲು ಒಂಚೂರು ಡೀಪ್ ಕ್ವಶನ್ ಆರ್ ಮಲ್ಪುನಾಗ ಒಂಜಿ ಪ್ರತಿಷ್ಠಿತ ಶಾಲೆ ಬೆಳ್ತಂಗಡಿದ ಅಲ್ಪ ದುಂಬದ 22,000 ಫೀಸ್ ಬಾಕಿ ಉಂಟು ಇತ್ತದು ಕೂಡ 17,000 ಕಟ್ಟು ಲಾಕ್ಡೌನ್ ಏಪಲ್ಲ ಮಂಜೆ ಬಾಕಿ ಉಂಟು ಕಟ್ಟೋಡು ಒಂದು ಪಂಡದು ದುಡ್ಡು ಇಜ್ಜಿ ಮುಕ್ಲ ಒಂಜಿ ತಿಂಗಳದ್ದು ಇಲ್ಲಡು ಉಂಟು ಪಂಡ ಕಂಡನೆ ಬಿಡೋದಿಗೆ ಒಂಚೂರು ಡೈವರ್ಸ್ ಮಾಡ ಬೈದಣ ಜೋಕ್ಲ ಮಿತ್ತು ಪಾಪ ಇಂಪ್ಯಾಕ್ಟ್ ಆಗ್ತದೆ ಎಂಗ್ಲೆ ದಾದ ಮಲ್ಪುನ ಅಂತ ಗೊತ್ತಾಯಿಜಿ ಫಸ್ಟ್ ಶಾಲೆಗೆ ಪೋಯಿ ಪಂಡ ಶಾಲೆ ಪುರಕ್ಕೆ ಹಣ್ಣಾಗ 22,000 ಕಟ್ಟೋಡೆ ಕೊಟ್ಟು 17 ಕಟ್ಟೋಡು ಅಷ್ಟು ದಾತ ಮಲ್ಪುನ 2-3 ಜನಕ್ಕೆ ಕಾಲ್ ಮಲ್ತ ಎಟ್ ಗಣೇಶ್ ಕಲೆ ಒಂಜಿ ಕೂಡಲೇ ಸ್ಪಂದನೆ ಮತ್ತು ಒಂಜಿ ಸಮಥಿಂಗ್ ಅಮೌಂಟ್ ಪಾಡಿಯರು ಅಂಚನೆ ನಮ್ಮನ್ನ ಕುಡ್ಲದ ಕಾರ್ತಿಕೇರ್ಲ ಒಂಜಿ ಅಮೌಂಟ್ ಪಾಡಿಯರು ಬೊಕ ಫಸ್ಟ್ ಆಫ್ ಆಲ್ ಏನು ಥ್ಯಾಂಕ್ಸ್ ನೋಡು ನಮ್ಮನ್ನ ML ಹರೀಶ್ ಪೂಜೆ ಸರ್ ಅದು ಆರು ಕೂಡಲೇ ಅಲ್ಪ ಫೋನ್ ಮಾಡಿ 22,000 ಮನ್ನಾ ಮಲ್ತೇವೆ ಒಂಜೇ ಫೋನ್ ಇಟ್ಟು ಮನ್ನಾ ಮಲ್ತೇವೆ ಬೊಕ ಕೆಲವರು ಪ್ರಾಮಿಸ್ ಮಲ್ತೇರು ಎಂಕಲ ಅಕ್ಲಿನ ದೂರು ದಯಕ ಪಂಡ ಪೂರ ಬೆಂದಿನ ಕಾಸು ಕೊರ್ಪುನ ಅತ ದಯದನ ಕೆಲವು ಪರಿಸ್ಥಿತಿ ಕೊರ್ರ ಆಪೋಜಿ ಆಂಡಲ್ ಇತ್ತೆ ಹುಡುಗನ ಫ್ಯಾಮಿಲಿ ಒಂಜಿ ಮಂದಹಾಸ ಮೂಡುದುಂಡು ಆಯ್ನ ಬರ್ತ್ಡೇ ದಿನಾನೆ ಮಂದನೆ ಬರ್ತ್ಡೇಗೆ ಶಾಲೆಗೆ ಜಾಯಿನ್ ಆಗ್ತೇವೆ
ಅವೇ ಸ್ಕೂಲ್ ಪೋಡು ಫ್ರೆಂಡ್ಸ್ ಬರೋವೆ ಅಕ್ಕಲ್ ಬರ್ತದ ಎಂಕ್ಲ ಎಲ್ಲೆಡೆ ಕೇಕ್ ಕಟ್ ಮಲ್ತಾರೆ ಬಾಲೆದ ಅವ್ರಿಗೆ ಎಂಕ್ಲಿ ಆತ ಯಾರು ಎಂಕ್ಲು ಬೊಡ್ಚಿ ಪಂಡ ಎಂಕ್ಲು ಆಕ್ಚುಲಿ ಕುಡ್ಲೆಡಿತ್ತ ಇಜ್ಜೆ ಮೇಡೆ ಎಲ್ಲೇ ಬರ್ತದ ಕೂಡ ನಿಕ್ಲನ ಕೈಟ್ ಕೇಕ್ ಕಟ್ ಬರೋದು ಕೇಕ್ ಕಟ್ ಮಾಡ್ಬೇಕು ಎಂಕ್ಲೆ ಕೊಂಚ ಅರಿವಾಣ್ ಫ್ರೂಟ್ಸ್ ಮಲ್ಲಿಗೆ ಪೂ ಸ್ವಾಮಿ ಲೆಕ್ಕ ಕೊರ್ಲೆಕ್ಕ ಎಂಕ್ಲ ಬೇತೆ ದಾದ ಕೊರೋಡನ್ ಗೊತ್ತಾಯಿಜಿ ಅಂಚ ನಿಕ್ಲ ಇತ್ತಿನಕ್ಕೆ ಎನ್ನ ಮಗಿನಿ ಸ್ಕೂಲ್ ಹೋದುಲ್ಲೆ ಅಂಚ ಎಂಕ್ಲೆಗ ತುಲೆ ಎಂಕ್ಲೆಗ ಮಾತ ಪಾರ್ಟಿದ ಎಂಕ್ಲ ಪಕ್ಷ ತೂಪೂಜ ಪಕ್ಷ ಎಂಕ್ಲೆಗ ಬಡ್ಚಿ ಜಾತಿ ಎಂಕ್ಲೆಗ ಬಡ್ಚಿ ಮಾನವಿ ಜಾತಿ ರೆಡ್ಡೆ ಹೆಣ್ಣು ಗಂಡು ರೆಡ್ಡೆ ತೂಪ ಬೊಕ್ಕ ಎಂಕ್ಲು ತೂಪೂಜ ಮಾನವೀಯತೆ ಎಂಕ್ಲೆಗ ಬೇರೆ ಅಕ್ಲೆಗೆ ಬೇನೆ ಅಂಡ ಎಂಕ್ಲೆಗೆ ಬೇನೆ ಆರು ರೀತಿಯ ಎಂಕ್ಲು ಪೋಪ ಎಂಕ್ಲನ್ನ ಒಂಜ ಲೆಕ್ಕ ಸರ್ವಧರ್ಮ ಸಮ್ಮೇಳನ ಅಂತ ಪಣವಲ್ಲಿ ಎಂಕ್ಲು ಮಾತಾದಿಕ್ಕಡೆ ಇಪ್ಪು ಎಂಕ ಏನು ಪರ್ಸನಲ್ ಫಂಕ್ಷನ್ ಪೋಪನ ಕಮ್ಮಿ ಪರ್ಸನಲ್ ಮದುವೆ ಬೇಜಾರಂಡಲೇನು ಪೋ ಸಾರ್ವಜನಿಕ ಫಂಕ್ಷನ್ ಸಾರ್ವಜನಿಕರು ಸೇರ್ನ ಎಲ್ಲಿಗೆ ಪೋಪ ಎಂಕ್ಲು ಎತ್ತ ಜನ ಕೇಳಿ ಪರ್ಸನಲ್ ಫಂಕ್ಷನ್ ದಯ ಬರ್ಪುಜಾರು ದಯಗ ಪಡ ಎಂಕ್ಲು ಎಡಿಟಿಂಗ್ ಇಪ್ಪುಂಡು ಜನ ವೀಡಿಯೋ ಇಪ್ಪುಂಡು ಆಯ್ನಾತ ಕಮ್ಮಿ ಎಂಕ್ಲು ಪಂಡ ಇತ್ತೆ ಎಂಕ್ಲು ತಿಂಗಳು ಕಮ್ಮಿ ಪಂಡಲ ಒಂಜಿ ಐನ ಆಜೆ ವೀಡಿಯೋ ಅದರ್ಸ್ ಇಂದ ಹೆಲ್ಪಿಂಗ್ ಹ್ಯಾಂಡ್ಸ್ ಅದ ಮಲ್ಪ ಹಾಗಿತ್ತ ಒಂಜಿ ವೀಡಿಯೋ ಮಲ್ತಂಡೆ ಎಡಿಟಿಂಗ್ ಗಿಂಚಿ 2 ದಿನ ತಾಕೊಂಡು ಪೋದು ಬರೋದು ಇಪ್ಪುವ ಪಕ್ಕ ಹೆಲ್ಪಿಂಗ್ ಹ್ಯಾಂಡ್ಸ್ ವೀಡಿಯೋ ಪೂರ ಕರೆಕ್ಟ್ ಆವೋಡು ದಯಗ ಪಂಡ ಅಕ್ಲೆಗ್ ದುಡ್ಡು ಬರೋಡು ಬೊಕ್ಕ ಜಂಜನ ಪಂಡ ವ್ಯೂಸ್ ಬರೋ ಬಂದತ್ ಅಕ್ಲೆಗ್ ಕಾಸು ಬರೋಡು ಅಕ್ಲೆಗ್ ಹೆಲ್ಪ್ ಆವೋಡು ಬೊಕ್ಕ ಎತಾ ಜನ ಎನ್ನುವೇರು ಏರ ಇಂಚ ಪೂರ ಪಂಡ್ಪೇರೆ ಎಡ್ಡೆ ಬೆಲೆ ಪಂಡ್ಪನಾಗ ಇಂದು ಪೂರ ಇತ್ತು ನಾನು ದುಡ್ಡು ಮಲ್ತೇರು ದುಡ್ಡು ಬರ್ಕೊಂಡು ಈತ್ ನಟ ಎಂಕ್ಲು ಒಂಜಿ ಹೆಲ್ಪಿಂಗ್ ಹ್ಯಾಂಡ್ಸ್ ಒಂಜಿ ನೂದು ವೀಡಿಯೋ ಮಲ್ತಿಪ್ಪು ಒಂಜೆಟ್ಟಲ್ಲ ಎಂಕ್ಲ ಕಾಂಟ್ಯಾಕ್ಟ್ ನಂಬರ್ ಎಂಕ್ಲ ಪಾಡಿಜ ಡೈರೆಕ್ಟ್ ಪಾರ್ಟಿನ ಸ್ಕ್ಯಾನರೇ ಪಾಡ್ನ ಏತ ಜನ ಎಂಕ್ಲ ನಂಬರ್ ಅಕ್ಲೆಡ ಕೇಳುವೇರು ಏನು ಪಂಡ ಕೊರೊಡಿಸಿ ಏತ ಜನ ಇನ್ಸ್ಟಾಗ್ರಾಮ್ ನಿಮ್ಮ ನಂಬರ್ ಕೊಡಿ ಫೋನ್ ಪೇ ಕೊಡಿ ಹಾಕ್ತೇವೆ ಇಲ್ಲ ಅದರಲ್ಲಿ ಅವ್ರದ್ದು ಉಂಟು ಅವ್ರದಕ್ಕೆ ಹಾಕಿ ಅದು ಹೋಗ್ತಾ ಇಲ್ಲ ಹೋಗ್ತಾ ಇಲ್ಲ ಅವರ ನಂಬರ್ ಕೊಡ್ತೇವೆ ಅವರಿಗೆ ಫೋನ್ ಮಾಡಿ ಬೇರೆ ಅದಕ್ಕೆ ನಮಗೆ ದುಡ್ಡು ನೀವು ದಯವಿಟ್ಟು ಯಾರು ಹಾಕಬೇಡಿ ಯಾಕಂದರೆ ನಮಗೆ ಫಸ್ಟಿಗೆ ಗೊತ್ತುಂಟು ಹೇಗೆ ಸ್ವಲ್ಪ ಮೇಲೆ ಬರುವಾಗ ಬೀಳಿಸ್ಲಿಕ್ಕೆ ಕಾಲೆಳಲಿಕ್ಕೆ ಕೆಲವು ಪರ್ಸೆಂಟೇಜ್ ಅಂದರೆ 99% ಒಳ್ಳೇದೇ ಇರೋದು 1% ನಿಮ್ಗೆ ಗೊತ್ತುಂಟು ಅಲ್ಲ ಏನಾದರೂ ಇದು ಮಾಡಬೇಕು ಅಂದರೆ ನಾವು ಯಾರಿಗೇನು ಮಾಡೋದಿಲ್ಲ ಅವ್ರಿಗೆ ಇರ್ತದೆ ಅರೆ ನಮಗೆ ಕಾಸು ಮಲ್ತೀರ ಎಂಕ್ಲು ಕಾಸು ಇರ್ತದೆ ಎಂಕ್ಲು ಈ ಫೀಲ್ಡ್ಗೆ ಬರ್ತೀರ ಕಾಸು ಮಲ್ಪಾರ ಅಂದ್ರೆ ಈ ಫೀಲ್ಡ್ಗೆ ಬರ್ತೀನ ಅಂತ ಕಾಸು ಮಲ್ಪೊಂಡು ಅಂಗಡಿ ಹಿಡ್ಕೊಳ್ಳೋಲಿ ಅಂಗಡಿ ಹಿಡಿ ಬೇರೆ ಮಲ್ಪೋಲಿ ಓಡೋಡಗ ಹಳ್ಳಿಗೆ ಅಂಡವನ್ನು ಪ್ರಪೋಡೊಂದಿಚ್ಚಿ ಓಕೆ ಎಂಕ್ ಪಂಡ ಯಾನಿತ್ ಇತ್ತೆ ಪಂಡಾರಿ ಮಸ್ತ್ ಕಾಲ್ ಬರೋಂದುಂಡು ಸೊ ದೈವ ದೇವರು ಉಲ್ಲೇರಿ ಕೊಡೊಂಜಿ ಕಾಲ್ ಉಂಡು 100%. ಹಲೋ ಹಲೋ ನಮಸ್ತೆ ಸರ್ ನಮಸ್ತೆ ಒಲ್ಪರ್ದು ಪಾತೇರು ನೀ ಹಲೋ ನಾನು ಬೆಳ್ತಂಗಡಿ ಲಾಯ್ಲ ಓಕೆ ಪುದರಿರ್ನ ಸಮರ್ಥಂದು ಓಕೆ ಎಂಕ್ಲನೊಟ್ಟಿಗೂ ರೈಡಿಂಗ್ ಜೋಡಿಲ್ಲೇರು ಮಾನವೀಯ ಕಾರ್ಯದ ಮೂಲಕ ಸಮಾಜ ಸೇವೆಯನ್ನು ಮಲ್ತಿನಕಲು ಅವೇ ಲೈವ್ ತೂವೊಂದುಲ್ಲ ಓಕೆ ಸರ್ ಅಕ್ಲೇಡ ಪಾತೇಲೆ ಸರ್ ಅಕ್ನ ವಿಡಿಯೋಸ್ ಪೂರ ಸೂಪರ್ ಆಪುಂಡು ಥ್ಯಾಂಕ್ ಯು ಓಕೆ ಅಕ್ನ ಒಂದು ರೈಡಿಂಗ್ ಪೂರ ಎಡ್ಡೆ ಆಪುಂಡು ಥ್ಯಾಂಕ್ ಯು ಓಕೆ ಸರ್ ಈ ಓಕೆ ಸರ್ ಈರ್ ಪಂಡ ಇರ್ನ ಮುಕುಲು ಈ ರೈಡಿಂಗ್ ದ ಜೋಡಿದಕ್ಲೆನ ವಿಡಿಯೋಸ್ ಪೂರ ತೂದು ಬೈದಿನಾರು ಸೋಂಬೇರೇನು ಪರ್ಸನಲ್ ಆದ್ಬೋದು ಮೀಟ್ ಆತರ ಸರ್ ಈರ್ ಇಜ್ಜಿಜ್ಜೆಂಕ್ ಮೀಟ್ ಆಡೊಂದುಂಡು ಬಟ್ ಇರೇಗೊಂಜಿ ಕಾಲ್ ತಿಕ್ಕಣೀನಿ ಅವೇ ಈರ್ನೊಂಜಿ ಪುಣ್ಯ ಪನೊಲಿ ಅನ್ನಂದು ಎಸ್ ಸರ್ ಪಲ್ಲೆ ಸರ್ ಅಕ್ಲೆನ ಬಗ್ಗೆ ಅಂಚ ಅಕ್ಲ ಮೀಟ್ ಆಡೊಂದುಂಡು ಕತ್ತೆ ಆಡೊಂದುಂಡು ಏಪಾಗ್ಲ ನಿಕ್ಲೆ ವೆಲ್ಕಮ್ ಉಜ್ಜಿರಡಿ ಇಪ್ಪುವ ಬಲೆ ಆಗೋ ಹೌದು ಇಂಚನ ಸಪೋರ್ಟ್ ಮಲ್ಪಲೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮಸ್ತ್ ಇಟ್ಟಿಡ್ ಕಾಲ್ ಬರೋದುಂಡು ವಿಡಿಯೋಸ್ ಮಸ್ತ್ ತೂವೊಂದುಲ್ಲೇರು ಎಂಕೋರ ನಿರಾಶೆ ಉಂಟು ಏರ್ನಲ್ಲ ಕಾಲ್ ಬರ್ಪೋಜಿ ಅರ್ಧ ಗಂಟೆ ಏರ್ನಲ್ಲ ಕಾಲ್ ಬತ್ತೇಜಿ ಆಂಡಲ ಒಂಜಿ ದೈವ ದೇವೇರು ಉಲ್ಲೇರು ಪಂಪಿನೆ ಡೈರೆಕ್ಟ್ ದುಬೈ ಹಿಡಿದು ಬತ್ತುಂಡು ಎಂಕ್ಲೆ ಜಾಕ್ ಪಾಟ್ ಡಬಲ್ ಧಮಾಕ ಅಂದ್ ಸೊ ನೇಕ್ ದುಂಬು ಇರೊಂಜಿ ಚಾರ್ವಾಕ ಅಂದ ಪಂಪಿನ ಚಾರ್ವಾಕ ಐತ ಅರ್ಧಡ ಉಂಡು ಚಾರ್ವಾಕ ನಮ್ಮ ಪೋದನಾಗ ಅಕ್ಲನ ಒಂಜಿ ಬ್ರಹ್ಮಕಲಶ ಪೂರ ರೆಡಿ ಮಲ್ತಂದ್ರು ದುಡ್ಡುದ ಕೊರತೆ ಇತ್ತುಂಡು ಎಂಕ್ಲೊಂಜಿ ರೀಲ್ಸ್ ಪೂರ ಮಲ್ತ ಸಾಧಾರಣ ಒಂಜಿ ಎಡ್ಡೆ ಅಮೌಂಟ್ ಅಕ್ಲೆಗ್ ಬತ್ತುಂಡು ಅಂಚನೆ ಅದು ಅಕ್ಲು ಎಣ್ಣೆ ನಡೆದಿಲ್ಲ ಐಕ ಸಪೋರ್ಟ್ ತಿಕ್ಕೊಂಡು ಪೂರ ಇತ್ತೆ ಅಕ್ಲ ಬೇಲೆ ಅಂಡು ಅಕ್ಲನ ಪ್ರತಿಷ್ಠಾಪನೆಲ್ಲ ಅಂಡು ಆ ದಿನ ಎಂಕ್ಲೆಗ್ ಲೆತ್ತೇರು ಇಂಚೆಂಚ ನಿಕ್ಲು ಬರೋಡೆ ಅಂದು ಮೂಲ ಗಾಳಿ ಬರ್ಸ ಆಂಡಲ್ಲ ಎಂಕ್ಲು ಪೋಯ ಅವು ಉಲೈ ಪೋದು ಕರೆಕ್ಟ್ ಪೋನಾಗ ಅಕ್ಲು ಸಭಾ ಕಾರ್ಯಕ್ರಮ ಆವೊಂದುಂಡು ಒಂಜಿ ಅರ್ಧ ಮುಕ್ಕಾಲು ಮುಗಿನ ಅಂದ್ರೆ ಎಂಕ್ಲು ಬರ್ತ ಕರೆಕ್ಟ್ ಎಂಕ್ಲ ಲೆತ್ತೇರು 5 ನಿಮಿಷ ಬಾಕಿ 5 ನಿಮಿಷ ಬಾಕಿ ಮುಗಿಯಾರ
ಈತ ಮಲ್ಲ ಕೋಟಿ ಚೆನ್ನೈಯರ್ನ ಒಂದು ಇಂದು ಕೊರಿಯರ್ ಎಂಕ್ಲೆ ಮೂಮೆಂಟ್ ಎಂಕ್ಲೆಗೆ ಅವು ಹಾರ್ಟ್ ಟಚಿಂಗ್ ಮೂಮೆಂಟ್ ಅಲ್ಲ ಪಂಡೇರ್ ಹಾಕಲು ಎಂಕ್ಲು ಈದ್ ಜನಕ್ಕೆ ಇಂದು ಮಲ್ತ ಬತ್ತಿಜೇರು ಹಾಕಲು ಈತ ದೂರಡದಾಕಲು ಬತ್ತೇರು ಅಲ್ಲ ಮುಟ್ಟ ಯೂಟ್ಯೂಬರ್ಸ್ ಇತ್ತೇರು ಒಂಜಿ 10 ಕಿಲೋಮೀಟರ್ ದೂರ ಮಲ್ಲ ಪುದರ್ ಬ್ಯಾಂಡ್ ಪಂಡ್ಪೋಜಿ ಅಕ್ಲು ಬತ್ತಿಜೇರು ಅಕ್ಲೆ ರೀಚ್ ಆಗ್ತೇರು ನಿಕ್ಲು ಉಜೇಡು ಬತ್ತಿನ ಅವಲಿ ಮಾರ ಏನು ಮಾಡಿ ಎಂಕ್ಲು ಬರ್ಪೇ ಮಾಡಿ 100% ಬರ್ಪ ಅಕ್ಲ ಲಾಗ್ ರೀಲ್ಸ್ ಲಾಗಲ್ಲ ಡೀಟೇಲ್ ವಿಡಿಯೋ ಮಾಡ್ತಾರೆ ಪ್ರೋಗ್ರಾಮ್ ಅಕ್ಲ ಪ್ರತಿಷ್ಠಾಪನೆ ಮಸ್ತ್ ಗೌಜಿಡ್ ಆತಂಡೆ ಎಡ್ಡೆ ಮಲ್ಲ ಒಂಜಿ ಜಾತ್ರೆ ಲೆಕ್ಕ ಜಾತ್ರೆ ಲೆಕ್ಕ ಆತಂಡ ಸೊ ಫ್ರೀ ಆಫ್ ಕಾಸ್ಟ್ ಪಂಡ ಅಂದ ಅವು ಪೂರ ಫ್ರೀ ಓಕೆ ಹೆಲ್ಪಿಂಗ್ ಹ್ಯಾಂಡ್ಸ್ ಏರೆ ಬಂಗ ಇತ್ತನ ಅವು ಫ್ರೀ ಐಕ್ ದಾಲ ಐಕ 1 ರೂಪಾಯಿ ಎಂಕ್ಲೆ ಕಾಸು ಕೊರ್ದು ಬರ್ಪುನ ಎಂಕ್ಲ ಕಾಸು ಗೆತೋನೆ ಚಾಕ್ಲೇಡ ಕೆಲವು ಸರ್ತಿ ಪರಿಸ್ಥಿತಿ ಅನ್ಕ ತೂನಾಗ ಏನು ಏತಿಗೆ ಸೆಟ್ ಉಂಡು ಎತ್ತು ಕೊರದು ಸೀದಾ ಬರ್ಪುನಾನೆ ಪಂಡ ಆಲೋಚನೆ ಮಲ್ತಂಡ ಕೊರ್ರ ಆಪೋಜಿ ದಾನ ಮಲ್ಪುನ ಬಂಡ ಆಲೋಚನೆ ಮಲ್ತಂಡ ಇರೇಗ ಪಂಡ ಎಂಕ್ಲೆಗ್ಲ ಕಮಿಟ್ಮೆಂಟ್ ಪಿರವಮ ಗುರ್ಜಾರ್ ರಪ್ಪ ಕೊರ್ದು ಬೊಕ್ಕ ಏನು ಪಂಡ್ಪುನ ನಾವು ಇದ್ದೇವೆ ನೀವು ಸಹಾಯ ಮಾಡಿ ನಾವು ಸಹಾಯ ಮಾಡ್ತೇವೆ ನೀವು ಮಾಡಿ ಅದು ಏನು ಫಸ್ಟ್ ಸಹಾಯ ಮಲ್ತದೆ ಏನು ವಿಡಿಯೋ ಸ್ಟಾರ್ಟ್ ಮಾಡ್ಬೋದು ಪಂಡ ಫಸ್ಟ್ ಪೋನ ಅಕ್ಲೆ ಒಂದು ಸಾಂತ್ವನ ಬೋರ್ಡು ಅಕ್ಲೆಗ ಎಂಕ್ಲು ಬಂದಾಗ ಎತ್ತಾದಿಕ್ಕಡು ಅಕ್ಲೆಗ ಪಂಡ ಅಂಚ ಫೀಲ್ ಆತಂಡು ಎಂಕ್ಲು ಪೋಯಿನಲ್ಲಿ ಪಾಸಿಟಿವ್ ವೈಬ್ ಒಂಜಿ ಪಾಳ್ಬೂರ್ನ ಇಲ್ಲೇ ಅವಡು ಎಂಕ್ಲು ಪೋಯ್ ಬೊಕ ಏನು ಕಂಪ್ಲೀಟ್ ಚೇಂಜ್ ಆತಂಡು 100% ಚೇಂಜ್ ಆತಂಡು ಉದಾಹರಣೆ ಬೋಡಂಡು ಏತಾ ಉಂಡು ದಾಲ ಇಜ್ಜಾಂಡು ಹಾಕಲು ಇತ್ತೆ ಕಂಪ್ಲೀಟ್ ಚೇಂಜ್ ಆತಂಡು ಅಂಚ ಅವು ದೇವರನ್ನ ಬಿಲು ಮಲ್ಪರ ಆಪುಜಿ ಜನಕಲ್ಲ ಅವು ಅನ್ಬಿಲಿವೇಬಲ್ ಅಂತ ಪಂಡ್ಪೆ ಒಂಜಿ ಅವೇ ನಮ್ಮನ್ನ ಪೆರ್ನೆದ ಬಾಲಕೃಷ್ಣ ಗೌಡ ತಿಮ್ಮಕ್ಕಜ್ಜಿ 65 ವರ್ಷ 70 ವರ್ಷ ಗಂಡ ಹೆಂಡತಿ 2 ಜನ ಆಕ್ಲೆಗ ಪಂಡ ಒಂಜಿ ಬ್ರೈನ್ ಸ್ಟ್ರೋಕ್ ಹಾಕಿದ್ರೆ ಜೆತ್ತನಲ್ಲೇ ಏರ್ಲ ಜೋಕ್ಲಿ ಇಜ್ಜಿ 2 ತಿಂಗಳು ಹೊಡೆದು ನಮ್ಮನ್ನ ಟೀಮ್ ಪುಷ್ಪಗಿರದ ಭರತ ಅಣ್ಣ ಎಂದುಲ್ಲೆ ಅಲ್ಲಿ ಎತ್ತೊಂದಿತ್ತು ಅಕ್ಲು ಒಂಜಿ ಮಲ್ಪೋಡು ಮಾಡಿ ಎಂಕ್ಲು ಫಸ್ಟ್ ಪಂಡ್ಪನ ಅನ್ಲಿಮಿಟೆಡ್ ಒಂಜಿ ಸ್ಕ್ಯಾನರ್ ಮಲ್ಪಾಲೆ ಈ ಜನ ಎಂಕ್ಲು ವೀಡಿಯೋ ಮಲ್ಪನ ವೇಸ್ಟ್ ಆಪೋಡು 20 ಜನ ಪಾಂಡಾಗ ಬ್ಲಾಕ್ ಆಂಡ ದುಡ್ಡು ಬರ್ಪೋಯಿ ಅಕ್ಲು ಒಂಜಿ ಎಂಚಿನ ಕರೆಂಟ್ ಅಕೌಂಟ್ ಸ್ಕ್ಯಾನರ್ ಮಲ್ತೇರಿಗೆ ಪೋಯ ಒಂಜಿನ ಪೆರ್ನೆ ಉಪ್ಪಿನ ಅಂಗಡಿ ಉಲೈ ಪೋಯ ಪೊನ್ನ ಅಕ್ಕನ ಪರಿಸ್ಥಿತಿ ತೂದು ಈತ ಮಲ್ಲ 2 ಬಾಕ್ಸ್ ಮರ್ದುಂಡು ಕಂಡನಿನ ಬೇತೆ ಬುಡದಿನ ಬೇತೆ ಅವು ಎಂಚಾಗೆತ ನಾನು ಉಪ್ಪುಡ್ದು ಜಾಸ್ತಿ ಮಾತ್ರೆ ಉಂಡು ಎಂಕ್ಲೆ ತರೆ ಹಾಳಾಂಡದು ತಿಂಗಳು 20,000 ರೂಪಾಯಿ ಮಾತ್ರೆಗೆ ಬೋರ್ಡಿಗೆ 20,000 ರೂಪಾಯಿ ಖರ್ಚು ಮಾತ್ರೆಗೆ ಉಂಡದು ಎಂಕ್ಲು ಅಲ್ಪಡ್ದೆ ಶಾಸಕ ಅಶೋಕರಿಗೆ ಕಾಲ್ ಮಲ್ತದೆ ಪಂಡೆ ಸರ್ ಲೌಡ್ ಸ್ಪೀಕರಲ್ಲಿ ಉಂಟು ಸರ್ ರೆಕಾರ್ಡ್ ಆಗ್ತಾ ಉಂಟು ಹೀಗೆ ನೀವು ನಮ್ಮ ಕ್ಷೇತ್ರಕ್ಕೆ ಬಂದು ನನಗೆ ಒಂದು ತೋರಿಸಿದಿರಲ್ಲ ಅದೇ ದೊಡ್ಡ ವಿಷಯ ಎಪ್ರಿಷಿಯೇಟ್ ಮಲ್ತೇವೆ ಸೋಮವಾರ ಆಫೀಸಿಗೆ ಬನ್ನಿ ಪಂಡೇರು ಐಕ ಎಂಕ್ಲು ಎಡ್ಡೆ ಮಲ್ತಿನ ಎಡ್ಡೆ ವ್ಯಕ್ತಿನ ಓಲ್ಲ ಪಣೋಡೆ ಎಂಕ್ಲು ಬೇಕು ಆ ಪಾರ್ಟಿ ಈ ಪಾರ್ಟಿ ವಿಷಯ ಇತ್ತು ಶಾಸಕ ಅಶೋಕ್ ಕುಮಾರ್ ಐಕೆ ಎಪ್ರಿಷಿಯೇಟ್ ಮಲ್ಪೆ ಅಲ್ಪ ಎಂಕ್ಲು ವೀಡಿಯೋ ಮಲ್ತ ಎಂದು ಮಲ್ತ ಬತ್ತ ಒಂಜಿ ದಿನ ಅಪ್ಲೋಡ್ ಮಲ್ತ ಅರ್ಧ ದಿನ ಬಲ್ಪುಗ ರೀಲ್ಸ್ ಪಾಡ್ದ ಮಧ್ಯಾಹ್ನ 12 ಗಂಟೆದುಲೆ 4,000 ಟ್ರಾನ್ಸಾಕ್ಷನ್ ಬ್ಯಾಂಕ್ ಆಫ್ ಬರೋಡಾ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ 4,000 ಟ್ರಾನ್ಸಾಕ್ಷನ್ 17 ಲಕ್ಷ ರೂಪಾಯಿ ಅಕ್ಲ ಅಕೌಂಟ್ ಡೈರೆಕ್ಟ್ ಬರ್ತದೆ 17 ಅವು ಎಂಕ್ಲೆಗೆ ಫೋನ್ ಮಲ್ತೇರು ಒಂಜಿ ಅಕ್ಲನ ಫ್ಯಾಮಿಲಿ ಕಿರಣ್ ಪಾಣ್ಪುರ ಎಂಕ್ಲೆ ನಂಬರ್ ಆಪೋಜಿ 17,000 ಸ್ಕ್ರೀನ್ ಶಾಟ್ ಕಡಪುಡ್ಲೆ ಪಂಡ ಇಂಗ್ಲಿಷ್ ಪಂಡ್ಲೆ ತುಳುಟ್ಟು ಪಂಡ್ಲೆ ಸೊನ್ನೆ ಲೆಕ್ಕ ಮಲ್ಪುನೆ ಎಂಕಲ್ ಪಂಡ 17 ಅನ್ಬಿಲಿವೇಬಲ್ ಕಾಲ್ ಕಟ್ ಮತ್ತು ಕೂಡ ಅತ್ತೆ ಸತ್ಯನ ಬೊಕ ಲಾಸ್ಟ್ ಆರ್ ಇಂದ ಬುಕ್ ತೋಜಾಯರು ಬ್ಯಾಲೆನ್ಸ್ ಬರ್ಕೊಂಡು ಒಟ್ಟುಗಾಕ್ಲಿಗೆ 4 ದಿನ 25 ಲಕ್ಷ ರೂಪಾಯಿ ಎಂಕಲ್ ಮಲ್ತಿನ ವಿಡಿಯೋಡು ಇತಿಹಾಸ ಸೃಷ್ಟಿಯಾಯಿನ ವಿಡಿಯೋ ಪಂಡ ಪೆನ್ನೆದ ವಿಡಿಯೋ ಆಂಡೆ ಬೊಕ ಇಲ್ಲಡೆ ಪಾತೆರ್ಗ ಪಿರಂಜಿ ಕಾಲ್ ಉಂಟು ಹಲೋ ಹಲೋ ನಮಸ್ತೆ ನಮಸ್ತೆ ಒಲ್ಪರ್ದು ಪಾತೆರನಿ ನಾನು ಉಜಿರೆದ್ದು ಪುದರ್ ದಿವ್ಯಾ ಓಕೆ ನಮ್ಮ ಒಟ್ಟುಗು ರೈಸಿಂಗ್ ಸ್ಟಾರ್ ಉಲ್ಲೇರು ರೈಡಿಂಗ್ ಜೋಡಿಲ ಉಲ್ಲೇರು ಪಾತೆರ್ಲ ಗೊತ್ತಾನು ನಾನು ಲೈವ್ ತಗೊಂಡಿದ್ದೆ ಓಕೆ ಅದಕ್ಕೆ ಕಾಲ್ ಮಾಡ್ತೀನಿ ಸೇರ್ಬೇಕು ಮ್ಯಾಮ್ ಪಾತೆರ್ದು ಓಕೆ ಫೈನ್ ಪಾತೆರ್ಲೆ ದಾದ ಪನ್ಪರ್ ಹಲೋ ಪಂಡ್ಲೆ ಸರ್ಬುಕ್ಕ ಮ್ಯಾಮ್ ನಮಗೆ ಇಷ್ಟ ಪಂಡಿದ್ರು ಮಸ್ತ್ ಆಗ್ತದೆ ದೇವರ್ಲೆಕ್ಕ ಒಂಜಿ ವಿಷಯ ಪಂಡೇರು ಒಂಜಿ ಬಾಲ್ಯದ ವಿಷಯ ಎಸ್ ಒಂಜಿ ಎಲ್ಲಿಯ ಬಾಲ್ಯದ ವಿಷಯ ಪಂಡೇರತಿ ಅಂದಂದೆ 4th ಸ್ಟ್ಯಾಂಡರ್ಡ್ ಅವು ಇನ್ನನೆ ಮದ್ವೆ ಓಕೆ ದಿವ್ಯಾ ಮಲ್ಲೆ ಇಜ್ಜಿ ಮಸ್ತ್ ಎಂಕೊಂಜಿ ದೇವರ್ಲೆಕ್ಕ ಬರ್ತದೆ ಹೆಲ್ಪ್ ಮಾಡ್ತೀರಿ ಇಂಕವು ಮಸ್ತ್ ಯಾನು ನೇಪಾಳ ಮರಪಡಿದ್ದೆ ಒಂಜಿ ದೇವೇರ್ ಲಕ್ಕನೆ ಬತ್ತಿರಂದೆ ಪನೊಲಿ ದೇವೇರೆ ಕಡಪೈನಿಂದೆ ಪನೊಲಿ ಅಂದಂದ್ರೆ ಮಸ್ತ್ ಹೆಲ್ಪ್ ಮಾಡ್ತೀರಿ ನಮಗೆ ಸ್ಕೂಲ್ ಪೋಂದಿರ್ಲೆ ಓಕೆ ನಾನು ದಾಲಿ ವಿಷಯ ಪಂಡಿದ್ದು ಇರ್ತಾರೆ ಶಾಪ್ ಬರ್ತೀರಿ ನಾನು ಖಾಲಿ ಈಗ ಪಂಡಿ ಅಂತ ಮಸ್ತ್ ಹೆಲ್ಪ್ ಮಾಡ್ತೀರಿ ನಾನು ನೇಪಾಳ ಲೈಫ್ ಲಾಂಗ್ ಬಳಸ್ತಿದ್ವಿ
ಓಕೆ. ಅಕ್ಕ ನನ್ನ ಎಡ್ಡೆ ಅಪ್ಪರಕ್ಕ ಇರು ತೊಂದರೆ ಇಜ್ಜಿ ಅಂದ್ ಅಂದ್ ಸರ್ ಇನ್ನು ಬಿಸ್ನೆಸ್ ಎಡ್ಡೆ ಅವಾರ್ಡ್ ಅಂದ್ ಕಣ್ಣೀರಿಗೆ ಒಂಜಿ ಸಹಾಯ ಆಂಡ್ ಪನೊಲಿ ಅನ್ನ ಮಾನವೀಯತೆ. ಮಸ್ತ್ ಮಸ್ತ್ ಹೆಲ್ಪ್ ನನ್ನ ಬಾಲೆ ಒಂದು ತಿಂಗಳಿಂದ ಸ್ಕೂಲ್ ಪೋಂದಿದ್ದಾನೆ ಎಸ್ ನಾನು ಮಸ್ತ್ ನಾನು ದೇವ ಚಾಮುಂಡೇಶ್ವರಿ ನಮ್ದು ಅಂಚನೆ ಆರ ಇಂಕೊಂಡಿ ನನ್ನ ಸೈನ್ಯ ಮಂಜಿ ದೇವರ ಲೆಕ್ಕ ನಿಂದಿ ದೇವರ ಲೆಕ್ಕ ಇಂಕ ಇಪ್ಪಳು ದಿವ್ಯಾ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು, ಓಕೆ. ಥ್ಯಾಂಕ್ ಯು. ಪಾತೆರ್ನಾಗ ಕಣ್ಣಂಚಿಡರ್ನ ನೀರು ಅದು ಬರ್ತೀನಿ. ಬೇತೆ ಎಂಕ್ಲೆಗೆ ದಾಯ್ತ ಬೋಡು ತುಲೆ ಹಿಂದೆ ಜನ ಕಾಣ್ತೈತೆ ಬೇತೆ ದಾಲ ಬಡ್ಚೆ ಎಂಕ್ಲಿನ ಲೈಫ್ದ ಪ್ರತಿ ಒಂಜಿ ಎಂಕ್ಲ ಮಲ್ತ ಪರಿಪೂರ್ಣ ಅಂಡು ಇಂಚಿತ್ನ ಒಂಜಿ ಪಾತ್ರೆ ದೇವೇರ್ ಲಕ್ಕನೆ ಬತ್ತೇರು ಪಂಡೇರು. ಸೊ ಏನ್ ಪಂಡ ಬೇತೆಗೆ ಕಡೆ ಪೋಪುನ ಏಪಲ್ಲ ಆಣಿ ದಾದನ ಅರಡ ಪೋಯ್ ಅಂದ ಆಪುಣ ಆರು ಪಣ ಎಂಕ್ಲ ಶಾಪ್ ಬರೋಂದಿತ್ತಾರ. ಸೊ ಆಣಿ ದಾದನ ಅರಡ ಆರ್ನ ಶಾಪಿಗೆ ಒಂಜಿ ಪೋಯ್ ಅಂದ ಲಾಸ್ಟ್ ಆರ್ನ ಇಂದ ಪಾರ್ಲರ್ ಪೋಯ್ನ ಅಪ್ಪಾಗ ಪಾತೆರ್ನ ಏನ್ ಪಂಡ ಈ ರೇಪನ ಪಂಡ್ತಿಂಡ ಈತ್ ಬರ್ತಗ ಬಾಲೆ ಸ್ಕೂಲ್ ಪೋಪದಿತ್ತಂಡ ಇಜ್ಜಿ ಮಡ್ಯಾಂಗ ಸರಿ ಆತಜಿ ಪಂಡ್ರ ಪಂಡರು ಅವು ಎಂಕ್ಲ ವೀಡ ಮಲ್ತಜಿ ದಾಯ್ಪಂಡ ಎಲ್ಲ ಬಾಲೆ ಅಂತ ಸರಿ ಆತಜಿ ಎಂಕ್ಲೆಗೆ ಎಂಕ್ಲ ಮಲ್ತಿನ ಬೇಲೆ ರಿಸಲ್ಟ್ ತಿಕ್ಕಂಡ ಆಂಡ ಎಂಕ್ಲೆಗೆ ಯತ ಎಂಕ್ಲ ವಿಡಿಯೋ ಮಲ್ಪೋಜ ಪಂಡ ಸ್ಟಾರ್ಟಿಂಗ್ ಒಂಜಿ ಎರಡು ದಿಕ್ಕು ಏನು ಇತ್ತೆ ದುಡ್ಡು ಕೊರ್ನಾಗ ಏನು ವಿಡಿಯೋ ಮಲ್ತೆ ಉದ್ದೇಶ ಅಂಚಿನ ಪಂಡ ನನವರೇ ಎಂತದು ಇನ್ಸ್ಪೈರ್ ಆದ ಒಂಚೂರು ದುಡ್ಡು ಐನ ಶೋ ಅಪ್ ಅಂಚೆ ಪ್ರಮಾಣ ಬೊಕ ಇತ್ತೆ ಎಂಕ್ಲ ಕೊರ್ಪ ಐನ ವಿಡಿಯೋಗೆ ಪಾಡುಜ ಎಂಕ್ಲ ಪರ್ಸನಲ್ ಕೊರ್ನ ಏನು ಹರಿಸಾಮಾನು ಸಾಧಾರಣ ಪತ ಪೋಪೆ ತಿಂಡಿ ಒಂಜಿ ಇತ್ತು ಪತ ಪೋಪೆ ಐನು ಓಲ ವಿಡಿಯೋ ಮಲ್ಪೋಜಿ ದಯಗೆ ಪಂಡ ಒಂಜಿ ಏನೋ ಕಮೆಂಟ್ ಮಲ್ತಂಡು ಯಾರು ನಿಖಲ್ 10 ರೂಪಾಯಿದ ಬಿಸ್ಕೆಟ್ ಕೊರ್ದು ಶೋ ಮಲ್ಪುನ ಭಯಂಕರ ಫೀಲ್ ಗೆತ್ತನ್ವರಂಚೆ ಅವು ಎಂಕ್ಲೆಗೆ ಕ್ಯಾರೇಜ್ ಸ್ಟಾರ್ಟಿಂಗ್ ಇತ್ತೆ ಎಂಗ್ಲೆಗ್ ನಮ್ಮ ಬಗ್ಗೆ ನಮಕ್ ಗೊತ್ತು. ಅದು ಸ್ಟಾರ್ಟಿಂಗ್ ಒಂಜಿ ಬೇನೆ ಅಪ್ಪುಜ ಎಂಗ್ಲು ಈತ ಪೂರ ಮಲ್ತದ ಏನೋ ಇಲ್ಲಡೆ ಕೆಲಸದ ಎಂಗ್ಲು ಬನ್ನ 12 ಗಂಟೆ ಜೋಕ್ಲ ಬರೋ ಜತ್ತಿಪ್ಪು ಜೋಕ್ಲೆಗೆ ಕೊರ್ರ ಟೈಮ್ ಇಜ್ಜಿ ಎನ್ನ ಮಗಳನೇರು ಒಂದು ಇಪ್ಪಲ್ಲ ಸಂಡೆ ಅಂಡ ಎನ್ನೊಟ್ಟಿಗೆ ಇಪ್ಪುಲೆ ಆಲ್ಮೋಸ್ಟ್ ಸಂಡೇನೇ ಎಂಕ್ಲಿ ಪೂಜೆ ಆಲ್ಮೋಸ್ಟ್ ಎಂಕ್ಲಿ ಇಪ್ಪುನ ಕಮ್ಮಿ ಆಂಡಲ ಜೋಕ್ಲೆಗೆ ಒಂಜಿ ಟೈಮ್ ಬೋಡೊಂದು ಇಪ್ಪುಣತ ಎನ್ನೊಟ್ಟಿಗೆ ಇಪ್ಪುಡು ಅಲ್ಲಿಗೆ ಒಂಜಿ ಆಸೆ ಅಂಚ ಅಂಡ ಎಂಕ್ಲು ಬೇತೆ ಬೇತೆ ಕಡೆ ಪೋದು ಇಪ್ಪ ಅಂಡ ಇಂಚಿತ್ನ ಕೆಲವು ಬೇಲೆ ಮಲ್ಪನಾಗ ಎಂಕ್ಲಿ ಖುಷಿ ಉಂಡು ಬೊಕ್ಕ ಮಾತೆಲ್ಲ ಐಕ ಎಪ್ರಿಷಿಯೇಟ್ ಮಲ್ಪೋಡು ಅಂದೆಲ್ಲ ಇಜ್ಜಿ ಅಕ್ಲಾಗ್ಲ ಇಷ್ಟ ಎಂಕ್ಲೆ ಖುಷಿ ಅಂಡ ಐತ ಪ್ರತಿಫಲ ದೇವರು ಕೊಡ್ತಾರೆ ಅದೇ ಪಂಡ ಇತ್ತೆ ನಿಖಲ್ ಪಂಡರೆ ಇಲ್ಲಡೆ ಟೈಮ್ ಸ್ಪೆಂಡ್ ಮನ್ಪ. ಸೊ ನನಾತ್ಲ ಉಂಡು ಪಂಡ ನಿಕ್ಲೇಗ್ ಒಂಜಿ ದೇವರ ಎಡ್ಡೆ ಮನ್ಪೇರ ಜೋಕ್ಲೇಗ್ಲ ಒಂಜಿ ಎಡ್ಡೆನೆ ಮನ್ಪೇರ ಆತೆ. ಫಸ್ಟ್ ನಿಖಲ್ ಜರ್ನಿ ಸ್ಟಾರ್ಟ್ ಮಲ್ತಾರ ಪಂಡ ಒಂಜಿ ಪಂಡ ಹೆಲ್ಪಿಂಗ್ ನೇಚರ್ ದಲೆಕ. ಸೊ ಫಸ್ಟ್ ನಿಕ್ಲಿಗೆ ಎಂಚ ತೆರಿ ಒಂದಿತ್ತೀನಿ ಫಸ್ಟ್ಗೆ ಪಂಡ ಮಾತಿರ್ಗ್ಲ ಗೊತ್ತಿಪ್ಪುಜಿ ನಿಕ್ಲು ಒಂಜಿ ಹೆಲ್ಪಿಂಗ್ ಪೋಪರ್ ಪಂದದ ಅವ ಎಂಚ ನಿಕ್ಲಿಗೆ ತೆರಿ ಒಂದಿತ್ತೇನೆ ಅಂತ ಪಂಡ ಉಜಿರದ ಒಂಜಿ ಜನ ಬರ್ತದ ಒಂಜಿ ಮತ್ತೆ ಸ್ಟಾರ್ಟಿಂಗ್ ಎಂಕ್ಲ ಎಡೆಗ ಪಟ್ರಮೆ ಪೋಯಿನ ಓಕೆ ಫಸ್ಟ್ ಪೋಯಿನ ಫಸ್ಟ್ ಎಂಕ್ಲ ಇಂಚನ ಬೈಕ್ ರೈಡ್ ಮಾಡ್ತಾ ಇತ್ತು ಪಟ್ರಮೆ ಒಂಜಿ ಒರಿ ಫ್ರೆಂಡ್ನ ಸುನಿಲ್ ಸಂಪಿಗೆ ತಾಯಿನ ಫ್ರೆಂಡ್ ಒಳ್ಳೆ ಆರ್ನ ತೋಟ ಪೋದಿತ್ತು ತೋಟ ಪೋದು ಬನ್ನಾಗ ಎಂಗ್ನ ಫ್ರೆಂಡ್ ಒಂಜಿ ನಾಯಿ ಇತ್ತುಂಡು ಎಲ್ಲಿಯ ನಾಯಿ ಅವು ಬಾರಿ ಪೊರ್ಲದ ನಾಯಿ ಅಂದ ಐನ ತೋದು ಒಂಜಿ ಫ್ಯಾಮಿಲಿ ದಾಖಲ ಭಯಂಕರ ಒಂಜಿ ಬಡ ಕುಟುಂಬದ ಅಕ್ಲು ಪೂರ ಜೋಕ್ಲು ಪಿದೆ ಬತ್ತೇರು ನಾಯಿನ ತೋದು ಎಂಕ್ಲೆಗೆ ಅವಲ ಜಾತಿ ಅವು ಒವುಲ ಇಜ್ಜಿ ಎಂಕ್ಲ ನಾಯಿನ ಮುಕ್ಳು ಬತ್ತಿಜ್ಜಾರ ಎಂಕ್ಲ ಎಂಕ್ಲು ಅಕ್ಲು ಇಲ್ಲ ಉಲೈಪೋಯ ಉಲೈಪೋನಾಗ ಎಂಕಂಡ ಇನಿಕ್ಲ ಇತ್ತೆದ ಕಾಲಡ್ಲ ಇಂಚಿತ್ತ ಒಂಜಿ ಇಲ್ಲಡೆ ಮುಕ್ಳು ವಾಸ ಮಲ್ಪೇರ ಕನಿಷ್ಠ ಮೂಲಭೂತ ಸೌಕರ್ಯ ಇಜ್ಜಿ ನೀರು ಕೊಂಡಾರ 3 ಕಿಲೋಮೀಟರ್ ನಡುತ್ತೊಂದು ಸುದ್ದಿ ಹಿಡಿದು ಪತ ಬರೋಡು ಒಂಜಿ ವಾಶ್ರೂಮ್ ಇಜ್ಜಿ ಪಂಚಾಯತ್ ಕೂಗಳತೆ ದೂರಡು ಉಂಡು ಲೈಟ್ ದಾಲ ಇಜ್ಜಿ ಇಲ್ಲಲ್ಲ ಎಂಕ್ಲೆ ಕರಳು ಚುರ್ರಾಂಡ್ ಇತ್ತಿದೆಲ್ಲ ಜೋಕ್ಲು ಐನಾಜಿ ಜನ ಉಲ್ಲೇರು ಅಲ್ತ ಎಂಕ್ಲು ಇಂದು ಮಲ್ತ ಪಾತೆರೆ ಬತ್ತ ಒಂಜಿ 2-3 ದಿನ ದೀಪಾವಳಿ ಬತ್ತುಂಡು ದೀಪಾವಳಿ ಬಂದಾಗ ಎಂಕ್ಲು ಅಪಗನೆ ನಿರ್ಣಯ ಮಲ್ತಿದ್ದ ಅಕ್ಲೆಗೆ ದಾಯ್ತಾ ಅಂಡ ಮಲ್ಪೋಡು ಅಪಗ ಎಂಕ್ಲೆಗೆ ವಿಡಿಯೋ ಮಲ್ತುಂಡ ರೀಲ್ಸ್ ಮಲ್ತುಂಡ ದುಡ್ಡು ಬರ್ಪುಂಡು ಅವು ಪೂರ ಕಾನ್ಸೆಪ್ಟೇ ಗೊತ್ತಿಜ್ಜೆ ಎಂಕ್ಲೆ ಎಂಕಲ್ ಪೋಯ ದೀಪಾವಳಿಗೆ ಅಕ್ಲೆಗೆ ಬೋಡ ಏನು ಒಂಜಿ ಅಂದಾಜೆಡು ಜೋಕ್ಲೆಗೆ ಬರೋ ಡ್ರೆಸ್ ಸ್ವೀಟ್ಸ್ ಬರೋ ಪತ ಬತ್ತ ಪೂರ ಪತ ಬತ್ತ ಮಾತೆ ಇಲ್ಲ ಅಲ್ಲಿ ಕೊರಿಯಾ ಒಂಜಿ ಎಲ್ಲಿ ವೀಡಿಯೋ ಮಲ್ತ ಅವು ಪೂರ ಮಸ್ತೈಕೆ ಎಪ್ರಿಷಿಯೇಟ್ ಬತ್ತುಂಡು ಎಪ್ರಿಷಿಯೇಟ್ ಬಂದಾಗ ಹಿಡಿದ ಬಗ್ಗೆ ಏನು ಪಂಚಾಯತ್ ಹಿಡಿದು ಎಂಕ ಫೋನ್ ಬತ್ತುಂಡು ಪಂಚಾಯತ್ ಹಿಡಿದು ಫೋನ್ ಬತ್ತುಂಡು ಹೆಂಗೆ ಅಕ್ಲು ಬರೋ ಪೂಜೆಯರು ಏನು ಕೇಳಿ ನಿಕ್ನ ಆಶಾ ಕಾರ್ಯಕರ್ತೆಯರು ಬರೋ ಪೂಜೆಯರು ಅಂಚೆ ಅಂಚೆ ಲಾಸ್ಟ್ಗೆ ಅವು ಮಲ್ತು ಕೊರಪ ಇನ್ನು ಪೂರ ಭರವಸೆ ಕೊರಿಯರು ಹೆಂಗೆ ಅಪ್ಪಾಗ ಅವು ಅಲ್ಪ ಒಂಜಿ ಅವೇ ಟೈಮ್ ಮೇಡಮ್ ಒಂಜಿ ರೀಲ್ಸ್ ಮಲ್ತೇರು ಆ ಒಂಜಿ ಪೊಣ್ಣು ನೋಟು ಇತ್ತೆಲ್ಲ ತೂವಲ್ಲಿ ಆ ಟೈಮ್ ಒಂಜಿ 3 ಮಿಲಿಯನ್ ಮೊಟ್ಟ ವ್ಯೂಸ್ ಪೋತುಂಡು ಫೇಸ್ಬುಕ್ ಬೇತೆ ಇಂದು ಇನ್ಸ್ಟಾಡ್ ಮಾಡ್ಕೊಂಡು
ಐಟಲ ಎನ್ನ ಪುದರ್ ಹಾಳು ಮಲ್ಪರ ಏನು ಏರ ಒಂಜಿ ಎಡಿಟ್ ಮಲ್ತದ್ದು ಅನ್ಯ ಧರ್ಮ ಹಿಂದೂ ಹುಡುಗಿಯರು ಎಂಚಿನ ಒಂಜಿ ಕಾಂಪ್ಲಿಕೇಟೆಡ್ ವರ್ಡ್ ಮಲ್ತದ್ದು ರೀಲ್ಸ್ ಮಲ್ಪರ ಆಕ್ಲಿ ಇಂದು ಮಲ್ಪ ಕೋರ್ಸ್ ಮಲ್ತೊಂದುಲ್ಲೇರ ಕೋರ್ಸ್ ಮಲ್ತೊಂದುಲ್ಲೇರ ಅಂತ ಅನ್ಯ ಧರ್ಮದ ಕಲಂದು ಪಂಡ ಇವತ್ತು ಶೈನಿ ರೀಲ್ಸ್ ಮಾಡ್ತಾಳೆ ಅವಳ ಹೆಸರು ಎಂತದ ಪಂಡೇರ ಅವಳು ಮಾಡ್ತಾಳೆ ಅಂತ ಆತೆ ಆತೊಂಜಿ ರೀಲ್ಸ್ ಮಿಲಿಯನ್ ಪೋತುಂಡು ಅವೇನ್ ದಾದ ಮತ್ತೆ ಪಂಡ ಎಮ್ಮೇರ್ನ ಪುದರ್ ಮುಸ್ಲಿಂನ ಪುದರ್ ಪಾಡ್ದು ಅನ್ಯ ಕೋಮಿ ಒಂದು ಹುಡುಗಿಗೆ ಫೋರ್ಸ್ ಮಾಡ್ತಾ ಇದ್ದಾರೆ ರೀಲ್ಸ್ ಹಿಂದೂ ಹುಡುಗಿಯಿಂದ ಬಂದ ಬತ್ತಣ್ಣ ಎಂಕ್ ಇತ್ತು ರಾತ್ರಿ ಇಡೀ ಫೋನು ಎಂಕ್ ಲಾಸ್ಟಿಗೆ ಎಂಕ್ ಸಂಘಟನೆದ ಕೆಲವು ಫೋನ್ ಬತ್ತುಂಡು ಒಂಜಿ ಕ್ಲಾರಿಫೈ ಕೊರ್ಲೆ ಮಾರ ಇಂಚೆಂಚ ಬರೋದುಂಡು ಬೇತೆಯರ ಪೇಜ್ ಇಡು ಪಾಡಿದೇರ ಇನ್ನು ಬೊಕ್ಕ ಏನು ಸಾಧಾರಣ ಇನ್ನು ಬೊಕ್ಕ ಏನು ಲಾಸ್ಟಿಗೆ ಪಂಡೆ ಇಂಚ ಏನು ಮಲ್ತೇನೆ ವೀಡಿಯೋ ಅವು ಏರು ಎಡಿಟ್ ಮಲ್ತಿ ಇಂಚೆಂಚ್ ಮಲ್ತೇವೆ ಅಂಡ್ ಅವು ರಾತ್ರಿ ಪಗಲ್ದಲ್ಲೇ ಬಯಾರಿ ವೈರಲ್ ಅಂಡು ಅನ್ಯ ಕೋಮಿ ಎತ್ತು ಯಾನ್ ಶ್ಯಾಮ್ ಪ್ರಸಾದ್ ಕಾಮತ್ ಕೊಂಕಣಿ ಅನ್ನ ಎತ್ತು ನಿಜವಾದ ಇತ್ತಿನ ಸತ್ಯಾಂಶ ಏನು ಪಂಡೆ ಆರ್ ಮುಸ್ಲಿಂ ಅಣ್ಣ ಏನ್ ಬುರ್ಕ ಪಾಡ್ದು ಡ್ಯಾನ್ಸ್ ಮಾಡ್ಬಿಡಿತ್ತಂತೆ ಐಡ್ದು ಬೊಕ್ಕ ಅವು ಅಡೆಗಿಂದ ಅಂಡ್ ಅಪಗ ಸಾಧಾರಣ ಎಂಕ್ಲ ಐಡೆಂಟಿಫಿಕೇಶನ್ ಅಪಗ ಎಂಕಂಡ್ ಒಂಜಿ ಬಡವರಿಗೆ ಎಂಚಿನ ಮಲ್ಪೋಡು ಅಲ್ತೆ ಸ್ಟಾರ್ಟ್ ಆಯ್ತು ಎಂಕ್ಲೆ ಮಸನ ಪಂಡರ ಅಕ್ಲ ಪಂಡ ಎಸ್ಸಿ ದಾದನ ನಿಕ್ಲ ಅಂಚ ಪುರ ಮುಟ್ಟೋದು ಪುರ ಡ್ಯಾನ್ಸ್ ಮಲ್ಪುನ ಇಂಚಿನ ಪಂಡ ಎಂಕ್ಲ ಕೊಂಕಣಿ ಬ್ರಾಹ್ಮಿನ್ಸ್ ಅಂಚ ಪುರ ಮುಟ್ಟೋದು ಪುರ ಡ್ಯಾನ್ಸ್ ಮಲ್ಪರ ಬಲ್ಲಿ ಅಕ್ಲ ಅಂಚ ತಿವೋಡು ದೂರ ಏನು ಪಂಡೆ ನಿಕ್ಲಿತ್ತೆ ಫೋನ್ನಾಗ ಒಲಂಡ ಗಾಡಿ ಬರೋದು ಆಕ್ಸಿಡೆಂಟ್ ಅಣ್ಣ ನೀರು ಕೊರ್ನಾಗ ನಿಕ್ಲಿ ಕೇಳುವಾರ ಕೇಳು ಅಪ್ಪಾಗ ಎಂಕಡೆ ಎಲ್ಲ ಪಾತ್ರ ಬರ್ಪೂಜಾರ ಏನು ಕೂಡಲೇ ಆನ್ಸರ್ ಕೊರಿಯ ಈಗ ಇತ್ತ ಬೂರಿಯ ನೀರು ಕೊಣತು ಕೂರಕ ನಿಕ್ಲು ಬಡ್ಚಿಕೊಂಡು ಜಾತಿ ತೂಪಾರ ಎಂಕ್ಲ ಅವು ತೂಪೂಜ ಎಂಕ್ಲಿಗೆ ಇಂಚ ಓಲೈಜ್ ಮಾನವೀಯತೆ ಮಾತ್ರ ಐದು ಬೊಕ್ಕ ಎಂಕ ಬಡವರಿಗೆ ಇಂಚಿನ ಮಲ್ಪೋಡು ಅಂತ ಅಂಡು ಅಂಚನೆ ಎಂಕ್ಲಿಗೆ ಸಪೋರ್ಟ್ಲ ಕೊರಿಯರು ಬೊಕ್ಕ ಒಂಜಿ ಇಲೆಕ್ಟ್ರಿಕ್ ವೀಲ್ ಚೇರ್ ಒಂಜಿ 2 ಜನಕ್ಕೆ ಬತ್ತಂಡು ಅವು ಬಾರಿ ಮಲ್ಲ ಒಂಜಿ ಪುಷಿತ ವಿಚಾರ ದಯಾಗ ಪಂಡ ಒಂಜಿ ಕುಂಟಿನ ಅಶ್ರಫ್ ಪಣ್ಪುನಾರು ಏನು ಮಗಳನ್ನ ಸ್ಕೂಲ್ ಡೇ ಇತ್ತಂಡು ಅನುಗ್ರಹ ಇಂಗ್ಲೀಷ್ ಮೀಡಿಯಮ್ ಶಾಲೆ ಪೋಪುನ ಸ್ಕೂಲ್ ಡೇ ಪುನಾಗ ಎಂಕಲ್ ಪಿದೇ ಬತ್ತೆ ಇಂಜನ್ ಜ್ಯೂಸ್ ಮೀನು ಪರ್ಕ ಪಣ್ಣಾಗ ಒಂಜಿ ಬೇರೆ ಮಲ್ತಂದುಲ್ಲೇರು ಕರಂಡನೆ ಬುಡದಿ ಅಶ್ರಫ್ ಪಣ್ಪುನಾರು ಸ್ಪೈನಲ್ ಕಾರ್ಡ್ ಇಂಜುರಿ ವೀಲ್ ಚೇರ್ ಕುಲ್ಲ ಒಂದು ಬಚ್ಚಂಗೆ ಕಟ್ಟು ಮಲ್ತಂದುಲ್ಲೇರು ಬುಡದೇರಿಗೆ ಸಪೋರ್ಟ್ ಮಲ್ತಂದುಲ್ಲೇರು ಅಕ್ಲದ ಎಂಕ್ಲಾಡೆ ಕೇಂಡಿಜೇರು ಎಂಕ್ಲ ಮಲ್ಪಲೆ ಬೇಡು ಎನ್ನ ಶೈನಿ ಪಂಡೇರು ಆರೇನ ಒಂಜಿ ಪಾತೆರ್ಗ ಅಲ್ಲ ಒಂಜಿ ಇಂಚನ ಒಂಜಿ ವೀಡಿಯೋ ಮಲ್ತ ಎಂಕಲ್ ಪಂಡ ಕಷ್ಟ ಜೀವಿ ಮೈಗಿ ದಾಲೇಜ್ ಎಂಗ್ಲೋ ಜಸ್ಟ್ ಇಂಚನ ಪೋಯಿನತ್ತ ಅಂಚನೆ ವಿಡಿಯೋ ಮಲ್ತ ಪಾಡ್ದ ಅವು ಭಾರಿ ವೈರಲ್ ಅಂಡ ಐದು ಬೊಕ್ಕ ಏನು ಆರಿನ ನಂಬರ್ಗೆ ತಂದಿತ್ತೆ ಏನು ಕೇಂಡೆ ಇರೇಗ ದಾಯ್ತಾ ಹತ್ತಿನ ದಾಯ್ತಾ ಏನು ತೂನಾಗ ಆರು ಭಾರಿ ಮಲ್ಲ ಡ್ಯಾನ್ಸ್ ಮಾಸ್ಟರು ಪೂರ ಸ್ಟಂಟ್ ಬರ ಮಲ್ ತಂದಿತ್ತೇರಿಗೆ ಒಂಜಿನ ದಾಯ್ತಾನ ಅದು ಇಂದ ಸ್ಪೈನಲ್ ಕಾರ್ಡ್ ಪೆಟ್ಟ ಅದು ಕಾರದ ಸ್ವಾಧೀನ ಪೋಂಡು ದಾಯ್ತ ಎಂಕೊಂಜಿ ಇಲೆಕ್ಟ್ರಿಕ್ ವೀಲ್ ಚೇರ್ ಅಂಡ್ ಎಡ್ಡೆ ಇಜಣ್ಣ ಎನ್ನ ನನ್ನೂರೇ ನೂಕೊಂದು ಬರ್ಬೋಣ ಇಲೆಕ್ಟ್ರಿಕ್ ಅಂಡ್ ಆರೇ ಬರೋಲಿ ಅತ್ತ ಅಂಡ್ ಆರ್ನೊಂಜಿ ಇಲ್ಲಾಡೆ ಪೋಯದು ಏನು ಎಂಕ್ಲ ಕೇಣೊಂದು ಮಲ್ತಿನ 2 ಮಲ್ತ ಎಂಕ್ಲಾದೆ ರೀಚ್ ಏನು ಅಕ್ಲದಾರ ಪಂಡಿನ ಆರ್ನ ಇಲ್ಲಾಡೆ ಪೋದೆ ಪರಿಸ್ಥಿತಿ ಬುಡದಿನ ಆರ್ನ ಎಪ್ರಿಷಿಯೇಟ್ ಮಾಡ್ಬೋದು ದಯಗೊಂಡು ಮದ್ಮೆ ಅದು 20 ದಿನ ಟಂಚ್ ಆತಂಡು ಸ್ವಾಧೀನ ಬಾಕಿ ದಕ್ಲಂಡ ಬುಡ್ದು ಪೋಪಿದ್ದೇರು ಆರು ಗ್ರೇಟ್ ಆರು ಮದ್ಮೆ ಅದು 20 ದಿನ ಕಾರದ ಸ್ವಾಧೀನ ಪೋತಂಡು ಬಾಕಿದ ಪಣ್ಣುಲು ಇತ್ತದ ಪಣ್ಣು ಈ ಡೈವರ್ಸ್ ಗಿವರ್ಸ್ ಎಲ್ಲೆಲ್ಲ ವಿಷಯ ಅಂಚಿದ ನಕ್ಲಿಂದ ತೂವೋಡು ಅಕ್ಲ ಸಮಾಜಕ್ಕೆ ಮಾದರಿ ಆಗ್ತಲ್ಲ ಆತಂಡೆ ಏನು ಪಂಡೆ ಇಲೆಕ್ಟ್ರಿಕ್ ವೀಲ್ ಚೇರ್ ಬೋರ್ಡ್ ಒಂದು ವೀಡಿಯೋ ಮಾಡ್ತಾ 1 ಲಕ್ಷ ರೂಪಾಯಿ ಹಾಕೊಂಡು ಅರ್ಧ ಗಂಟೆ ನಿಂಗೆ ಫೋನ್ ಇರ್ಫಾನ್ ಮೂಡಿಬಿದ್ರೆ ಆರೆಲ್ಲ ಪಣ್ಣೋಡು ನೆನಪು ಮಲ್ಪೋಡು ಅವು ಏತ ಕಾಸಣ್ಣ ಮಲ್ಲ ಇಜ್ಜಿ ಏನು ಕೊರಪೆ EK ಕನ್ಸ್ಟ್ರಕ್ಷನ್ ಒಂದುಂಟು ಮಲ್ಲ ಬಿಲ್ಡರ್ ಆರು XL ಕಾಲೇಜ್ ಪುರ ಆರೇ ಬಿಲ್ಡ್ ಮಲ್ತೀನಿ ಕೆಲವು ಬಿಲ್ಡಿಂಗ್ ಪುರ 1 ಲಕ್ಷದ ವೀಲ್ ಚೇರ್ ಕೊರಪೆ ಮಾಡಿದೆ ಕೊರಪೆ ಏನಾಗ ಎಂಕ್ಲ ವೀಡಿಯೋ ವೈರಲ್ ಅಂಡ್ ಸಾಧಾರಣ 4-5 ಲಕ್ಷ ಮಂಡ ದುಡ್ಡು ಅರ್ನೆ ಕೊಟ್ಟು ಬರ್ತೇವೆ ಇಲೆಕ್ಟ್ರಿಕ್ ವೀಲ್ ಚೇರ್ ಕೊರಪೆ ಅಂತ ಬಂಡೆ ಈ ದುಡ್ಡುದಾಯ್ತ ಮಲ್ಪಣ 2 ಕೇಳಿ 6 ಬಂಡೆ ಹೆಂಗೆ ಕೊಂಚ ಆಟೋ ರಿಕ್ಷಾ ಮಲ್ತುಕೋರ್ಲಿ ಹೆಂಗೆ ಕೇಳ್ನಾಗನೆ ಈ ಪಣ್ಣಗನೆ ರೋಮಪುರ ಇಂದಾಂಡು ಏನು ಬಂಡೆ ಹತ್ತು ಮಾರಿ ಕಾರ್ ಬಲ ಇಜ್ಜಿ ರಿಕ್ಷಾ ಹೆಂಚ ಬ್ರೇಕ್ ಪುರ ಆ ಬಂಡೇರ ಕುಡ್ಲಡೇರ ವಾಲ್ಟ್ರ್ ಮಲ್ತು ಕೊರ್ಪೇರು ಕೈಟ್ ಬ್ರೇಕ್ ಕೊಲ್ಲ ಹಾಂ ಕೈಟ್ ಬ್ರೇಕ್ ಮಲ್ತು ಕೊರ್ಪೆ ಎಂಕ್ಲೆಗಳು ಒಂಜಿ ಚಾಲೆಂಜ್ ಆಂಡ್ ತೂಕ ಕಾರಿ ಜನಕ್ಕೆ ರಿಕ್ಷಾ ಬಿಡುವನು ಪಣ್ಪುನ ನಂಜಿ ಸಾಹಸ ಅಂತ ಒಂಜಿ ರಿಕ್ಷಾ ರೆಡಿ ಮಲ್ತ ಬತ್ತಂಡು ಹೊಸ ರಿಕ್ಷಾ XLದ ಸುಮಂತ್ ಕುಮಾರ್ ಜೈನ್ ಅಂದುಲ್ಲೇರು ಆರ್ಲ ಮಸ್ತ್ ಎಂಕ್ಲೆಗ್ ಮಾತ ವಿಡಿಯೋ ಸಪೋರ್ಟ್ ಮಲ್ಪೇರು ಪಂಡ ಐತೆ ತೂಲೆ ಒಂದೊಂಜಿ ಕಾರ್ಯ ನೀರು ಪಂಡ ಮಲ್ತೊಂಬೈದರ ಮಾನವೀಯತೆ ಕಾರ್ಯ ಸೊ ಓವರ್ ಆಲ್ ಪನೋಡಾಂಡ ಪಂಡ ಮಾತಲ್ಲ ಅದೇ ತೊಂದು ಪನೋಡಾಂಡ ಈ ಮಾನವೀಯ ಕಾರ್ಯ ನಿಕ್ಲೆಗೆ ಎಂಚ ಅನಿಸುಂಡು ಒಂದು ಎಂಕ್ಲೆಗ ಮಾನವೀಯ ಕಾರ್ಯ ಎಂಕ್ಲ ದೇವರ ಎಂಕ್ಲ ಜೀವನ ಕೊರ್ನಾನೆ ಇಂಚಿನ ಬೇಲೆ ಮಲ್ಪಾರ ಅಂದ ಎಂಕ್ 6 ಸೆನ್ಸ್ ಪಣೊಂದುಂಡು ಅಂಚಾದ ಏನು ನಡೆದು ಏತ ಸಾಧ್ಯ ಆಪುಂಡು ಒಡೆ ಮುಟ ಎಂಕ್ ದೇವರ ಶಕ್ತಿ ಕೊರ್ಪೇರು ಅಡೆಮುಟ ನಿರಂತರವಾದ ಮಲ್ಪ ಎಲ್ಲ ಎಂಕ್ಲ ಫಾಲೋವರ್ 10 ಮಿಲಿಯನ್ ಆಂಡಲ್ಲ ಈ ಬೇಲೆ ಬಿಡ್ಪೂಜೆ ಇನ್ನು ಎಂಕ್ಲ ಖುಷಿಗೋಸ್ಕರ ಮಲ್ಪುಂಡು ಎಂಕ್ಲೆಗ್ ಒಂಜಿ ಎಲ್ಲೇ ಪುನಾಗಡ್ದು ಒಂಜಿ ಆಸೆ ಇತ್ತಂಡು
ಮಲ್ಲಾನಾಗ ಕಾಸ್ಪುರ ಅನ್ನಾಗ ಎಂಕ್ಲೆ ಬತ್ತನಕ್ಲೆ ಪೂರ ಹೆಲ್ಪ್ ಮಲ್ಪೋಡು ಪಾಪದಕ್ಲೆ ಹೆಲ್ಪ್ ಮಲ್ಪೋಡು ಇಂಚೊಂದು ಆಸೆ ಇತ್ತಂಡ ಅವು ಈತ್ರು ಅವೊಂದು ದೇವರ ಈ ಮುಖಾಂತರ ಮಲ್ಪ ಒಂದುಲೆ ಕಾಸು ಎಂಕ್ಲೆ ದೆತ್ತು ಕೊರ್ರ ಆಪೋಜಿ ಎಂಕ್ಲೆಡ ಆತ ಶಕ್ತಿ ಹೆಚ್ಚಿ ಏನ್ ಸಾಧ್ಯ ಉಂಡು ಆತ ಎಂಕ್ಲು ಕೊರ್ದು ಬರ್ಪ ಬೇತೆಂಚಿನ ಉಂಡು ಅವು ದೇವರ ಎಂಕ್ಲ ಮುಖಾಂತರ ಜನಕುಲು ಇತ್ತೆ ಒಂಜಿ ಸರಕಾರಗ ಅವನ ಕೆಲಸ ಇತ್ತೆ 25 ಲಕ್ಷ ರೂಪಾಯಿ ಒಂಜಿ ಫ್ಯಾಮಿಲಿಗೆ ಬರ್ಡ್ ಪಂಡ ಒಂಜಿ ಗವರ್ಮೆಂಟ್ಗೆ ಕೊರ್ರ ಸಾಧ್ಯ ಉಂಟ ಒவ்வೊಂದು ಸ್ಕೀಮ್ ಕೊರ್ರ ಸಾಧ್ಯ ಉಂಡ ಒಂಜಿ MLA ಕೊರ್ರ ಸಾಧ್ಯ ಉಂಟ ಕೊಂಡ ಒಂಜಿ 5,000-10,000 ಕೊರ್ವೇರು ಇನ್ನು 25 ಲಕ್ಷ ರೂಪಾಯಿ ಅಂಚಿತ್ತಿನ ಕಾರ್ಯ ನಿಕುಲು ಮಲ್ತಾರೆ ಬೊಕ್ಕೊಂಜಿ ತುಲೆ ಬೊಕ್ಕೊಂಜಿ ಪಣೋಡು KMC ಹಾಸ್ಪಿಟ್ಲಡ್ ಒಂಜಿ ಪೊಂಜು ಬುಳ್ತೊಂದು ಎಂಕ ಫೋನ್ ದಿನಕ್ಕೆ 1 ಲಕ್ಷ ಬಿಲ್ಲ ಒಂದುಂಡು ಮಗಳು ಸೀರಿಯಸ್ ಇಲ್ಲ ಬಲ್ಲೆ ಉಜ್ಜೆ ಹಿಡ್ದು ಬತ್ತ KMC ಎಂಕಲ ಮೊಬೈಲ್ ಕ್ಯಾಮೆರಾ ಬರೋಯ್ತದೆ ಎತ್ತೊಂದೇರು ಪರ್ಮಿಷನ್ ಉಂಟಾ ವೀಡಿಯೋ ಮಾಡಬಾರ್ದು ಎಂಕಲ ಅಪ್ಪಗ ಮಲ್ತ ಆತಂಡು ವೀಡಿಯೋ ಆರೇಗ ನರತೆಂಚಿನ ಸಮಸ್ಯೆಗೆ ಇಡೀ ಬಲನೇ ಇಜ್ಜಿ ಪೊಣ್ಣು ಡಿಗ್ರಿ ಆಗ್ತದೆ ಎಡ್ಡೆ ಪೊಣ್ಣು ಅವು ಜಯಂತ ಪಣ್ಪುನಾರ್ನ ಪೋಸ್ಟ್ ಮ್ಯಾನ್ ಒತ್ತಿ ಮಗಳು ಶ್ವೇತಾ ಅಂತ ಆರೇಗ ಸಾಧಾರಣ 7 ಲಕ್ಷ ರೂಪಾಯಿ ಬಿಲ್ ಆತಂಡು ಅವು 4 ದಿನ 7 ಲಕ್ಷ ರೂಪಾಯಿ ಬೈದಂಡು ಐಟ್ ಒಂಜೆ ಡೋನರ್ ಏರಂದು ಗೊತ್ತಜ್ಜಿ ಕುಡ್ಲದಾಗ್ಲಿ ವೀಡಿಯೋ ತೊಗೊಂದಿತ್ತಂಡು ಗೊತ್ತಾವ ಕೊರೋನಾಕ್ಲೆ ಗೊತ್ತುಂಡು ಆರು ಬತ್ತೇರಿಗೆ ರೈಡಿಂಗ್ ಜೋಡಿ ವೀಡಿಯೋ ತೋದು ಬತ್ತಿನ ಶ್ವೇತಾ ಪಂಡೆಯರು ಇಂಚಿನ ರೂಮುಡುಲ್ಲೆ 50,000 ಒಂಜಿ ಕಟ್ಟದೆತ್ತು ಕೊರದು ಪೋತೇರಿಗೆ ಏರ್ ಎಂಚಿನ ಅಂದಿಜ ಅನ್ನೋನ್ ಪರ್ಸನ್ ಇಂದು ಎಂಕಲ ವೀಡಿಯೋದ ಇಂಪ್ಯಾಕ್ಟ್ ಎಂಚ 50,000 ರೂಪಾಯಿ ಕ್ಯಾಶ್ ಕೈ ಕೊರದು ಪೋತೇರಿಗೆ ಅಕ್ಕಲ ಎಂಕ ಫೋನು ಏರಂದು ಗೊತ್ತಿಜ ಒಂದ್ ಜನ ಬತ್ತ 50,000 ಕೊರದು ಫೋನ್ 7 ಲಕ್ಷ ಬೈದೆ 7 ಲಕ್ಷ ಅಕ್ಲೆಗ್ ಹುಷಾರಾತೇರು ಇತ್ತೆ ಜೋಕ್ಲೆ ಟ್ಯೂಷನ್ ಕೊರೊಂದುಲ್ಲೇರು ಕುಡಾಕ್ಲೆ ಇಲ್ಲಡೆ ಪೋಯ ಎಂಕಲ್ ಬಲನೆ ಇಜ್ಜಂಡು ಎಂಕ್ಲ ತೂತುಜಿ ಏರಂದೆ ಗೊತ್ತುಜಿ ಎಂಕ್ಲೆ ಹಾಸ್ಪಿಟಲ್ ಇಂಟೆನ್ಸಿವ್ ಇಡಿತ್ತೇರು ಬಾರಿ ಸೀರಿಯಸ್ ಇಡಿತ್ತೇರು ಅಂಡ್ ಲಾಸ್ಟ್ ಹುಷಾರಾದೈತೆ ಟ್ಯೂಷನ್ ಭಜನೆ ಪುರ ಪಣೊಂದುಲ್ಲೇರು ಪಂಡ ಮಸ್ತ್ ಇಂಪ್ಯಾಕ್ಟ್ ಬೈತೆ ನಿಕ್ಲೆನ ಒಂಜಿ ರೀಲ್ಸ್ ತೂದು ಸಮಾಜಮುಖಿ ಕಾರ್ಯದ ಏತನಟ ಏರೆಗ್ಲ ಪ್ರತಿಫಲ ತಿಕ್ಕುಜಿ ಅಂದಿಜ್ಜಿ ಏರ್ನ ಪುರ ಎಂಕ್ಲ ಮಲ್ತ ಪ್ರತಿಯೊರ ತಿಕ್ಕದುಂಡು ಒಂಜಿ ರಡ್ಡ್ ಅಂಚಿಂಚಿ ಆತುಂಡು ದಾಯಕ ಪಂಡ ಸ್ಕ್ಯಾನರ್ ಇಂದ ಅದು ಸ್ಕ್ಯಾನರ್ ಪಂಡ ಅಕ್ಲು ಅನ್ಲಿಮಿಟೆಡ್ ಸ್ಕ್ಯಾನರ್ ಮಲ್ಪೋಡು ಅಕ್ಲು ಆತುಂಡು ಅಂದ ಪಂಡ ಎಂಕ್ಲ ಅಪ್ಲೋಡ್ ಮಲ್ತಬೇಕು ಬ್ಲಾಕ್ ಆಯ್ನ ಉಂಡು ಅವು ಎಂಕ್ಲ ಫಾಲ್ಟ್ ಅತ್ತು 99% ಎಂಕ್ಲೇರ್ದು ಇತ್ತೆಲ್ಲ ಎಂಕ್ಲ ಪಂಪ ಎಂಕ್ಲೇರ್ದಂದು ಎಂಕ್ಲ ಪಂಪುಜ ಜನಕು ಎಂಕಲ್ದಾಲ ಎಂಕಲ್ ವೀಡಿಯೋ ಮಲ್ಪ ಕುಲ್ವ ದುಡ್ಡು ಪಾಡಿನ ಜನಕುಲು ಸಪೋರ್ಟ್ ಮಲ್ಪನ ಜನಕುಲು ಅಕ್ಲೇನ ಹುಷಾರು ಮಲ್ಪನಲ್ಲ ಜನಕುಲ್ನ ಕೈಟ್ ಜನಕುಲು ಒಂಜಿ ಎಂಕ್ಲಂದುಲೆ 10 ಮಿಲಿಯನ್ ವ್ಯೂಸ್ ಬತ್ತುಂಡು 10 ಮಿಲಿಯನ್ ಪಂಡ 1 ಕೋಟಿ 1 ರೂಪಾಯಿ ಪಂಡ 1 ಕೋಟಿ ರೂಪಾಯಿ ಅರ್ನೆ ಕೊಟ್ಟು ಬರ್ತುಂಡು ಒರಿ ಆತ ಜನಕುಲ್ನ ಶಕ್ತಿ ಸೋಷಿಯಲ್ ಮೀಡಿಯಾ ಪಂಡ ಇತ್ತ ಜನಕುಲು ಎಂಚಿನಲ ಮಲ್ಪುಲು ಏರೆಗ್ಲ ಎಂಕ್ಲ ಮಿತ್ತ ಒಂಜಿ ನಂಬಿಕೆ ದೀದು ಎಂಕ್ಲ ಪಂಡ ಅವು ಒಂಜಿ ಪ್ರಾಬ್ಲಮ್ ಎಂಕ್ಲ ಪ್ರಾಬ್ಲಮ್ ಎಂದು ಎಂಕ್ಲ ಫೀಲ್ ಮಂತದ ಜನಕಲಿಗೆ ಪಂಡ್ಪುನ ಪಂಡ ಅಕ್ಲೆಗೆ ಪಂಡ್ರ ಆಪುಜಿ ಮಾತೆರಲ ಪೋದು ಕಾಸ್ಕೆಂಡ್ರ ಆಪುಂಡ ಇಚ್ಚಿ ಎಂಕ್ಲ ಒಂಜಿ ವೀಡಿಯೋ ತ್ರೂ ಅಕ್ಲಡ ಪೂರ ಎಂಕ್ಲ ಕೇಳುವ ಅಕ್ಲು ಮಾತ ಒಂಜಿ ವಲ್ಲ ಮನಸ್ ಮಂತದ ಅಕ್ಲ ಕೈಟ್ ಏತ್ ಆಪುಂಡ ಅಕ್ಲು ಆತ್ಪಾಡು ಪಂಡ ಐತೆ ತೂಲೆ ಸೋಷಿಯಲ್ ಮೀಡಿಯಾಡ್ ಸದುಪಯೋಗ ಮನ್ಪುನೆದ್ದು ದುರುಪಯೋಗ ಮನ್ಪುನ ಅಕ್ಲು ಮಸ್ತ್ ಜನ ಉಲ್ಲೇರು ಸೊ ಐಟ್ ನಿಕ್ಲು ಸದುಪಯೋಗದ ಕಾರ್ಯದ ಮೂಲಕ ಇಂಚಿತ್ತಿನ ಮಾತ ಮಲ್ತಾರೆ ಪಾಸಿಟಿವ್ಲ ಬೈದನ್ನು ನೆಗೆಟಿವ್ಲ ಬೈದನ್ನು ಸೊ ಪಾಸಿಟಿವ್ ಪನ್ನಾಗ ಮಸ್ತ್ ಇಂಪ್ಯಾಕ್ಟ್ ಬೈದನ್ನು ಕಾಸು ಕೊಡ್ತೇರು ಮಾತ ನೆಗೆಟಿವ್ ಪನ್ನಾಗ ನೆಗೆಟಿವ್ ಪನ್ಪಿನ ಜನಕ್ಲಿಕ್ಕೆ ದಾದ ಪನ್ಪರ್ ಪಂಡದು ತುಲೆ ನೆಗೆಟಿವ್ ಇತ್ತೆ ಪಣ್ಪೆವರಿಯೇ ಎಂಕ್ಲು ಎಂಚಿನ ಮಂಡ ಇತ್ತು ಒಂಜಿ ಎಂಕ್ಲು ತರಕಾರಿ ಅಂಗಡಿ ಪೋಯ ಫ್ರೂಟ್ಸ್ಗೆ ತೊಂದ್ರೆ ಪೋಯ ಇದೆ ಕುಕ್ ಇಪ್ಪುಂಡು ಏನ್ ಎಂಚಿನ ಮಲ್ಪ ಎಡ್ಡೆ ಕುಕ್ಕ ಮಾತ್ರ ದೆಪ್ಪು ಕುರಿದಿನಕ್ಕೆ ಏನು ಕೈ ಪಾಟ್ರ ಪೋಪುಜಿ ಈ ಆನ್ಸರ್ ಅಡಿರೇಕ ಅರ್ಥ ದಿಪ್ಪು ಎಂತ ಆಯ್ತ ಪಣದುಲ್ಲೆ ಆತೆ ಬೇತದಲ್ಲ ಬಂಡ ಬೊಕ್ಕ ಅಕ್ಲಿಗೆ ಏನು ಕಮೆಂಟೇ ಮಲ್ಪೋಜಿ ಒಂಜಿ ಸೆಕೆಂಡ್ ಇಂಜ ಮಂಡ ಡಿಲೀಟ್ ಮಲ್ಪೋನ ಒಂಜಿ ಎಂಕ್ಲೆಡೆ ಇಪ್ಪುಂಡು ವೆಪ್ಪನ್ ಏರಂಡ ಐತೆ ಕಮೆಂಟ್ ಮಲ್ತೇವೆ ಎಂಕ್ಲೆ ಸಮಾಧಾನ ಅಂಡು ಡಿಲೀಟ್ ಮಲ್ಪ ದುಂಬು ಆನ್ಸರ್ ಕೊರೊಂದಿತ್ತೆ ಎಂಕ್ಲ ಅವು ಬುಲೆ ಒಂದು ಪೋಪುಂಡು ಬುಡ್ಚಿ ಎಂಕ್ಲ ಮನುಷ್ಯಂತೆ ಹಾಳಾಪುಂಡು ಈರ ಆತ್ಮಸಾಕ್ಷಿ ಅದು ಎಡ್ಡೆ ಬೇಲೆ ಮಲ್ತಾರ ಅಂದಾಂಡು ಏರೆಗ್ಲ ಈರು ಆನ್ಸರ್ ಮಲ್ಪೋಡೊಂದು ಇಚ್ಚಿ ಪೋಡಿಡೊಂದು ಎಂಕ್ಲ ಪೋಡಿ ಪೂಜ ಕುಡ ಈಗ ಎಂಕ್ಲ ಕ್ಲಾರಿಫೈ ಕೋರ್ಪುನ ಅಗತ್ಯ ನೆಗೆಟಿವ್ ಬತ್ತಂಡಲ್ಲ ಎಂಕ್ಲೆ ಚೂರ್ಲ ಬೇಜಾರಿಚ್ಚಿ ಪಂಡ ನೆಗೆಟಿವ್ ಬತ್ತಂಡಲ್ಲ ಅಕ್ಲು ತೂಂದಲ್ಲಿರುತ್ತೆ ನಮ್ಮ ವಿಡಿಯೋ ಐಕ್ ನಮಕ ಖುಷಿ ಪಡೋಡು ಪಂಡ ಅಕ್ಲೇನ ಇರ್ದ ಓಲ ಆಪುಜಿ ಕೆಲಸ ಎಂಕ್ಲದ ಜಾಸ್ತಿ ಕಲ್ತಜ LLB ಮೂಲು SDM ನೆಟ್ ಕಾಲೇಜ್ ಎಂಕ್ಲೆಗ ಜಡ್ಜ್ ಅದು ಲೆತ್ತದೇರು ಒಂಜಿ ನೆಕ್ಕ ಕಾರ್ಯಕ್ರಮ ಐಡ್ದ ಮಲ್ಲ ಭಾಗ್ಯ ಹೆಂಚಿನ ಬೋರ್ಡ್ ಏನು ಪಣ್ತೆ ನಾವು ಏನು MBA ಕಾಲೇಜ್ ಅಂದ ಒಟ್ಟುಗೊಂಡತ್ತ MBA ಕಾಲೇಜ್ ಒಂಜಿ ಕ್ರಿಯೇಟರ್ ಇತ್ತುಂಡು ವಿಡಿಯೋ ಕ್ರಿಯೇಟರ್ ಆಯ್ತು ಜಡ್ಜ್ ಲೆತ್ತಿದ್ದಾರೆ
ಅಂಚೆ SDM ಕಾಲೇಜ್ ಎಂಕ್ಲೆ ಎತ್ತೊಂದು ಅಕ್ಲ ನೀನಾದ ಪಂಡ್ಪುನ ಒಂಜಿ ಇಂದುಂಡು ಬರೋಡೆ ನಿಕ್ಕಲು ಇಂಜಿನಿಯರಿಂಗ್ SDM ಕಾಲೇಜಲ್ಲಿ ಎತ್ತೇರು ಸುಮಾರು ಲೆಪ್ಪರು ಕೆಲವು ದೂರ ದೂರ ಲೆಪ್ಪರು ಇಂಕ ಸಾಧ್ಯ ಏನಾದ ಪೋಪ ಬೊಕ್ಕ ಬಾರಿ ದೂರ ಇನ್ನಿಲ್ಲ ದೂರ ಕುಡ್ಲಾಗಿತ್ತೆ ಬತ್ತ ನಿಕ್ಲ ಮಲ್ಲ ಚಾನಲ್ ಒಂಜಿ ಪ್ರೀತಿ ಗುರುತಿಸೋರು ಬತ್ತ ಒಂಜಿ ದಿನ ಇಂಕ್ಲೆ ಕುಡ್ಲ ಬತ್ತಂಡ ಬೋಡು ಅಂಚ ಇಜಂಡ ಇನಿ ಒಂಜಿ 2 ವಿಡಿಯೋ ಎತ್ತಂಡು ಅಣ್ಣ ಮಲ್ಲ ಇಜ್ಜೆ ನಿಕ್ಲ ಚಾನಲ್ದ ಮುಖಾಂತರ ನನಾತ ಜನ ತೂಪೇರು ಏನು ಪಣ್ಪುನ ಒಂಜೆ ಎಂಚಿನಾಂಡ ಒಂಜಿ ಲಾಯಲ್ ಓಟೋ ರೀಲ್ಸ್ ಬೊಡ್ಚನ್ನ ಪಾತ್ರೆ ಕಂಡಬಟ್ಟೆ ಫಾಲೋ ಮಲ್ಪರು ಎಂಗ್ಲಿಗೆ ಐನಾತ ಜನ ರೈಡಿಂಗ್ ಜೋಡಿ ಚಾನಲ್ ಫಾಲೋ ಮಲ್ಪಲೆ ಇನ್ಸ್ಟಾಡ್ಲ ಉಂಡು ಅಂಚನೆ ಯೂಟ್ಯೂಬ್ಲ ಉಂಡು ದಾಯಕ ಪಂಡ್ಪೆ ಪಂಡ ಏನೋ ಒಂಜಿ ವಿಡಿಯೋ ಮಲ್ತೆ ಆ ಒಂಜಿ ಕಷ್ಟದಾಗ್ಲಿ ಐನಾತ ಜಾಸ್ತಿ ಫಾಲೋವರ್ ಇತ್ತಂಡ ಜಾಸ್ತಿ ದುಡ್ಡು ಬೇಗ ರೀಚ್ ಆಪುಂಡು ಐಗೋಸ್ಕರ ಪಂಡ್ಪುನ ಇಂಕ್ಲ ಸ್ವಾರ್ಥಗೋಸ್ಕರ ಖಂಡಿತ ಪಂಡ ಮುಖ್ಯನ ಮಾನವೀಯ ಕಾರ್ಯ ಮಸ್ತ್ ತೂಯಾರು ಅಂಚೆನೆ ಓವರಾಲ್ ಪನೋಡ್ ಪಂದಾಂಡ ರೈಡಿಂಗ್ ಜೋಡಿರ್ದು ಇಡ್ಡೆ ಮುಟ ಪೈದರ್ ಮಾನವೀಯ ಕಾರ್ಯ ಮುಟ ಪೈದರ್ ನನಲ ದುಂಬುದ ಸ್ಟೆಪ್ ಮಸ್ತ್ ಉಂಡು ಸೊ ನನದ ದುಂಬುದ ಸ್ಟೆಪ್ ದಾದ ಅಂಡಲ ಉಂಡ ನಿಕ್ಲೆನೊಂಜಿ ಎಂಕ್ಲ ದಿನ ಕೊಂಚ ಪ್ಲಾನ್ ಬರೋಂದು ಇಪ್ಪುಂಡು ಪಂಡ ಉಂಡು ಮಸ್ತ್ ಉಂಡು ಐನ ಎಂಕ್ಲ ಪಿದ ಇಂಚ ಪಂಡ್ರ ಮುಕ್ಕಲು ಮಲ್ಲ ಮಲ್ಲ ಪಾತಿರೊಂದುಲ್ಲೆರಂದು ಹಾಪುಂಡು ಮನಸ್ಸುಡು ಕೆಲವು ಇಪ್ಪುಂಡು ಪಂಡ ಇಂಕೊಂಚ ಫ್ರೀ ಆಂಬುಲೆನ್ಸ್ ಮಲ್ಪೋಡೊಂದು ಉಂಡು ಬಡವರಿಗೆ ಎಂಕ್ಲೆಡ್ದು ಏತ ಸಹಾಯ ಆಪುಂಡು ಜನಕ್ಕೆಲಗ ಅತ್ತೆ ಎಂಕ್ಲು ಮಲ್ಪ ಎಂಕ್ಲವೇ ದಿನ ಇಂಚ ಪೋಪುನ ಅಂಚ ಪೋಪುನ ಅತ್ತೆ ಈತ ಪಾತೇರಿಯರ್ ಆ್ಯಂಡ್ ರೈಡಿಂಗ್ ಜೋಡಿದ ಪನೋಡ್ ಪಂಡ ನನ ನಿಕ್ಲೆನ ನೆಕ್ಸ್ಟ್ ದ ಪ್ಲಾನ್ ಲೊಕೇಶನ್ ದೂರ ಲೊಕೇಶನ್ ಎಲ್ಲೇ ಒಂಜಿ 2 ವಿಡಿಯೋ ಉಂಡು ಮಲ್ಪಾರ ಅಂಚನೆ ಐತೆ ಕೋಡೆ ಐತೆ ಐತಾರ ಕೆಮ್ಮಣ್ಣಗುಂಡಿ ಬೈಕ್ ರೈಡ್ ಬೋದು ಬತ್ತೆ ಏನು ಒರೇ ಪೋಯ್ನ 6 ಬತ್ತೆ ಜೀರು ಅವ ಪಂಡ ಎಡಿಟಿಂಗ್ ಬೇಲೆ ಇತ್ತಂಡು ಕುಡ್ಲದ ಬ್ಲ್ಯಾಕ್ ಫಾಕ್ಸ್ ಪಂಡ್ಪುನ ಒಂಜಿ 25 ಬೈಕ್ ಬತ್ತಿತ್ತಂಡು ಉಜಿರೆ ಅಕ್ಲೊಟ್ಟಿಗೆ ಏನೆಲ್ಲ ಪೋತಿತ್ತೆ ಐತೆ ಒಂಜಿ ವಿಡಿಯೋ ಎಡಿಟಿಂಗ್ ಅವಂದು ಉಂಡು ಅಂಚೆ ಕೆಲವರು ಮಸ್ತ್ ಜನ ಕೇಳೋದಿತ್ತೆ ರೈಡಿಂಗ್ ಇಜ್ಜೆ ರೈಡಿಂಗ್ಲ ಮಲ್ಪ ನನ್ನ ಇತ್ತೆ ಇತ್ತೆ ಬರ್ಸಲ ಇಜ್ಜಿ ಸರ್ತಿ ಅಂಡೆಲ್ಲ ಮಾನ್ಸೂನ್ ರೈಡ್ ಇತ್ತೆ ಇಂಡಿಪೆಂಡೆಂಟ್ ರೈಡ್ ಪೂರ ಉಂಡು ಅಂಚೆನ ಒಂಜಿ ಮಲ್ಲ ಒಂಜಿ ಬೈಕರ್ಸ್ ಮೀಟಪ್ ಮಲ್ಪೊಡೊಂದು ಆಸೆ ಉಂಡು ಎಂಕ್ಲೆಗ್ ಆಯ್ನಾತ ಮಲ್ಲ ಮಲ್ಲ ರೈಡರ್ ನಕ್ಲ ಲೆಪ್ಪ ಆಯ್ನಾತ ಜನನಕ್ಕೆ ಸಪೋರ್ಟ್ ಮಲ್ಪಲೆ ಬಲೆ ಅವಲ ದಾಯಕ ಪಂಡ ಎಡ್ಡೆ ಕಾಸ್ಗೋಸ್ಕರ ಒಂಜಿ ಪಂಡ ರೈಡಿಂಗ್ ಎಂಚ ಮಲ್ಪೋಡು ಬೊಕ್ಕ ಸೇಫ್ಟಿ ಎಂಚೆ ಕೆಲವು ಇತ್ತೆ ಹೆಲ್ಮೆಟ್ ಪಾಡುಜೇರು ಓವರ್ ಸ್ಪೀಡ್ ಪೋಪೇರು ಬೊಕ್ಕ ಕೆಲವು ಇತ್ತೆ ಡ್ರಗ್ಸ್ದ ಜಾಸ್ತಿ ಉಂಡು ಐತ ಪೂರ ಒಂಜಿ ಎಡ್ಡೆ ಒಂಜಿ ಸಂಪನ್ಮೂಲ ವ್ಯಕ್ತಿನ ಲೆತ್ತದು ಒಂಜಿ ಇಂಚಿನ ಮಾಹಿತಿ ಕೊರೋಡು ಒಂಜಿ ಹಾಸ್ಪಿಟಲ್ ಬೈಕ್ ಆಕ್ಸಿಡೆಂಟ್ ಅದು ಹೆಲ್ಮೆಟ್ ಪಾಡಂದೆ ಮಸ್ತ್ ಪೆಟ್ಟ ಆತಂಡ ಆಕ್ಲ ಎರಡು ಪೂರ ವಿಡಿಯೋ ಮಲ್ತದೇರು ಅಂಡ್ ಕಾಸರಿಗೆ ಬೈಜಿ ಲಾಸ್ಟಾಗ ಎಂಕ್ಲೆಕ್ಲು ಬರೋಡೆ ಅಂದು ಒತ್ತಾಯ ಮಲ್ತದೆ ಎಕ್ಲು ಬತ್ತ ಅವು ಫಾದರ್ ಮುಲ್ಲ ಅಪೋಸಿಟ್ ಉಂತುದು ಅಕ್ಲೆಗ ಫಾದರ್ ಮುಲ್ಲ ಪರ್ಮಿಷನ್ ಮಲ್ತೆ ಪಂಡೇರ ಫಾದರ್ ಮುಲ್ಲ ಹಾಸ್ಪಿಟಲ್ ಬಂದಾಗ ಪರ್ಮಿಷನ್ ಹೆಂಚಿನ ಒಂಜಿ ಫೋಟೋ ದೆಪ್ಪರಿಗೆ ಪರ್ಮಿಷನ್ ಲೆಟ್ರ್ ಬರೆದು ಮುಕ್ಕಲು ಲೆಟ್ರ್ ಅಂಡ್ ದಾಯ್ತಮ್ಮನ ಏನು ಬಸ್ ಸ್ಟ್ಯಾಂಡ್ ಫಾದರ್ ಮುಲ್ಲರ್ದ ಎದುರದ ಬಸ್ ಸ್ಟ್ಯಾಂಡ್ ಉಂತದ ಆ ಪೊಣ್ಣನು ಉಂತದು ಅವು ವರ್ಷ ಬರೋದು ವಿಡಿಯೋ ಮಲ್ತೆ ಎಡ್ಡೆ ರೀಚ್ ಆತಂಡ ವಿಡಿಯೋ ದುಡ್ಡು ಎತ್ತು ಬತ್ತಂಡು ಗೊತ್ತಿಜೆ ಎಂಕ ಬಕ್ಕ ಕಾಂಟ್ಯಾಕ್ಟ್ ಮಲ್ತೇಜಿ ಅಂಡೆಲ್ಲ ಕಂಡ ಬಟ್ಟೆ ಎಂಕ ಕಮೆಂಟ್ ಬತ್ತಂಡು ಸ್ಕ್ಯಾನರ್ ಹೋಗ್ತಾ ಇಲ್ಲ ವರ್ಕ್ ಆಗ್ತಾ ಇಲ್ಲ ಅಕ್ಲ ಇಂದೇ ಪ್ರಾಬ್ಲಮ್ ಏನು ಒಂಜಿ ವಾರ ಟೈಮ್ ಕೊಡ್ತೆ ಸ್ಕ್ಯಾನರ್ ಅನ್ಲಿಮಿಟೆಡ್ ಮಲ್ಪಲೆ ಗೊತ್ತಾಯ್ಜಂಡ ಬ್ಯಾಂಕ್ ಹೋದು ಫೋನ್ ಮಲ್ಪಲೆ ಮುಕ್ಕಲು ಪೂರ ಬತ್ತದು ಮಾತು ಆತಂಡು ಮ್ಯಾನೇಜರ್ ಎಷ್ಟು ಪಡ್ತೇರು ಮೂಲ ಬತ್ತಿಬೇಕ ಬ್ಲಾಕ್ ಆತಂಡು ಅಂಡ್ ಆಯ್ನಾ ತಕ್ಲ ಫ್ಯಾಮಿಲಿದ ನಂಬರ್ ಎಂಕಲ್ ಪಾಡ್ದ ದುಡ್ಡು ಎದ್ದು ಬತ್ತಂಡು ಗೊತ್ತಿಜಿ ರೀಚ್ ಒಂಜಿ 7-8 ಲಕ್ಷ ರೀಚ್ ಆತಂಡು ಅಂಚ ಪಂಡ ಇತ್ತೆ ಮಾತಲ ತೆರಿಯೋನಿ ಎಂಕಲ್ ಸೊ ಯುತ್ತುಗೊಂಜಿ ಯುವ ಜನತೆಗೊಂಜಿ ದಾದಾಂಡಲ ಒಂಜಿ ಮೆಸೇಜ್ ಕೊರ್ಪರ್ ಪಂದಾಂಡ ಲಾಸ್ಟ್ ದಾದ ಕೊರ್ಪರ್ ಯುವ ಜನತೆಗೆ ಒಂಜಿ ಎಂಚಿನ ಪಂಡ ಏನು ಮೈನ್ ಬೈಕ್ ರೈಡರ್ಸ್ಗೆ ಪಂಡ್ಪೆ ಬೈಕ್ ರೈಡರ್ಸ್ ಆಯ್ನಾತ ಸೇಫ್ಟಿಗೆ ಯೂಸ್ ಮಲ್ಪಾಡು ಬೊಕ್ಕ ಡ್ರಗ್ಸ್ ಐತನೈತೆ ಪಿರ ಪೋಡ್ಚಿ ಬೊಕ್ಕ ಕಾಲೇಜ್ ಸ್ಟೂಡೆಂಟ್ ನಕ್ಲೆಗೆ ಆಯ್ನಾತ ಕಲ್ಪರ ಫೋಕಸ್ ಮಲ್ಪಲೆ ಫಸ್ಟ್ PUC ಸೆಕೆಂಡ್ PUC ಭಯಂಕರ ಕ್ರಿಟಿಕಲ್ ಒಂಜಿ ಟರ್ನಿಂಗ್ ಪಾಯಿಂಟ್ ಆ ಮೂಮೆಂಟ್ ದುಶ್ಚಟಗೆ ಮಿನಿ ಬಲಿಯಾಂಡ ಬೊಕ್ಕ ಒಂಜಿ ಎಂಚಿನ ಪಂಡ ಮುರಣಂಜಿ ಎಂಕ್ಲನೆ ಬೈಕ್ ರೈಡರ್ ಸುಸೈಡ್ ಮಲ್ತುಂಡು ಕಾರಣ ಎಂಚಿನ ಗೊತ್ತಿಜ್ಜಿ ಈರ ಗೊತ್ತಿಪ್ಪು ನ್ಯೂಸ್ ಹಿಡುವರು ಬತ್ತುಂಡು ಆಂಡಲ ಒಂಜಿ ಕೇರ ಲವ್ ಬ್ರೇಕಪ್ ಪೂರ ಪಂಡ್ಪೇರ್ ಒಂಜಿ 3-4 ತಿಂಗಳ ಒಂಜಿ ಪೊಣ್ಣುಗೋಸ್ಕರ ಆಯ್ಗೆ 21 ವರ್ಷ ಆಯ್ನ ಸಂಗಡಿನ ಅಪ್ಪೆನ ಮೋನೆ ತೂತೋಡು ಆಲೋಚನೆ ಮಲ್ತೋಡು ಅಂಚಿತ್ನ ಪೂರ ಮಲ್ಪೊಡ್ಚಿಂದ ಏನು ಪಂಡ್ಪೆ ಫಸ್ಟ್ ನಿಖಲ್ನ ಕಾರಣ ನಿಖಲ್ ಉಂತಲೆ ನಿಖಲ್ ಗಟ್ಟಿ ಅಲ್ಲ ಎಜುಕೇಷನ್ ಮಲ್ಪುಲೆ ಇಜ್ಜಂಡು ಬಿಸ್ನೆಸ್ ನಿಖಲ್ನ ಒಂಜಿ ಗಟ್ಟಿ ಆಯ್ಬೊಕ್ಕ ನಿಖಲ್ ಸಂಪತ್ತು ಪೊಣ್ಣು ಗಾಡಿ ಇಲ್ಲು ಪೂರ ಪಿರೋಡ್ದು ಬರ್ಪೋಡು ಆತೊಂಜಿ ಏನು ಪಂಡ್ಪೆ ಬೊಕ್ಕ ಜಾಸ್ತಿ ಪಂಡ್ರು ಎಂಕ್ಲದಲ್ಲ ಮಲ್ಲ ವಿದ್ವಾಂಸರ್ ನಕ್ಲ ಆತ ಎಂಕ್ಲ ಅನುಭವ ಪಂಡ್ಪುನ ಎಂಕ್ಲಿಗೆ ಆಯ್ನ ಸಮಾಜ ಅವಂದು ಇಪ್ಪುನ ಪಂಡ್ಪುನ ಏರ್ಬೇನಿ ಒಂಜಿ ಆತ್ ಬಂಗಡ್ ಸಹಾಯ ಕೇಣದ್ ಬತ್ತಂಡ
ಇಕ್ಲ ಕೈಟ್ ಏತಾಪುನ ಆತ ಒಂಜಿ ಸಹಾಯ ಮಲ್ಪುಲೆ ಅಂದೆ ಪಂಡೇರು ಪಂಡ ಹನಿ ಹನಿ ಗೂಡಿದರೆ ಹಳ್ಳ. ಹಳ್ಳ ತೆನೆ ತೆನೆ ಕುಡಿದರೆ ಬೆಳ್ಳ ಪಂಡ ಸಹಾಯ ಪಂಡ ದುಡ್ಡುಡೆ ಮಲ್ಪೊಡಂದಿಜ್ಜಿ ಇತ್ತವ್ರು ಆಕ್ಸಿಡೆಂಟ್ ಆಪುಂಡು ಏರ್ಲ ಕೈ ತಲುಪೋಪುಜೇರು ಏನು ಎತ್ತ ಸರ್ತಿ ಇಂದು ಚಾನಲ್ ಪುರ ಇಜ್ಜಂಡು ಏನೇ ದೆರ್ತದು ಎನ್ನ ಬೈಕಡ್ ಪತ್ತೊಂದು ಏನು ಹಾಸ್ಪಿಟಲ್ ತಪ್ಪೋತೆ ಎನ್ನ ಇಡೀ ಡ್ರೆಸ್ ಬ್ಲಡ್ ಅಂಟಾತಡು ಏನು ದೆತ್ತದ ಫ್ರೆಂಡನ ಶರ್ಟ್ ಪಾಡು ಬತ್ತಿನೆಲ್ಲ ಉಂಡು ಮುರಡೊಂಜನ ಒಂಜಿ ಪಂಡ್ಪೇನ ಕಟ್ಟ ಬುಲೆಕ್ಕರ ತುಚ್ಚಿದುಂಡು ಅಂದು ಬತ್ತೆ ಏನು ಅಂಗಡಿಗೆ ಕೈಗೆ ಒಂಜಿ ಕಟ್ಟದೆ ಇಂಚ ಮಲ್ಲೆಕ್ಕ ಇಂಕ ಆಂಬುಲೆನ್ಸ್ ಫೋನ್ ಮಲ್ತೆ ಆಂಬುಲೆನ್ಸ್ ಪಾಡ್ದು ಕೂಡಲೇ ಬೆನಕ್ ಹಾಸ್ಪಿಟಲ್ ಅಡ್ಮಿಟ್ ಮಲ್ತ ಬ್ಲಡ್ ಸ್ಯಾಂಪಲ್ ತೆತ್ತೇರು ಡಿಪ್ಸ್ ಕೊರಿಯರ್ ಪುರ ಲಾಸ್ಟ್ಗೆ ಇಂಬೆ ಹೆಂಚೆಂಚಿನ ಪಾತ್ರ ಅಂದುಲ್ಲೆ ಬ್ಲಡ್ ಸ್ಯಾಂಪಲ್ ಪುರ ಬತ್ತ ತೂನಾಗ ದಾಲ ಇಜ್ಜಿ ಇಂಬೆದು ಒಕ್ಕಡೆ ನಾಟಕ ಪರ ದುಡ್ಡು ಬೋರ್ಡು ನೂದಿನೂದಂದು ಬತ್ತಿನ ಐಡ್ದು ಬೊಕ್ಕ ಏನು ವಿಡಿಯೋ ಪರ ಮಲ್ತೆ ಅಲ್ಲ ಡಾಕ್ಟರ್ ಎಡ್ಡೆ ಜನ ಬೆನಕದ ಗೋಪಾಲಕೃಷ್ಣ ಸರ್ ಆರಿಗೆ ಮಸ್ತ್ ಥ್ಯಾಂಕ್ಸ್ ಮಾಡೋಣ ಮಧ್ಯಾಹ್ನ ಮೂಟ ಇತ್ತೆ ₹1 ದುಡ್ಡು ಗೆತ್ತೊಂದಿಜಿ ಬೇತೆ ಹಾಸ್ಪಿಟಲ್ ಒಂಜಿ 10,000 ಬಿಲ್ ಆತು ಆರು ಬುಡಿಯರು ಬೇಡ ನೀವು ಕೊಂಡು ಪಂಡ ಆರೆ ಗೊತ್ತುಂಡು ಎಂಗ್ಲು ಮಲ್ಪೋನ ಬೇಲೆ ಬೊಕ್ಕ ಲಾಸ್ಟಿಗೆ ಆರು ಪೋಯರು ಪೋದು ಅರ್ಧ ಗಂಟೆ ಕೂಡ ಬೇತೆ ದಿಕ್ಕು ಪೋದು ಅಲ್ಪ ಲಂಚನೆ ಮಂಡ್ಯರಿಗೆ ಕಟ್ಟೆ ಬುಲಕ್ಕೆ ತುಚ್ಚಿದ್ದೇನೆ ದುಡ್ಡು ಐಕ ಬೊಕ್ಕ ಏನು ರೀಲ್ಸ್ ಮಾಡ್ತಾ ಪಾಡಿಯ ಪಂಡ ಜನಕ್ಕುಲೊಂದು ಜಾಗ್ರತೆ ನಿಜವಾದಿತ್ತೆ ಒಂಜಿ ಉಚ್ಚ ತುಚ್ಚಿಂಡಲ್ಲ ಏರ್ಲ ಬೊಕ್ಕ ಪೋವಯರು ಅಂಚಿನ ಪೂರ ಸಮಾಜ ಉಂಟು. ಸೊ ಈತ ಪುರ್ತು ಮಸ್ತ್ ವಿಷಯನ ನಮಕ್ ತೆರಿಪಾಯರು ವೀಕ್ಷಕರಿಗ್ಲ ತೆರಿಪಾಯರು ಈ ಒಂಜಿ ಕಾರ್ಯಕ್ರಮಕ್ಕೆ ಬರ್ತಿನೇಕ ನಿಕ್ಲಿಗೆ ಮಸ್ತ್ ಪಂಡ ಮಸ್ತ್ ಥ್ಯಾಂಕ್ಸ್ ನನಾತ್ ನಿಕ್ಲೆನ ಎಡ್ಡೆ ಕಾರ್ಯ ನನಾತ್ ಮಿತ್ತ ಪಾಡ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದವರ ಅಮೂಲ್ಯವಾದ ಸಮಯವನ್ನು ನಮಗಾಗಿ ಮೀಸಲಿಟ್ಟಿದ್ದಾಗೆ ಅವರಿಗೆ ತುಂಬುರಿದ ಧನ್ಯವಾದಗಳು. ಹಾಗೆ ಇವರ ಕಾರ್ಯ ಇನ್ನಷ್ಟು ಮೇಲಕ್ಕೆಯಲ್ಲಿ ರೈಡಿಂಗಾಗಿ ಎಲ್ಲೆಲ್ಲ ಲೊಕೇಶನ್ಗಳನ್ನು ಪ್ಲ್ಯಾನ್ ಮಾಡಿದ್ರು ಅದೆಲ್ಲ ಸಕ್ಸಸ್ ಆಗಲಿ, ಇನ್ನು ಮಾನವೀಯತೆ ಕಾರ್ಯವನ್ನು ನೋಡಿ ಬೇರೆಯವರು ಕೂಡ ಇನ್ಸ್ಪೈರ್ ಆಗಲಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸಂಚಿಕೆ. ನೋಡ್ತಾ ಇರಿ ನಮ್ಮ ಕುಡ್ಲ 24x7, ಇದು ವಿಶ್ವಾಸದ ಪ್ರತಿಬಿಂಬ.